कुंज बिहारी जयो राधा माधवा कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वते देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ನಾವು ಅಧ್ಯಾಯ 12 ನೋಡಿದ್ವಿ, ಭಕ್ತಿ ಯೋಗದ ಬಗ್ಗೆ. ಇವತ್ತು ಅಧ್ಯಾಯ 13. ಈ ಅಧ್ಯಾಯದ ಹೆಸರು ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ನಿನ್ನೆ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತ ಸ್ವಲ್ಪ ನೆನಪಿಸ್ಕೊಂಡು ಇವತ್ತಿನ ಅಧ್ಯಾಯ ಪ್ರಾರಂಭ ಮಾಡೋಣ. ಯಾರಾದ್ರೂ ಹೇಳ್ತೀರಾ ನೆನ್ನೆ ಏನೆಲ್ಲ ವಿಷಯಗಳು ನಾವು ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಅಂತ? ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನನ ಪ್ರಶ್ನೆ ಇದಕ್ಕೆ ಪ್ರಾರಂಭ ಆಗುತ್ತೆ. ಅರ್ಜುನ ಪ್ರಶ್ನೆ ಮಾತ್ರ ಸಾಕಾರವಾದಿ ಅಥವಾ ನಿರಾಕಾರವಾದಿ, ಇದರಲ್ಲಿ ಯಾರು ಶ್ರೇಷ್ಠ ಅನ್ನೋದಕ್ಕೆ ಅಂತಂದು. ನಂತರ ಭಗವಂತ ಕೃಷ್ಣ ಪ್ರಜ್ಞೆಯ ಮಹತ್ವವನ್ನ ತಿಳಿಸ್ಕೊಳ್ತಾನೆ. ಅನಂತರ ಭಗವಂತ ಭಕ್ತಿಯ ಹಂತಗಳನ್ನ ಹೇಳ್ತಾನೆ. ಹೇಗೆ ನಾವು ಹಂತ ಹಂತವಾಗಿ ಭಗವಂತನ ಹತ್ರ ಅವನ ಸಮೀಪಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಅನನ್ಯ ಭಕ್ತಿ, ಶುದ್ಧ ಭಕ್ತರು ಶ್ರೇಷ್ಠರು. ಭಕ್ತಿಯಲ್ಲೇ ಶ್ರೇಷ್ಠವಾದದ್ದು ಅನನ್ಯ ಭಕ್ತಿ. ಅಂದ್ರೆ ಅದು ವಿಚಲಿತ ಇಲ್ಲದೆ ಏಕ ಭಕ್ತಿ. ಅದರ ಮಹತ್ವವನ್ನ ತಿಳಿಸ್ತಾರೆ. ನಂತರ ಅದು ಆಗದೆ ಹೋದ್ರೆ ಸಾಧನ ಭಕ್ತಿಯನ್ನ ಮಾಡಿ, ಅಥವಾ ಅದು ಕೂಡ ಆಗದೆ ಹೋದ್ರೆ ನಿಷ್ಕಾಮ ಕರ್ಮಯೋಗವನ್ನ ಮಾಡಿ. ನಿಷ್ಕಾಮ ಕರ್ಮ ಮಾಡುವುದು ಕೂಡ ಕಷ್ಟವಾದರೆ ಸಕಾಮ ಕರ್ಮವನ್ನಾದ್ರೂ ಮಾಡಿ. ಅದು ಕೂಡ ಕಷ್ಟ ಆಗುತ್ತೆ ಅನ್ನೋದೇ ಆದ್ರೆ ಕರ್ಮಫಲ ತ್ಯಾಗವನ್ನ ಮಾಡಿ. ಅದಕ್ಕಿಂತ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ ಅಂತ ಭಗವಂತ ಹಂತ ಹಂತವಾಗಿ ತಿಳಿಸ್ಕೊಡ್ತಾನೆ. ಭಗವಂತನ ಭಕ್ತಿಯಲ್ಲಿ ಹೇಗೆ ಅವನನ್ನ ಸಮೀಪಿಸಬಹುದು ಅನ್ನೋದಕ್ಕೆ. ನಂತರ ನಾವು ಅವನ ಶುದ್ಧ ಭಕ್ತರ ಬಗ್ಗೆ ಹೇಳ್ತಾನೆ, ಅನನ್ಯ ಭಕ್ತರ ಬಗ್ಗೆ ಹೇಳ್ತಾನೆ, ಅವರಲ್ಲಿರುವ ಅವನಿಗೆ ಇಷ್ಟವಾದ ಗುಣಗಳ ಬಗ್ಗೆ ತಿಳಿಸ್ತಾನೆ. ಆ ಮೂಲಕ ನಾವು ಅನೇಕ ಭಕ್ತರ ಕಥೆಗಳನ್ನು ಕೂಡ ನಾವು ನಿನ್ನೆ ನೋಡಿದ್ವಿ. ಇವತ್ತು
ಕ್ಷೇತ್ರಜ್ಞ ವಿಭಾಗ ಯೋಗ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು ಅಂದ್ರೆ ಇವತ್ತಿನವರೆಗೂ ನಾವು ಭಕ್ತಿ ಯೋಗದ ಬಗ್ಗೆ 6 ಅಧ್ಯಾಯಗಳನ್ನ ತಿಳ್ಕೊಂಡ್ವಿ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ನಾವು ಭಕ್ತಿ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಈಗ 13ರಿಂದ 18 ಅಧ್ಯಾಯಗಳು ಜ್ಞಾನ ಯೋಗದ ಬಗ್ಗೆ ತಿಳ್ಕೊತೀವಿ. ಅಂದ್ರೆ ಜ್ಞಾನದ ಮೂಲಕ ಭಗವಂತನನ್ನ ತಿಳ್ಕೊಳ್ಳುವಂಥದ್ದು, ಮತ್ತೆ ಜ್ಞಾನದ ಮೂಲಕ ನಾವು ಭಗವಂತನ ಸಂಪರ್ಕವನ್ನು ಪಡೆಯುವಂಥದ್ದು. ಭಕ್ತಿಗೆ ಅಂದ್ರೆ ಮುಂದೆ ನೋಡ್ತೀವಿ ನಾವು, ಇವೆಲ್ಲವೂ ಕೂಡ ಭಕ್ತಿಗೆ ಪೂರಕವಾದ ಜ್ಞಾನವೇ ಆಗಿರುತ್ತೆ. ಆದ ಕಾರಣ ಇದನ್ನ ಜ್ಞಾನ ಯೋಗ ಅಂತಾನೆ ಕರೀತಾರೆ. ಈಗ ಕೆಲವು ಶ್ಲೋಕಗಳನ್ನ ಓದಿ ಮುಂದೆ ಹೋಗೋಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞ ಯೋ ಜ್ಞಾನಂ ಯತಜ್ಞಾನಂ ಮತಂ ಮಮ. ऋषिर्भिः बहुधा गीतं छन्दोभिः विविधैः पृथक् ब्रह्मसूत्रपदश्चैव हेतुमद्भिः विनिश्चितैः. महाभूतानि अहङ्कारो बुद्धिरव्यक्तम् एव च इन्द्रियाणि दशैकं च पञ्चेन्द्रियगोचरः. इच्छा द्वेषं सुखदुःखं सङ्घातश्चेतना धृतिः एतत् क्षेत्रं समासेन सविकारम् उदाहृतम्. अमानित्वम् अदम्यत्वम् अहिंसा क्षान्तिरार्जवम् आचार्योपासनं शौचं स्थैर्यम् आत्मविनिग्रह इन्द्रियार्थेषु वैराग्यम् अहङ्कार एव च जन्ममृत्यु जरा व्याधि दुःखदोषानुदर्शनम् असक्तिरनविष्वङ्गः पुत्रधारा गृहादिषु नित्यं च समचित्तत्वम् इष्टानिष्टोपपत्तिषु मयि च नन्ययोगेन भक्तिरव्यभिचारिणी विविक्तदेशसेवित्वम् अरतिर्जन संसदि आध्यात्मज्ञानं नित्यत्वं तत्त्वज्ञानार्थं दर्शनम् एतज्ज्ञानमिति प्रोक्तम् अज्ञानं यदतो अन्यथा ज्ञेयं यत्तत् प्रवक्ष्यामि यज्ञात्वामृतम् अश्नुते अनादिमत्परमं ब्रह्म नासत् उच्यते. सर्वेन्द्रियगुणाभासं सर्वेन्द्रियविवर्जितम् असक्तं सर्वभूतैव निर्गुणं गुणभोक्तृ च. बहिरन्तश्च भूतानाम् अचरं चरमेव च सूक्ष्मत्वात् तद् अविज्ञेयं दूरस्थं शान्तिके च तत्. ज्योतिषाम् अपि तज्ज्योतिस्तमसा परममुच्यते ज्ञानं ज्ञेयं ज्ञानगम्यं हृदि सर्वस्य विष्ठितम्. इति क्षेत्रं तथा ज्ञानं ज्ञेयं चोक्तं समासितः मद्भक्ता एतद्विज्ञाय मद्भावयोपपद्यते. प्रकृतिं पुरुषं चैव विद्धि अनादि उभावपि विकारांश गुणांशश्चैव विद्धि प्रकृतिसम्भवान्. कार्यकारणकर्तृत्वे हेतुप्रकृतिरुच्यते पुरुषा सुखदुःखानां भोक्तृत्वे हेतुरुच्यते. पुरुषा प्रकृतिस्थो हि भुक्ते प्रकृतिजान् गुणान्
ಕಾರಣಗುಣ ಸಂಗುಸ್ಯ ಸದ್ ಅಸದ್ ಯೋನಿ ಜನ್ಮಸು ಉಪದೃಷ್ಟಾ ಹನುಮಂತಾಶ್ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಉಕ್ತೋ ದೇಹೇ ಅಸ್ಮಿನ್ ಪುರುಷ ಪರ ಯಾ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋ ಅಪಿ ನಾಸಾ ಭೂಯೋ ಅಭಿಜಾಯತೆ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿತ್ ಆತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ ಅನ್ಯೇ ತು ಏವಂ ಅಜಾನಂತ ಶ್ರುತ್ವಾ ನೇಭ್ಯ ಉಪಾಸತೆ ತೇ ಅಪಿ ಚಾತಿತರಂತಿ ಏವ ಮೃತ್ಯುಂ ಶ್ರುತಿ ಪರಾಯಣಃ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಸ್ತು ಅವಿನಶ್ಯಂತಂ ಯ ಪಶ್ಯತಿ ಸ ಪಶ್ಯತಿ ಸಮಂ ಪಶ್ಯಂತಿ ಸರ್ವತ್ರ ಸಮ ವ್ಯವಸ್ಥಿತಂ ಈಶ್ವರಂ ನಾಹೀನಸ್ತಿ ಆತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಾ ಪಶ್ಯತಿ ತತಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಯಥಾ ಸರ್ವಾಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ತಥಾ ಪ್ರಕಾಶಯತಿ ಏಕ ಕೃಷ್ಣಂ ಲೋಕಂ ಇಮಂ ರವಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ 13. ಇದರಲ್ಲಿ ಪ್ರಕೃತಿ, ಪುರುಷ ಮತ್ತೆ ಪ್ರಜ್ಞೆಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದೀವಿ. ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞೆ ಅಂದ್ರೇನು ಅಂತ ಪ್ರಶ್ನೆಗಳನ್ನ ಅರ್ಜುನ ಪ್ರಾರಂಭ ಮಾಡ್ತಾನೆ. ಇವುಗಳಿಗೆ ಉತ್ತರ ಕೊಡ್ತಾ ಈ ಅಧ್ಯಾಯ ಪ್ರಾರಂಭ ಆಗುತ್ತೆ. ಇಲ್ಲಿ ನಾವು ಮುಂದೆ ನೋಡ್ತೀವಿ ಕ್ಷೇತ್ರಜ್ಞೆ ಅಂದ್ರೆ ಯಾರು ಅಂತ. ಇದು ನಾವು ತಿಳ್ಕೊಳ್ಳಿಕ್ಕಿರುವಂತದ್ದು ಜ್ಞಾನ ಯೋಗದ ಬಗ್ಗೆ. ಇಲ್ಲಿಯವರೆಗೆ ನಾವು ಭಕ್ತಿ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಈಗ ಜ್ಞಾನ ಯೋಗದ ಬಗ್ಗೆ ತಿಳ್ಕೊತೀವಿ. ಹೇಗೆ ಅಂದ್ರೆ ಭಕ್ತಿ ಅನ್ನೋದು ಬರೀ ಒಂದು ಭಾವುಕತೆ ಇಲ್ಲ. ಎಲ್ಲರೂ ಕೂಡ ಭಕ್ತಿ ಅಂದ್ರೆ ಏನ್ ಅನ್ಕೋತಾರೆ ಅಂದ್ರೆ ಈ ಭಕ್ತರು ಯಾವಾಗ್ಲೂ ಭಾವುಕರು, ಅವರಿಗೆ ಒಂದು ಸೆಂಟಿಮೆಂಟಲಿಸ್ಟ್ ಅಂತ ಹೇಳ್ತಾರೆ. ಆ ರೀತಿ ಅದು ನಿಜ ಅಲ್ಲ. ಯಾರು ಭಕ್ತರಿರ್ತಾರೆ ಅವರು ಜ್ಞಾನಿಗಳು ಕೂಡ ಆಗಿರ್ತಾರೆ. ಅವರಿಗೆ ಭಗವಂತ ಆ ಭಕ್ತಿ ಮಾಡುವಂತಹ ಭಕ್ತರಿಗೆ ಭಗವಂತ ಅವರ ಎಲ್ಲ ಅಜ್ಞಾನವನ್ನ, ಅಂದ್ರೆ ಭಗವಂತ ಸ್ವತಃ ಅವರಿಗೆ ಅವರ ಹೃದಯದಲ್ಲಿ ಜ್ಞಾನವನ್ನ ಕೊಡ್ತಾನೆ ಅಂತ ಹೇಳ್ತಾನೆ. ಅವರಿಗೆ ಎಲ್ಲ ಜ್ಞಾನಗಳು, ವೇದಗಳು, ಎಲ್ಲ ಉಪನಿಷತ್ತುಗಳು ಅದನ್ನ ಪ್ರತ್ಯೇಕವಾಗಿ ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ. ಅದರಲ್ಲಿರುವಂತಹ ಎಲ್ಲ ಮೂಲ ತತ್ವಗಳು ಅವ್ರಿಗೆ ಭಗವಂತನೇ ತಿಳಿಸ್ಕೊಡ್ತಾನೆ. ಅರ್ಜುನನ 6 ಪ್ರಶ್ನೆಗಳಿರುತ್ತೆ. ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಜ್ಞಾನಂ, ಜ್ಞೇಯಂ, ಹೀಗೆ ಪ್ರಶ್ನೆಗಳನ್ನ ಮಾಡ್ತಾನೆ. ಹಾಗಂದ್ರೆ ಏನು ಅಂತ. ನಂತರ ಕೃಷ್ಣನು ಕ್ಷೇತ್ರಜ್ಞ ಮತ್ತು ಜ್ಞಾನವನ್ನ ವಿವರಿಸ್ತಾನೆ. ಭಗವಂತ ಅದು ಏನು ಅಂತ ಅದನ್ನ ತಿಳಿಸ್ಕೊಡ್ತಾನೆ. ಮತ್ತೆ ಜ್ಞಾನವನ್ನು ಸಂಪಾದಿಸುವ ಪ್ರಕ್ರಿಯೆ. ಜ್ಞಾನ ಅಂತಂದ್ರೆ ಈ ಕ್ಷೇತ್ರಜ್ಞರ ವಿಷಯವಾಗಿ ತಿಳ್ಕೊಳ್ಳುವುದೇ ಈ ಜ್ಞಾನ. ಅದನ್ನ ಸಂಪಾದಿಸುವುದು ಹೇಗೆ, ಅದನ್ನ ಗುರುಮುಖೇನ ಅಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮೂಲಕ ಅದನ್ನ ತಿಳಿಬೇಕು ಅನ್ನೋದನ್ನ ಹೇಳ್ತಾನೆ. ಜ್ಞಾನದ ಗುರಿ, ಜ್ಞೇಯಂ ಅಂದ್ರೆ ಜ್ಞಾನದ ಗುರಿ. ಈ ಜ್ಞಾನವನ್ನ ಪಡ್ಕೊಳ್ಳುವ ಮೂಲ ಉದ್ದೇಶ ಏನು, ಅದರ ಪಡ್ಕೊಂಡ್ಮೇಲೆ ನಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ ಆ ಜ್ಞಾನದ ಗುರಿ ಪರಮಾತ್ಮನನ್ನ ನಾವು ತಿಳ್ಕೊತೀವಿ.
ಪ್ರಕೃತಿ ಪುರುಷ ಮತ್ತು ಅವರ ಸಂಬಂಧ, ಅಂದ್ರೆ ಈ ಪ್ರಕೃತಿ ಮತ್ತೆ ಭಗವಂತ ಪುರುಷ ಅವನಿಗಿರುವಂತಹ ಸಂಬಂಧ ಹೇಗೆ ಅದು ಆ ಪ್ರಕೃತಿ ಮತ್ತೆ ಪುರುಷ ಅಂದ್ರೆ ಭಗವಂತ ಅವನು ಎಲ್ಲದರ ಭೋಕ್ತಾರ, ಎಲ್ಲದರ ಒಡೆಯ. ಅವನು ಈ ಪ್ರಕೃತಿ ಅವನ ಅಧೀನದಲ್ಲಿ, ಅವನ ನಿಯಂತ್ರಣದಲ್ಲಿದೆ. ಅವರ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳಿತೀವಿ. ಜ್ಞಾನ ಚಕ್ಷು, ಜ್ಞಾನದ ದೃಷ್ಟಿ. ಯಾರು ಪಂಡಿತರಿರ್ತಾರೆ, ಜ್ಞಾನಿಗಳಿರ್ತಾರೆ, ಅವರು ಎಲ್ಲವನ್ನು ಕೂಡ ಯಾವ ರೀತಿ ಕಾಣ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. 12ನೇ ಅಧ್ಯಾಯದಲ್ಲಿ ಭಕ್ತಿಯು ಶ್ರೇಷ್ಠ ಎಂದು ತಿಳಿಯುತ್ತದೆ. ಹಾಗಾದ್ರೆ ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನು ಏಕೆ ಪ್ರಸ್ತುತ ಪಡಿಸಲಾಗಿದೆ? ಹರೇ ಕೃಷ್ಣ. ಯಾರಾದ್ರೂ ಆನ್ಸರ್ ಗೊತ್ತಿದ್ರೆ ಹೇಳ್ಬೋದು. ಅಂದ್ರೆ ನಿನ್ನೆ 12ನೇ ಅಧ್ಯಾಯದವರೆಗೂ ನಾವು ತಿಳ್ಕೊಂಡ್ವಿ ಜ್ಞಾನ ಯೋಗ, ಅದು ಸರ್ ಭಕ್ತಿ ಯೋಗ ಅದು ಎಲ್ಲದಕ್ಕಿಂತ ಉತ್ತಮವಾದದ್ದು. ಭಗವಂತನ ಶುದ್ಧ ಭಕ್ತರು ಹೇಗೆ ಭಗವಂತನನ್ನ ಹೊಂದುತ್ತಾರೆ ಎಲ್ಲವನ್ನೂ ತಿಳ್ಕೊಂಡ್ವಿ. ಭಕ್ತಿಯ ಮಹತ್ವಗಳನ್ನ ತಿಳ್ಕೊಂಡ್ವಿ, ಭಕ್ತರ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳಿದ್ಮೇಲೆ ಈಗ ಯಾಕೆ ಕೊನೆಯ ಅಧ್ಯಾಯದಲ್ಲಿ ನಾವು ಜ್ಞಾನದ ಬಗ್ಗೆ ತಿಳ್ಕೊತಾ ಇದೀವಿ? ಹರೇ ಕೃಷ್ಣ. ಮೊದಲ 6 ಅಧ್ಯಾಯಗಳು ಕರ್ಮಯೋಗ ಅಂತ ಕರಿತೀವಿ. ಮಧ್ಯದ 6 ಅಧ್ಯಾಯಗಳು ಭಕ್ತಿ ಯೋಗ ಅಂತ ತಿಳಿತೀವಿ. ಈಗ ನಾವು ಕಲೀಲಿಕ್ಕಿರುವಂತದ್ದು ಕೊನೆಯ 6 ಅಧ್ಯಾಯಗಳು, ಅದು ಜ್ಞಾನ ಯೋಗದ ಬಗ್ಗೆ ತಿಳಿತೀವಿ. ಕರ್ಮ ಯೋಗ ಅಂತಂದ್ರೆ ಅಲ್ಲಿ ಕರ್ಮ, ನಾವು ನಮ್ಮ ಇಚ್ಛಾನುಸಾರ ಮಾಡುವಂತಹ ಕರ್ಮಗಳನ್ನ ಕರ್ಮಕಾಂಡ ಅಂತ ಕರೆದ್ರೆ, ಭಗವಂತನನ್ನ ತೃಪ್ತಿಪಡಿಸೋದಕ್ಕೆ ಮಾಡುವ ಕೆಲಸಗಳನ್ನ ಕರ್ಮ ಯೋಗ ಅಂತ ಕರಿತೀವಿ. ಅದೇ ರೀತಿ ಅದು ಭಕ್ತಿಗೆ ಪೂರಕವಾದ ಕರ್ಮಗಳು. ಅದೇ ರೀತಿ ಈಗ ನಾವು ಜ್ಞಾನ ಏನ್ ತಿಳಿತಿದೀವಿ, ಇದು ಭೌತಿಕ ಜ್ಞಾನ ಅಲ್ಲ, ಇದು ಭಗವಂತನಿಗೆ ಸಂಬಂಧಪಟ್ಟ ಆಧ್ಯಾತ್ಮಿಕ ಜ್ಞಾನ. ಇದು ಕೂಡ ನಮ್ಮನ್ನ ಭಗವಂತನ ಜೊತೆ ಒಂದು ಸಂಪರ್ಕವನ್ನು ಏರ್ಪಡಿಸುವಂತದ್ದು, ಭಕ್ತಿಗೆ ಪೂರಕವಾದಂತಹ ಜ್ಞಾನ. ಆದ ಕಾರಣ ಇದನ್ನ ಜ್ಞಾನ ಯೋಗ ಅಂತ ಕರೀತಾರೆ. ಅಂದ್ರೆ ಉತ್ತಮ ಭಕ್ತಿ ಯಾವುದು ಅಂತಂದ್ರೆ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ ಅಂತಾರೆ. ಅಂದ್ರೆ ಯಾವ ಜ್ಞಾನ ಮತ್ತೆ ಯಾವ ಕರ್ಮ ಅದು ಆಧ್ಯಾತ್ಮಿಕವಾಗಿರುತ್ತೆ, ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟದ್ದಾಗಿರುತ್ತೆ, ಅಂತಹ ಒಂದು ಕರ್ಮವನ್ನ, ಅಂತಹ ಒಂದು ಜ್ಞಾನವನ್ನ ನಾವು ಮಾಡೋದು, ಅದನ್ನ ಉತ್ತಮ ಭಕ್ತಿ ಅಂತ ಕರೀತಾರೆ. ಹಾಗೆ ಈಗ ನಾವು ತಿಳ್ಕೊಳ್ಳಿಕ್ಕಿರುವಂತಹ ಜ್ಞಾನ ಅದು ಭಗವಂತನ ಭಕ್ತಿ ಸೇವೆಗೆ ಪೂರಕವಾದಂಥದ್ದು. ಆದ ಕಾರಣ ಈಗ ನಾವು ಕೊನೆಯಲ್ಲಿ ಭಗವಂತನ ಭಕ್ತಿ ಮಾಡೋದಕ್ಕೆ, ಅಂದ್ರೆ ಯಾರು ಭಕ್ತಿಯಲ್ಲಿ ತೊಡಗಿರ್ತಾರೆ ಅವ್ರಿಗೆ ಭಗವಂತ ತಿಳಿಸ್ಕೊಟ್ಟಿರುವಂತಹ ಎಲ್ಲಾ ಜ್ಞಾನಗಳ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕಿದೀವಿ. ವಾಸ್ತವದಲ್ಲಿ ಸಂಪೂರ್ಣ ಭಗವದ್ಗೀತೆಯು ಭಕ್ತಿ ಯೋಗನೇ ಆಗಿದೆ. ಮೊದಲನೇ 6 ಅಧ್ಯಾಯಗಳು ಕರ್ಮದ ಮೂಲಕ ಭಕ್ತಿಯನ್ನ ಸಾಧಿಸುವುದು ಹೇಗೆ ಎಂದು ಚರ್ಚಿಸುತ್ತದೆ. ಅಂದ್ರೆ ನಾವು ಹೇಗೆ ಕೆಲಸ ಮಾಡ್ತಾ ಭಗವಂತನ ಒಂದು ಸಂಪರ್ಕಕ್ಕೆ ಬರ್ಬೋದು ಅನ್ನೋದನ್ನ ನಾವು ಮೊದಲ 6 ಅಧ್ಯಾಯಗಳಲ್ಲಿ ತಿಳ್ಕೊಂಡಿದೀವಿ. ಜ್ಞಾನದ ಮೂಲಕ ಭಕ್ತಿಯನ್ನು ಸಾಧಿಸುವುದು ಹೇಗೆ ಎಂಬುದನ್ನು ಕೊನೆಯ 6 ಅಧ್ಯಾಯಗಳು ವಿವರಿಸುತ್ತವೆ. ಈಗ ನಾವು ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನ ಬೆಳೆಸ್ಕೊಂಡು ಹೇಗೆ ಭಕ್ತಿಯನ್ನ ಮಾಡ್ಬೋದು ಅನ್ನೋದನ್ನ ತಿಳ್ಕೊತೀವಿ. ಮತ್ತೆ ಮಧ್ಯದ 6 ಅಧ್ಯಾಯಗಳು ನೇರವಾಗಿ ಭಕ್ತಿಯ ಬಗ್ಗೆ ಚರ್ಚಿಸುತ್ತವೆ. ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದು ಅದು ಜ್ಞಾನ ಅಂದ್ರೆ ಭಕ್ತಿ ಯೋಗದ ಬಗ್ಗೆ. ಅದು ನೇರವಾಗಿ ಭಗವಂತನ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಹುಟ್ಟು ಮತ್ತು ಮರಣದಿಂದ ಹೇಗೆ ವೈಯಕ್ತಿಕವಾಗಿ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. 12ನೇ ಅಧ್ಯಾಯದಲ್ಲಿ ಕೃಷ್ಣ ಅಂದ್ರೆ ನಾವು ನೋಡಿದೀವಿ, ನಿನ್ನೆ ಅಧ್ಯಾಯದಲ್ಲಿ ಅವನು ಸ್ವತಃ ಹೇಳ್ತಾನೆ, ಯಾರು ನನ್ನ ಶುದ್ಧ ಭಕ್ತರಿರ್ತಾರೆ, ಯಾರು ನನ್ನ ಭಕ್ತಿ ಮಾರ್ಗದಲ್ಲಿರ್ತಾರೆ ಅಂತವ್ರಿಗೆ ಎಲ್ಲ ಜ್ಞಾನವನ್ನು ಭಗವಂತನೇ ಕೊಡ್ತಾನೆ. ಮತ್ತೆ ಅಂತವರನ್ನ ಈ ಭವಸಾಗರದಿಂದ ಅವರನ್ನ ಹೇಗೆ ಕಾಪಾಡ್ತಾನೆ, ಅವರು ಮತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರದಲ್ಲಿ ಅವರು ಬೀಳದೇ ಇರುವ ಹಾಗೆ ಭಗವಂತ ಅವರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ನಾವು ನೋಡಿದ್ದೀವಿ. ಈಗ ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಐಹಿಕ ಪ್ರಪಂಚದಿಂದ ಹೊರಬರಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತೆ. ಈಗ ನಾವೇನನ್ನ ತಿಳ್ಕೊಳ್ಳಿಕ್ಕಿದೀವಿ ಅದು ನಮಗೆ ಒಂದು ತಾತ್ವಿಕ ಜ್ಞಾನವನ್ನ ನೀಡುತ್ತೆ. ಅಂದ್ರೆ ಇಲ್ಲಿ ಭಕ್ತಿ ಅಂತಂದ್ರೆ ಅದು ಬರೀ ಒಂದು ಭಾವುಕತೆ ಅಲ್ಲ, ಆ ಭಕ್ತರಲ್ಲಿ ಬರೀ ಭಾವುಕತೆ ಮಾತ್ರ ಇಲ್ಲ, ಭಕ್ತರಲ್ಲಿ ನಿಜವಾದ ಜ್ಞಾನ ಕೂಡ ಇದೆ. ಆದ ಕಾರಣ ಅವರು ಎಲ್ಲವನ್ನೂ ತಿಳಿದಿರ್ತಾರೆ. ಇಲ್ಲಿ ತಾತ್ವಿಕ ಜ್ಞಾನ ಗೊತ್ತಿರೋದ್ರಿಂದ ಅವರು ಐಹಿಕ ಪ್ರಪಂಚದಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಸುಲಭವಾಗುತ್ತೆ. ಮಾಯೆಯಿಂದ ನಮ್ಮ ವೈರಾಗ್ಯಕ್ಕೆ ಮತ್ತು ಕೃಷ್ಣನೊಂದಿಗಿನ ನಮ್ಮ ಬಾಂಧವ್ಯಕ್ಕೆ ಜ್ಞಾನವು ಸಹಾಯ ಮಾಡುತ್ತೆ. ಆದ್ರೆ ನಮಗೆ ಈ
ಭೌತಿಕ ಪ್ರಪಂಚ ಅಂದ್ರೆ ಏನು, ಮತ್ತೆ ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ಏನು, ಮತ್ತೆ ಭೌತಿಕ ಪ್ರಪಂಚಕ್ಕೆ ನಾವು ಯಾಕೆ ಬಂದಿದ್ದೀವಿ, ಮತ್ತೆ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಮತ್ತೆ ಹೇಗೆ ಮರಳಿ ಹೋಗೋದು, ಇದೆಲ್ಲವೂ ಕೂಡ ಜ್ಞಾನನೇ ಆಗಿದೆ. ಅದೆಲ್ಲವೂ ಕೂಡ ಕೃಷ್ಣನೊಂದಿಗೆ ಸಂಬಂಧಿಸಿದ್ದೇ ಆಗಿದೆ. ಆದ ಕಾರಣ ಈ ಅದು ಜ್ಞಾನ ಯೋಗ ಅನಿಸ್ಕೊಳ್ಳುತ್ತೆ. ಆದ್ದರಿಂದ ನಾವು ಭಕ್ತಿಯನ್ನು ಸಾಧಿಸಲು ಜ್ಞಾನವನ್ನು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಭಾಗವಾಗುತ್ತದೆ. ಅಂದ್ರೆ ಜ್ಞಾನ ಇರ್ಬೋದು, ಕರ್ಮ ಇರ್ಬೋದು, ಅದನ್ನ ಭಕ್ತಿಗೆ ಪೂರಕವಾಗಿ ಅದನ್ನ ನಾವು ಮಾಡ್ತಾ ಇದೀವಿ, ಭಕ್ತಿಗೆ ಅದನ್ನ ಸಾಧನವಾಗಿ ಬಳಸ್ಕೋತಾ ಇದೀವಿ ಅಂದಾಗ ಮಾತ್ರ ಅದು ಭಕ್ತಿ ಯೋಗ, ಅಂದ್ರೆ ಭಕ್ತಿಯ ಭಾಗವೇ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಜುನ 6 ಪ್ರಶ್ನೆಗಳೊಂದಿಗೆ ಈ ಅಧ್ಯಾಯ ಪ್ರಾರಂಭ ಆಗ್ತಿದೆ. ಅರ್ಜುನನು ಹೇಳಿದನು ಪ್ರೀತಿಯ ಒಂದು ನಿಮಿಷ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಂ ಸಾರಿ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ. ಮೊದಲಿಗೆ ಏನಂತ ಕೇಳ್ತಾ ಇದ್ದಾನೆ ಅಂದ್ರೆ, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೇಯನೇ, ಈ ದೇಹವನ್ನು ಕ್ಷೇತ್ರಜ್ಞ ಎಂದು, ದೇಹವನ್ನು ತಿಳಿದವನನ್ನು ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಅವನು ಮೊದಲಿಗೆ 6 ಪ್ರಶ್ನೆಗಳನ್ನ ಮಾಡ್ತಾನೆ. ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಯಾರು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಮತ್ತೆ ಜ್ಞಾನ ಅದು ಏನು, ಜ್ಞಾನದ ಗುರಿ ಏನು, ಜ್ಞಾನ ಅಂದ್ರೆ ಏನು, ಮತ್ತೆ ಆ ಜ್ಞಾನವನ್ನ ಅದರ ತಿಳ್ಕೊಳ್ಳುವ ಉದ್ದೇಶ ಏನು, ಇದೆಲ್ಲವನ್ನು ಕೂಡ ಅವನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕೃಷ್ಣ ನೇರವಾಗಿ ಉತ್ತರ ಕೊಡ್ತಾನೆ. ದೇಹವನ್ನ ಕ್ಷೇತ್ರ ಅಂತ ಕರೀತಾರೆ. ನಮ್ಮ ದೇಹ, ಈ ಜಡ ಪಂಚಭೂತಗಳಿಂದ ಆದಂತಹ ದೇಹವನ್ನ ಕ್ಷೇತ್ರ ಅಂತ ಕರಿತಾ ಇದ್ದಾರೆ. ದೇಹವನ್ನು ತಿಳಿದವನನ್ನ ಕ್ಷೇತ್ರಜ್ಞ ಅಂತ ಕರಿತಾ ಇದ್ದಾರೆ. ಅಂದ್ರೆ ಈ ದೇಹದಲ್ಲಿ ಆಗ್ತಾ ಇರುವಂತಹ ಒಂದು ಕಷ್ಟ ಸುಖಗಳನ್ನ ಯಾರಿಗೆ ಅದು ಗೊತ್ತಾಗ್ತಾ ಇದೆ ಅವರನ್ನ ಇಲ್ಲಿ ಕ್ಷೇತ್ರಜ್ಞ ಅಂತ ಕರಿತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾನೆ ಭಗವಂತ. 6 ಪ್ರಶ್ನೆಗಳಿಗೆ ಕೃಷ್ಣನ 6 ಉತ್ತರಗಳನ್ನ ನಾವು ನೋಡೋಣ. ಪ್ರಕೃತಿ, ಮೊದಲಿಗೆ ಅವನು ಪ್ರಕೃತಿ ಅಂದ್ರೆ ಏನು ಅಂತ ಕೇಳ್ದ. ಪ್ರಕೃತಿ ಅಂದ್ರೆ ಇದು ಐಹಿಕ ಪ್ರಕೃತಿ. ನಾವೇನು ನೋಡ್ತಾ ಇದೀವಿ ಈ ಭೌತಿಕ ಜಗತ್ತಿನಲ್ಲಿ, ಅವೆಲ್ಲವೂ ಕೂಡ ಐಹಿಕ ಪ್ರಕೃತಿ ಆಗುತ್ತೆ. ಪುರುಷ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದಾನೆ. ಆ ಪುರುಷ ಅಂತಂದ್ರೆ ಈ ಪ್ರಕೃತಿಯನ್ನ ಭೋಗಿಸುವವನು ಪುರುಷ. ವಾಸ್ತವದಲ್ಲಿ ಪ್ರಕೃತಿ ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ನಿಜವಾಗ್ಲೂ ಕೂಡ ಪುರುಷ ಅಂದ್ರೆ ಅದು ದೇವೋತ್ತಮ ಪರಮ ಪುರುಷನೇ ಆಗ್ತಾನೆ. ಆದ್ರೆ ನಾವು ಈ ಐಹಿಕ ಪ್ರಕೃತಿಯಲ್ಲಿ ಬಂದು ಸಿಲುಕಿರುವ ಕಾರಣ ಏನು ಅಂತಂದ್ರೆ, ನಾವು ಈ ಪ್ರಕೃತಿಯನ್ನ ಭೋಗಿಸುವಂತ ಒಂದು ಇಚ್ಛೆಯನ್ನ ಇಟ್ಕೊಂಡ ಕಾರಣ ನಾವು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ. ಇಲ್ಲಿ ಯಾರೇ ಪ್ರಕೃತಿಯನ್ನ ಭೋಗಿಸ್ತಾರೋ ಅವರನ್ನ ಪುರುಷ ಅಂತಲೇ ಕರೀತಾರೆ. ಮತ್ತೆ ಕ್ಷೇತ್ರ ಅಂದ್ರೆ ದೇಹ. ಕ್ಷೇತ್ರ ಅಂದ್ರೆ ಈ ಜಡ ದೇಹ, ನಮ್ಮ ದೇಹವನ್ನ ಇಲ್ಲಿ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಕ್ಷೇತ್ರಜ್ಞ ಅಂದ್ರೆ ಈ ದೇಹವನ್ನ ತಿಳಿದವನು, ಅಂದ್ರೆ ಈ ದೇಹದಲ್ಲಿ ಏನೆಲ್ಲ ಆಗ್ತಿದೆ, ಏನೆಲ್ಲ ಕಷ್ಟ ಸುಖಗಳು, ಏನೆಲ್ಲ ಅನುಭವಗಳಾಗ್ತಿದೆ ಅದನ್ನೆಲ್ಲ ತಿಳಿದವನು ಇಬ್ರು, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಹಾಗೆ ನೋಡಿದ್ರೆ ಪ್ರತಿಯೊಂದು ದೇಹದಲ್ಲೂ ಕೂಡ ಇಬ್ಬರು ಕ್ಷೇತ್ರಜ್ಞರು ಇದ್ದಾರೆ. ಅದು ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಜ್ಞಾನಂ ಅಂದ್ರೆ ಏನು, ಜ್ಞಾನಂ ಅಂದ್ರೆ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ಅರ್ಥ ಮಾಡಿಕೊಳ್ಳೋದೇ ಜ್ಞಾನ. ಅಂದ್ರೆ ನಾನು ಅಂದ್ರೆ ಯಾರು ಅಂತ ತಿಳ್ಕೊಳ್ಳುವಂಥದ್ದು. ನಾನು ಅಂದ್ರೆ ಈ ದೇಹದಲ್ಲಿ ಏನದ್ರಿಂದ ಈ ದೇಹ ಆಗಿದೆ, ಮತ್ತೆ ಈ ದೇಹದಲ್ಲಿ ನನಗೆ ಈ ಅನುಭವಗಳೆಲ್ಲ ಹೇಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ನನ್ನ ಅನುಭವಗಳು ನನ್ಗೆ ಹೇಗೆ ತಿಳಿತಿದೆ, ಹಾಗಾದ್ರೆ ಆ ಅನುಭವಗಳು ಯಾರಿಗೆ ಆಗ್ತಾ ಇದೆ, ಯಾರು ಇದನ್ನ ತಿಳಿದವರು. ಹಾಗೆ ವಿಶ್ಲೇಷಣೆ ಮಾಡ್ತಾ ಹೋದಾಗ ದೇಹದಲ್ಲಿ ಇಬ್ರು ಇರ್ತಾರೆ, ಒಂದು ಆತ್ಮ ಮತ್ತೆ ಪರಮಾತ್ಮ. ಇದನ್ನ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ಅಂದ್ರೆ ನಾವು ಭೌತಿಕ ಜ್ಞಾನ ಶಾಲಾ ಕಾಲೇಜುಗಳಲ್ಲಿ ಏನ್ ತಿಳಿಸ್ಕೊಡ್ತಾರೆ ಅಂದ್ರೆ, ನಾವು ವಿಜ್ಞಾನವನ್ನ ತಗೊಂಡ್ರು ಕೂಡ ಅಲ್ಲಿ ಬಯಾಲಜಿ ಅಂತ ತಗೊಂಡ್ರು ಕೂಡ ಯಾವ್ದು ಜೀವ ಇರುವಂತದ್ದು, ಯಾವ್ದು ಜೀವ ಇಲ್ಲದಂತದ್ದು ಅಷ್ಟು ಮಾತ್ರನೇ ಹೇಳ್ತಾರೆ ಹೊರತು ಆ ಜೀವ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಮತ್ತೆ ಆತ್ಮದ ಜೊತೆಯಲ್ಲಿ ಪರಮಾತ್ಮನಿದ್ದಾನೆ, ಅವನು ಯಾರು, ಅವನ ಜೊತೆ ನಮ್ಗೇನು ಸಂಬಂಧ, ಈ ಯಾವುದೇ ಜ್ಞಾನವನ್ನು ನಾವು ಹೊರಗಿನ ಪ್ರಪಂಚದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ
ಇಲ್ಲಿ ಭಗವಂತ ಆ ಎಲ್ಲ ಜ್ಞಾನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ ಅರ್ಜುನನಿಗೆ. ಜ್ಞೇಯಂ, ಜ್ಞಾನದ ಗುರಿ. ಈ ರೀತಿ ನಾನು ಯಾಕೆ ವಿಶ್ಲೇಷಣೆ ಮಾಡಿ ತಿಳ್ಕೊಬೇಕು? ದೇಹ ಅಂದ್ರೆ ಅದು ಯಾವ್ದ್ರಿಂದ ಆಗಿದೆ, ಆ ದೇಹದ ಒಳಗಡೆ ಯಾರೆಲ್ಲ ಇದ್ದಾರೆ, ಇದನ್ನೆಲ್ಲ ನಾನು ತಿಳ್ಕೊಳ್ಳೋದ್ರಿಂದ ನನ್ಗೇನ್ ಪ್ರಯೋಜನ ಅಂದ್ರೆ, ನಾನು ಆ ರೀತಿ ತಿಳ್ಕೊಳ್ಳೋದ್ರಿಂದ ನಾನು ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಆಗುತ್ತೆ. ಅದು ಜ್ಞಾನದ ಗುರಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಕ್ಷೇತ್ರಜ್ಞ ಅಥವಾ ದೇಹವನ್ನು ತಿಳಿದಿರುವವರು. ಹಾಗಾದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವೇನು? ಶ್ರೀಕೃಷ್ಣ. ಇಬ್ಬರು ಕೂಡ ಒಂದು ದೇಹದಲ್ಲಿ ಆಗುವ ಅನುಭವಗಳನ್ನ ತಿಳಿತಾ ಇದ್ದಾರೆ. ಹಾಗಾದ್ರೆ ಆತ್ಮ ಮತ್ತೆ ಪರಮಾತ್ಮನಿಗೆ ಏನು ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಅಂದ್ರೆ ಆತ್ಮನಿಗೂ ಮತ್ತೆ ಪರಮಾತ್ಮನಿಗೆ ಏನು ವ್ಯತ್ಯಾಸ ಅಂತಂದ್ರೆ, ಆತ್ಮ ಅವನು ಒಂದು ದೇಹದಲ್ಲಿ ಏನೆಲ್ಲ ಆಗ್ತಿದೆ ಅದನ್ನೆಲ್ಲ ಅವನ ಅನುಭವಕ್ಕೆ ಬರ್ತಾ ಇರುತ್ತೆ. ಆದ್ರೆ ಪರಮಾತ್ಮ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇರುವ ಕಾರಣ ಎಲ್ಲಾ ದೇಹಗಳಲ್ಲೂ ಏನೆಲ್ಲ ಆತ್ಮಕ್ಕೆ ಆಗ್ತಿರುವಂತಹ ಅನುಭವಗಳಿದೆ ಅದೆಲ್ಲವನ್ನು ಕೂಡ ಅವನು ತಿಳಿದಿರ್ತಾನೆ. ಆತ್ಮಕ್ಕೆ ಒಂದು ದೇಹದ ಅಂದ್ರೆ ಒಂದು ಕ್ಷೇತ್ರದ ಬಗ್ಗೆ ತಿಳಿದಿದೆ, ಪರಮಾತ್ಮನಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಏನೆಲ್ಲ ನಡೀತಿದೆ ಅವೆಲ್ಲವೂ ಕೂಡ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞರು ಜ್ಞಾನಂ ಯತ ಜ್ಞಾನಂ ಮತಂ ಮಮ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಭಗವಂತ ಇಲ್ಲಿ ಅವನ ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಆದ್ರೆ ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞ ನಾನೇ ಅಂತ ಇದ್ದಾನೆ. ಅಂದ್ರೆ ಪರಮಾತ್ಮನಾಗಿ ಭಗವಂತ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಅವನು ಆತ್ಮನ ಜೊತೆಯಲ್ಲಿ ಸದಾ ಬರ್ತಾ ಇರ್ತಾನೆ. ಆತ್ಮ ಅದು ಎಂತದೇ ಒಂದು ಯೋನಿಯಲ್ಲಿ ಜನ್ಮವನ್ನ ಪಡಿಬಹುದು, ಎಂತದೇ ಒಂದು ಯೋನಿಯಲ್ಲಿ ಇರ್ಬೋದು, ಆದ್ರೆ ಆ ಎಲ್ಲ ಯೋನಿಗಳಲ್ಲೂ ಕೂಡ ಆತ್ಮನ ಜೊತೆ ಸದಾ ಇರುವಂತವನು ಪರಮಾತ್ಮನಾಗಿರ್ತಾನೆ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ. ಅಂದ್ರೆ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ತಿಳ್ಕೊಳ್ತೀವಲ್ಲ, ಇದನ್ನೇ ನಿಜವಾದ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ ಈ ಚಿತ್ರದಲ್ಲಿ ಪರಮಾತ್ಮ ಮತ್ತೆ ಆತ್ಮ ಸದಾ ಕಾಲ ಜೀವಿಯ ದೇಹದಲ್ಲಿ ಇರ್ತಾರೆ. ಅಂದ್ರೆ ಅವನು ಜಾಗೃತ ಅವಸ್ಥೆಯಲ್ಲಿದ್ದಾಗ, ಅಂದ್ರೆ ಅವನ ಇಂದ್ರಿಯಗಳು ಚಟುವಟಿಕೆಯಿಂದ ಕೂಡಿದಾಗ, ಅಥವಾ ಅವನು ಸ್ವಪ್ನ ಅಂದ್ರೆ ನಿದ್ದೆ ಮಾಡ್ತಿರ್ಬೇಕಾದ್ರೂ ಕೂಡ, ಅಂದ್ರೆ ಕನಸಿನಲ್ಲೂ ಕೂಡ ಭಗವಂತ ನಾವು ಏನೆಲ್ಲ ನೋಡ್ತೀವಿ, ಕನಸು ಕೂಡ ಏನ್ ಕನಸು ಕಾಣ್ತೀವಿ, ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತೀವಿ, ನಮ್ಮ ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಪ್ರತಿಯೊಂದು ಸಮಯದಲ್ಲೂ ಕೂಡ ಪರಮಾತ್ಮ ಅದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಜೊತೆಯಲ್ಲಿ ಅವನು ಯಾವಾಗ್ಲೂ ಇರ್ತಾನೆ. ಮತ್ತೆ ಇದನ್ನ ಗಾಢ ನಿದ್ರೆಯಲ್ಲಿ ಇದ್ದಾಗ, ಅಂದ್ರೆ ಕನಸುಗಳೇ ಬೀಳ್ದೇ ಇರುವಂತಹ ಒಂದು ಸ್ಥಿತಿ, ಅಂದ್ರೆ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ, ಅಂದ್ರೆ ಸುಷುಪ್ತಿ ಅಂತ. ಅಂತಹ ಪರಿಸ್ಥಿತಿ, ಎಂತದೇ ಪರಿಸ್ಥಿತಿ ಆಗಿರ್ಲಿ, ಆತ್ಮನ ಜೊತೆಯಲ್ಲಿ ಸದಾ ಪರಮಾತ್ಮ ಇರ್ತಾನೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದೀವಿ. ಪ್ರಜ್ಞೆಯ ವಿವಿಧ ಹಂತಗಳು ಯಾವುವು? ಹರೇ ಕೃಷ್ಣ, ಹೇಳ್ತೀರಾ? ಪ್ರಜ್ಞೆಯಲ್ಲಿ ವಿವಿಧ ಹಂತಗಳು ಯಾವ್ದೆಲ್ಲ ಇದೆ ಅಂತ. ಈಗ ಒಂದು ಮೂರಾದ್ರೂ ನಾನು ಹೇಳಿದೆ ಹಿಂದೆ ಇದ್ರಲ್ಲಿ ಚಿತ್ರದಲ್ಲಿ. ಪ್ರಜ್ಞೆ ಅಂದ್ರೆ ಅದು ನಮ್ಮ ಆತ್ಮ ದೇಹದಲ್ಲಿ ಇದೆ ಅಂತಂದ್ರೆ, ಆ ದೇಹದಲ್ಲಿ ಒಂದು ಪ್ರಜ್ಞೆ ಇದೆ ಅಂತ ಅರ್ಥ. ಅದಕ್ಕೊಂದು ಚೈತನ್ಯ ಇದೆ ಅಂತ. ಆ ಚೈತನ್ಯ ಯಾವ ಮೂರು ಹಂತ ಇಲ್ಲಿ ಚಿತ್ರದಲ್ಲಿ ಮತ್ತೆ ಬಂದಿದೆ, ಆ ಮೂರು ಹಂತಗಳು ತೋರಿಸ್ತಾ ಇದ್ದಾರೆ. ಹರೇ ಕೃಷ್ಣ.
ಓಕೆ, ಯಾವ್ದೆಲ್ಲ 4 ಹಂತಗಳಿದೆ, ನಾನು ಹೇಳ್ತೇನೆ. ಒಂದು ಪ್ರಜ್ಞೆ ಅನ್ನುವಂಥದ್ದು, ಅಂದ್ರೆ ನಮ್ಮ ಕಾನ್ಶಿಯಸ್ ಅನ್ನುವಂಥದ್ದು ಅಥವಾ ನಮ್ಮ ಚೈತನ್ಯ ಯಾವಾಗ ಅದು ಇಂದ್ರಿಯಗಳು ಆಕ್ಟಿವ್ ಆಗಿರುತ್ತೆ, ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಜೊತೆಯಲ್ಲಿ ಸಂಪರ್ಕದಲ್ಲಿರುತ್ತೆ, ಅದನ್ನ ಜಾಗೃತಾವಸ್ಥೆ ಅಂತ ಕರೀತಾರೆ. ಇಲ್ಲಿ ನಾವು ನೋಡ್ತಾ ಇದೀವಿ ಜಾಗೃತಾವಸ್ಥೆ ಅಂತಂದ್ರೆ ಅಲ್ಲಿ ನಮ್ಮ ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ ಎರಡೂ ಕೂಡ ಆಕ್ಟಿವ್ ಆಗಿರುವಂತದ್ದು. ಮತ್ತೆ ಅದನ್ನೇ ಅಚೇತನ ಅನ್ನುವಂಥದ್ದು, ಆತ್ಮದ ಪ್ರಜ್ಞೆ ಅನ್ನುವಂಥದ್ದು ಅದು ಯಾವಾಗ ಮನಸ್ಸಿನ ಇದಕ್ಕೆ ಹೋಗುತ್ತೆ, ನೆಲೆಗೆ ಹೋಗುತ್ತೆ. ಮನಸ್ಸಿನ ನೆಲೆಗೆ ಹೋದಾಗ ಅದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ, ಸೂಕ್ಷ್ಮ ವಸ್ತುಗಳ ತನಕ ಪ್ರಜ್ಞೆ ಅದು ಇದ್ದಾಗ ಅದನ್ನ ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಅಂದ್ರೆ ನಾವು ಕನಸು ಕಾಣುವಾಗ ನಮ್ಮ ಮನಸ್ಸು ಯಾವಾಗ್ಲೂ ಜಾಗೃತವಾಗಿರುತ್ತೆ, ಆದ್ರೆ ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಅಂದ್ರೆ ನಾವು 2 ರೀತಿಯ ಶರೀರವನ್ನ ಹೊಂದಿದ್ವಿ, ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿದ್ರೆ, ಸೂಕ್ಷ್ಮ ಶರೀರ ಅನ್ನುವಂಥದ್ದು ಮನಸ್ಸು, ಬುದ್ಧಿ, ಅಹಂಕಾರದಿಂದ ಆಗಿರುತ್ತೆ. ಈ ಮನಸ್ಸು, ಬುದ್ಧಿ, ಅಹಂಕಾರ ಈ ಸ್ಥೂಲ ಶರೀರದ ಹಾಗೆ ನಮ್ಮ ಕಣ್ಣಿಗೆ ಕಾಣುವಂಥದ್ದಲ್ಲ. ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಮನಸ್ಸಿದೆ, ಬುದ್ಧಿ ಇದೆ, ಮತ್ತೆ ನಾನು ಅಂತ ಒಂದು ಅಹಂಕಾರ ಅನ್ನೋದು ಕೂಡ ಇರುತ್ತೆ. ಅವೆಲ್ಲವೂ ಕೂಡ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಅನುಭವಕ್ಕೆ ಬರುತ್ತೆ. ಇದನ್ನ ಇಲ್ಲಿ ಸೂಕ್ಷ್ಮ ಶರೀರ ಅಂತ ಕರೀತಾ ಇದ್ದಾರೆ. ಯಾವಾಗ ನಮ್ಮ ಈ ಪ್ರಜ್ಞೆ ಅನ್ನುವಂಥದ್ದು ಅದು ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳ ವಸ್ತುಗಳಲ್ಲಿ ನಾವು ಯಾವಾಗ ಚೈತನ್ಯ ಪೂರ್ವಕವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಆಗ ನಮ್ಮ ಒಂದು ಪ್ರಜ್ಞೆ ಏನಿದೆ ಅದನ್ನ ಜಾಗೃತಾವಸ್ಥೆ ಅಂತ ಕರೀತಾರೆ. ಅದೇ ನಾವು ನಿದ್ರೆ ಮಾಡುವಾಗ ನಮ್ಮ ಪ್ರಜ್ಞೆ ಅನ್ನುವಂಥದ್ದು ಅದು ನಮ್ಮ ಸೂಕ್ಷ್ಮ ಶರೀರದ ಹಂತದಲ್ಲಿ ಇರುತ್ತೆ. ಆಗ ಅದು ಕನಸುಗಳನ್ನ ಕಾಣೋದ್ರಿಂದ ಅದನ್ನ ಸ್ವಪ್ನ ಅಂತ ಕರೀತಾರೆ. ಅದೇ ಒಂದು ಪ್ರಜ್ಞೆ ಅದು ಆತ್ಮದ ನೆಲೆಯಲ್ಲಿ ಇದ್ದಾಗ, ಅಂದ್ರೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅದು ನಮ್ಮ ಮನಸ್ಸಿನ ಅಂದ್ರೆ ಆತ್ಮದ ನೆಲೆಯಲ್ಲಿ ಇರುವಂತದ್ದು. ಅಂತಹ ಆತ್ಮದ ನೆಲೆಯಲ್ಲಿ ಇದ್ದಾಗ ಅದನ್ನ ಸುಷುಪ್ತಿ ಅಂತ ಕರೀತಾರೆ. ಸುಷುಪ್ತಿ ಅಂದ್ರೆ ಇದಕ್ಕೆ ಒಂದು ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದು ನಮ್ಮೆಲ್ಲರ ಹೃದಯದಲ್ಲಿ ಅದು ಸದಾ ಇರುತ್ತೆ. ಅಂದ್ರೆ ಅದು ನಮ್ಮ ಸ್ವರೂಪ. ನಮ್ಮ ಸ್ವರೂಪ ಏನು ಅಂತಂದ್ರೆ ಭಗವಂತನ ಸೇವೆ ಮಾಡುವಂಥದ್ದು, ಅದು ನನ್ನ ನಿಜವಾದ ಸ್ವರೂಪ. ಅದು ಏನಾಗುತ್ತೆ ಅಂತಂದ್ರೆ ದಿನ ಕಳೆದ ಹಾಗೆ ನಾವು ಅದನ್ನ ಮರ್ತು ಹೋಗಿದೀವಿ. ಅಂದ್ರೆ ಎಷ್ಟೋ ಜನ್ಮಗಳು ಪಡೆದಾಗ ನಮ್ಮ ಹಿಂದಿನ ಒಂದು ಸ್ವರೂಪವನ್ನ ಮರ್ತಿರ್ತೀವಿ ಅಂತ. ಅದನ್ನ ನಾವು ಜಾಗೃತಗೊಳಿಸ್ಬೋದು. ನಾವು ಯಾವಾಗ ಸಾಧನ ಭಕ್ತಿಯಲ್ಲಿ ತೊಡಗ್ತೀವಿ ಆಗ ಅದನ್ನ ಜಾಗೃತಗೊಳಿಸ್ಬೋದು ಅಂತ. ಆ ನೆಲೆಯಲ್ಲಿ ಆತ್ಮನ ನೆಲೆಗೆ ಆ ಪ್ರಜ್ಞೆ ಹೋದಾಗ ಅದನ್ನ ಸುಷುಪ್ತಿ ಅಂತ ಕರೀತಾ ಇದ್ದಾರೆ. ಅದೇ ಒಂದು ಪ್ರಜ್ಞೆ ಅದು ಯಾವಾಗ ಭಕ್ತರು, ಶುದ್ಧ ಭಕ್ತರು ಯಾರಿರ್ತಾರೆ ಅವರು ಅವರ ಒಂದು ಈ ಐಹಿಕ ಕಣ್ಣುಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅವರ ಒಂದು ಹೃದಯದ ಕಣ್ಣುಗಳಿಂದ ಭಗವಂತನ ಸಂಪರ್ಕದಲ್ಲಿ ಇರ್ತಾರೆ. ಅಂದ್ರೆ ಅವರು ಧ್ಯಾನ ಸಮಾಧಿ ಸ್ಥಿತಿಗೆ ಹೋದಾಗ ಆ ಭಗವಂತನ ಲೀಲೆಗಳನ್ನ ಅವರು ಅನುಭವಿಸ್ತಾರೆ, ಮತ್ತೆ ಅದನ್ನ ಕಾಣ್ತಾರೆ. ಅದನ್ನೇ ಇಲ್ಲಿ ತುರ್ಯಾವಸ್ಥೆ ಅಂತ ಕರೀತಾ ಇದ್ದಾರೆ. ಅಂದ್ರೆ ಅಲ್ಲಿ ಆತ್ಮದ ಪ್ರಜ್ಞೆ ಏನಿದೆ ಅದು ಭಗವಂತನ ಸಂಪರ್ಕದಲ್ಲಿ ಇರುತ್ತೆ, ಅದನ್ನೇ ತುರ್ಯಾವಸ್ಥೆ ಅಂತ ಕರೀತಾರೆ. ಹೀಗೆ ಪ್ರಜ್ಞೆಯಲ್ಲಿ ವಿವಿಧ ಹಂತಗಳು ಇದೆ. ಇದು 4 ವಿವಿಧ ಹಂತಗಳು. ಈಗ ಕ್ಷೇತ್ರಜ್ಞರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕ್ಷೇತ್ರ ಅಂದ್ರೆ ಏನು ಅಂತಂದ್ರೆ ಸಾಧಾರಣವಾಗಿ ನಮ್ಗೆ ಗೊತ್ತಿರೋ ಹಾಗೆ ಕ್ಷೇತ್ರ ಅಂದ್ರೆ ಒಂದು ಜಾಗ ಅಂತ ಅನ್ಕೋತೀವಿ. ಹಾಗೆ ಇಲ್ಲಿ ಒಂದು ಜಾಗದ ಉದಾಹರಣೆನೆ ಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ರಾಜ ಒಬ್ಬ ರೈತನಿಗೆ, ಅಂದ್ರೆ ಒಬ್ಬ ರೈತ ಹೋಗಿ ರಾಜನ ಹತ್ರ, ನನಗೆ ಒಂದು ಪರಿವಾರ ಇದೆ, ಒಂದು 10 ಜನ ನನ್ನ ಪರಿವಾರದಲ್ಲಿದ್ದಾರೆ, ನನಗೆ ಒಂದು 2 ಎಕರೆ ಜಾಗ ಕೊಟ್ರೆ ಅದರಲ್ಲಿ ನಾನು ಬೆಳೆಯನ್ನ ಬೆಳಿತೀನಿ, ಮತ್ತೆ ಅದರಲ್ಲಿ ಬಂದ ಲಾಭವನ್ನ ರಾಜನಿಗೆ ಕೊಡ್ತೀನಿ, ಹೀಗೆ ನನ್ನ ಜೀವನ ನಿರ್ವಹಣೆ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಆ ರಾಜ ಅವನಿಗೆ ಒಂದು ಜಾಗವನ್ನ ಕೊಟ್ಟ ಅಂತಂದ್ರೆ ಆ ರಾಜನಿಗೆ ಗೊತ್ತಿದೆ ಆ ಜಾಗ ಯಾವ್ದನ್ನ ಕೊಡ್ತಾ ಇದ್ದಾನೆ, ಮತ್ತೆ ಆ ರೈತ ಅಲ್ಲಿ ಏನು ಬೆಳಿತಾನೆ ಅದೆಲ್ಲವೂ ಕೂಡ ಅವನಿಗೆ ಆ ವಿಷಯ ಗೊತ್ತಿರುತ್ತೆ. ಅದೇ ರಾಜನಿಗೆ ಹತ್ರ ಬಂದು ಇನ್ನೊಬ್ಬ ವ್ಯಕ್ತಿ, ನನ್ನ ಹತ್ರ 100 ಜನ ಮಂದಿ ಇದ್ದಾರೆ, ನನ್ನ ತುಂಬಾ ದೊಡ್ಡ ಅವಿಭಕ್ತ ಕುಟುಂಬ, ಅದಕ್ಕೆ ನನಗೆ ಒಂದು 20 ಎಕರೆ ಜಾಗ ಕೊಟ್ರೆ ನಾನು ಅಲ್ಲಿ ಇಂತಹ ಒಂದು ಬೆಳೆನ ಬೆಳಿತೀನಿ, ಮತ್ತೆ ಅದರಿಂದ ಬಂದ ಲಾಭವನ್ನ ರಾಜನಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ರೆ ನನ್ನ ಜೀವನವು ನಡೆಯುತ್ತೆ ಅದರಲ್ಲಿ ಅಂತ ಹೇಳಿದ್ರೆ, ರಾಜ ಅವನಿಗೂ ಒಂದು ಜಾಗವನ್ನ ಕೊಡ್ತಾನೆ. ಈಗ ಮೊದಲಿಗೆ ಬಂದಂತಹ ರೈತನಿಗೆ ಅವನ ಜಾಗದ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ಎರಡನೇದಾಗಿ ಬಂದ ವ್ಯಕ್ತಿಗೆ ಅವನಿಗೆ ರಾಜ ಕೊಟ್ಟಂತಹ ಒಂದು 20 ಎಕರೆ ಜಾಗದ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ಆದ್ರೆ ರಾಜ ಅದವ್ರಿಗೆ ಇಬ್ರು ರೈತರಿಗೂ ಅವನು ಏನನ್ನ ಕೊಟ್ಟಿದ್ದಾನೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ರಾಜನಿಗೆ ಗೊತ್ತಿರುತ್ತೆ. ಹಾಗೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ.
ಕ್ಷೇತ್ರ ಅಂತಂದಾಗ ದೇಹ, ಆ ದೇಹ ಭಗವಂತ ಎಲ್ಲರಿಗೂ ಒಂದೊಂದು ಅವರವರ ಕರ್ಮಾನುಸಾರ ಅವರವರ ಇಚ್ಛಾನುಸಾರ ಎಲ್ಲರಿಗೂ ಕೂಡ ಒಂದು ದೇಹ ಅನ್ನೋದು ಸಿಕ್ಕಿರುತ್ತೆ, ಪಂಚಭೂತಗಳಿಂದ ಆದಂತಹ ದೇಹ. ಆ ದೇಹದಲ್ಲಿ ಆತ್ಮ ತನ್ನ ಜೀವನ ಪರ್ಯಂತ ಏನೆಲ್ಲ ಒಂದು ಅನುಭವಗಳು ಬರುತ್ತೆ ಅದನ್ನೆಲ್ಲ ಆತ್ಮಕ್ಕೆ ತಿಳಿದಿರುತ್ತೆ. ಕಷ್ಟನೋ ಸುಖನೋ ಅಂದ್ರೆ ಆ ದೇಹದಲ್ಲಿ ಅದಕ್ಕೆ ಏನೆಲ್ಲ ಅನುಭವಗಳಿದೆ ಅದೆಲ್ಲವೂ ಕೂಡ ಆ ಆತ್ಮನಿಗೆ ಗೋಚರವಾಗುತ್ತೆ. ಆದ್ರೆ ಆ ಆತ್ಮನ ಜೊತೆ ಪರಮಾತ್ಮ ಪ್ರತಿಯೊಂದು ದೇಹದಲ್ಲೂ ಇದ್ದಾನೆ. ಅಂದ್ರೆ ಈಗ ರಾಜ ಹೇಗೆ ಅವನು ಎರಡು ರೈತರಿಗೆ ಕೊಟ್ಟಂತಹ ಜಾಗದ ಬಗ್ಗೆ ಅವನಿಗೆ ತಿಳಿದಿದೆ, ಹಾಗೆ ಇಲ್ಲಿ ಪರಮಾತ್ಮನಿಗೆ ಎರಡು ದೇಹದಲ್ಲಿ ಇರುವಂತಹ ಆತ್ಮದ ಅನುಭವಗಳನ್ನ ಪರಮಾತ್ಮ, ಅಂದ್ರೆ ಎರಡು ಅಂತಂದ್ರೆ ಇಲ್ಲಿ ಎಲ್ಲಾ ದೇಹದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಎಲ್ಲರ ದೇಹದಲ್ಲೂ ಏನೆಲ್ಲ ಅನುಭವಗಳು ಅವ್ರಿಗೆ ಆಗ್ತಿದೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ನನಗೆ ಏನಾದ್ರೂ ಅಡಿಗೆ ಮಾಡುವಾಗ ಕೈ ಕಟ್ಟಾದ್ರೆ ನನಗೆ ನೋವಾಗುತ್ತೆ. ಆ ನೋವಾದದ್ದು ನಾನು ಬೇರೆಯವ್ರ ಹತ್ರ ಹೇಳ್ಕೋಬಹುದು. ಆ ನೋವನ್ನ ನೀವು ಊಹಿಸ್ಬೋದೇ ಹೊರತು ನನಗಾಗ್ತಿರೋ ನೋವು ನಿಮ್ಮ ಅನುಭವಕ್ಕೆ ಬರೋದಿಲ್ಲ. ಆದ್ರೆ ನನಗಾಗ್ತಿರೋ ನೋವು ಪರಮಾತ್ಮನಿಗೆ ಅದು ಗೊತ್ತಾಗುತ್ತೆ. ಆದ್ರೆ ನೀವಿವಾಗ ಏನೋ ಒಂದು ಜಾಮೂನನ್ನು ಅಥವಾ ಇನ್ನೇನೋ ಸಿಹಿ ಪದಾರ್ಥವನ್ನ ತಿಂತಾ ಇರ್ತೀರಿ, ಅದನ್ನ ನಾನು ಕೇಳ್ಬೋದು. ಅದನ್ನ ಕೇಳಿದಾಗ ನನಗೆ ಆ ಸಿಹಿ ನಾನು ತಿಂದದ್ದು ನೆನಪಾಗ್ಬೋದು. ಆದ್ರೆ ಈಗ ನನ್ನ ಬಾಯಿ ಸಿಹಿ ಆಗೋದಿಲ್ಲ. ಆದ್ರೆ ನಿಮ್ಮ ಬಾಯಿ ಸಿಹಿ ಆಗ್ತಿದೆ, ಆ ಅನುಭವ ಕೂಡ ಪರಮಾತ್ಮನಿಗೆ ಗೊತ್ತಾಗುತ್ತೆ. ಹೀಗೆ ಪರಮಾತ್ಮ ಪ್ರತಿಯೊಂದು ದೇಹದಲ್ಲೂ ಆಗುವಂತಹ ಎಲ್ಲ ಅನುಭವಗಳು, ಎಲ್ಲ ಅಂದ್ರೆ ಅದರ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ನಡೀತಿರುವಂತಹ ಎಲ್ಲ ಪ್ರತಿಯೊಂದು ವಿಷಯಗಳು ಕೂಡ ಪರಮಾತ್ಮನಿಗೆ ತಿಳಿಯುತ್ತೆ. ಋಷಿರ್ಭಿ ಬಹುಧಾ ಗೀತಂ ಛಂದೋರ್ಭಿ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶೈವ ಹೇತು ಮದ್ಭಿರ್ ವಿನಿಶ್ಚಿತೈ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಅಂದ್ರೆ ಇಲ್ಲಿ ವ್ಯಾಸರು ವೇದಗಳನ್ನ ರಚನೆ ಮಾಡಿರುವಂತವ್ರು. ಅವರು ಅವರ ಒಂದು ವೇದಾಂತ ಸೂತ್ರ ಅಂದ್ರೆ ಆ ವೇದಗಳಿಗೆ ಬರೆದಿರುವಂತಹ ಒಂದು ವ್ಯಾಖ್ಯಾನಗಳು ಇರುತ್ತೆ. ಅವುಗಳಲ್ಲಿ ಅನೇಕ ಋಷಿ ಮುನಿಗಳು ಈ ಜ್ಞಾನವನ್ನ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಆತ್ಮದ ಜ್ಞಾನವನ್ನ, ಪರಮಾತ್ಮನ ಜ್ಞಾನವನ್ನ, ಮತ್ತೆ ದೇಹ ಅಂದ್ರೆ ಅದರ ಒಂದು ವಿಷಯಗಳನ್ನ ಇಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಾವು ತಿಳ್ಕೊಳ್ಲಿಕ್ಕಿರೋದನ್ನ ಬ್ರಹ್ಮಪುಚ್ಛ ಅಂತ ಕರೀತಾರೆ. ಅನ್ನಮಯ ಕೋಶ, ಪ್ರತಿಯೊಂದು ಜೀವಾತ್ಮನು ಈ ಒಂದು ಕೋಶದಲ್ಲಿ ಇರುತ್ತೆ. ಯಾವ್ದಾದ್ರು ಒಂದು ಕೋಶದಲ್ಲಿ ಯಾವ್ದಾದ್ರು ಒಂದು ಈಗ ನಾವು ನೋಡಿದ್ವಿ ಪ್ರಜ್ಞೆ ಹೇಗೆ ಅದು ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ, ತುರ್ಯಾವಸ್ಥೆಯಲ್ಲಿ ಇತ್ತು. ಅದೇ ರೀತಿ ಈ ಪ್ರಕೃತಿಯಿಂದ ಆದಂತಹ ಒಂದು ದೇಹವನ್ನ ಪಡ್ಕೊಂಡಾಗ ಆ ಪ್ರಕೃತಿಗೆ 3 ಗುಣಗಳು ಸದಾ ಇರುತ್ತೆ: ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣ ಅಂತ. ಈ 3 ಗುಣಗಳ ಪ್ರಭಾವಕ್ಕೆ ಬಂದಂತಹ ಒಂದು ಆತ್ಮ ಅದಕ್ಕೆ ತಕ್ಕ ಹಾಗೆ ಅದು ಒಂದು ಏನಂತಾರೆ ಅದರ ಒಂದು ಜೀವನ ಕ್ರಮದಲ್ಲಿ ಒಂದು ಪ್ರಾಮುಖ್ಯತೆನ ಅದು ಕೊಡ್ತಾ ಹೋಗುತ್ತೆ. ಇಲ್ಲಿ ಅನ್ನಮಯ ಕೋಶದಲ್ಲಿ ಯಾರೆಲ್ಲ ತಮೋ ಗುಣದಲ್ಲಿ ಇರ್ತಾರೆ ಅಂತವ್ರು ತುಂಬಾ ಹೇಳ್ಬೇಕು ಅಂತಂದ್ರೆ ಪ್ರಾಣಿಗಳು, ಅವುಗಳು ಯಾವಾಗ್ಲೂ ತಮೋ ಗುಣದಲ್ಲಿ ಇರ್ತವೆ. ಆದ ಕಾರಣ ಅವ್ರಿಗೆ ಜೀವನದಲ್ಲಿ ಏನು ಬೇಕು ಅಂತಂದ್ರೆ ಅವ್ರಿಗೆ ಆ ಸಮಯಕ್ಕೆ ಆಹಾರ ಸಿಕ್ಕಿದ್ರೆ ಸಾಕು. ಅದಕ್ಕಿಂತ ಬೇರೆ ಯಾವ್ದು ಹೆಚ್ಚಿನ ಒಂದು ನಿರೀಕ್ಷೆ ಅವುಗಳು ಇಟ್ಕೊಳ್ಳೋದಿಲ್ಲ. ಅನ್ನಮಯ ಕೋಶದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾರೆಲ್ಲ ಬರೀ ಊಟ ಸಿಕ್ಕಿದ್ರೆ ಸಾಕು ತೃಪ್ತರಾಗ್ತಾರೆ, ಅವರು ಅನ್ನಮಯ ಕೋಶದಲ್ಲಿ ಇರ್ತಾರೆ. ನಂತರ ಬರುವಂತದ್ದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿರುವಂತಹ ವ್ಯಕ್ತಿ ರಜೋಗುಣದಲ್ಲಿ ಇರ್ತಾರೆ. ರಜೋಗುಣ ಅಂತ ಹೇಳಿದ್ರೆ ಅವರು ಯಾವಾಗ್ಲೂ ಕೂಡ ಅನೇಕ ಕಡೆ ನಾವು ನೋಡ್ತೀವಿ. ಹೇಗೆ ಅಂದ್ರೆ ನಾವೆಲ್ಲರೂ ಕೂಡ ನಮ್ಗೆ ಬರೀ ಊಟ ಸಿಕ್ಕಿದ್ರೆ ಸಾಲದು, ನಮ್ಗೆ ಒಳ್ಳೆ ಮನೆ ಬೇಕು, ನಮ್ಗೆ ಹೆಂಡತಿ ಮಕ್ಕಳು ಬೇಕು, ಸಮಾಜದಲ್ಲಿ ಒಂದು ಸ್ಥಾನಮಾನ ಬೇಕು, ಒಳ್ಳೆ ಹಣ ಸಂಪಾದಿಸುವಂತಹ ಕೆಲಸ ಬೇಕು, ಅದಕ್ಕೆ ಒಳ್ಳೆಯ ಜ್ಞಾನ ಅಂದ್ರೆ ಈ ಭೌತಿಕ ಜ್ಞಾನ ಬೇಕು. ಇವೆಲ್ಲವೂ ಕೂಡ ಯಾರು ಅಪೇಕ್ಷಿಸ್ತಾರೆ, ಅದಕ್ಕಾಗಿ ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ, ಅವರನ್ನೆಲ್ಲ ಪ್ರಾಣಮಯ ಕೋಶದಲ್ಲಿ ಇದ್ದಾರೆ ಅಂತ ಇಲ್ಲಿ ತಿಳಿಸ್ತಾರೆ. ನಂತರ ಬರುವಂತದ್ದು ಜ್ಞಾನಮಯ ಕೋಶ. ಈ ಜ್ಞಾನಮಯ ಕೋಶದಲ್ಲಿರುವಂತವ್ರು ಅವರು ಸತ್ವಗುಣದಲ್ಲಿ ಇರ್ತಾರೆ. ಅವರು ಸತ್ವಗುಣದಲ್ಲಿ ಇರ್ತಾರೆ. ಈಗ
ಆಧ್ಯಾತ್ಮಿಕ ಜ್ಞಾನ ಇರಬಹುದು ಅಥವಾ ಭೌತಿಕ ಜ್ಞಾನದಲ್ಲೂ ಅಂದ್ರೂ ಕೂಡ ಈ ಕವಿಗಳು ಮತ್ತೆ ಈ ಲೇಖಕರು ಇವರೆಲ್ಲರೂ ಕೂಡ ಈ ಸಂಗೀತಗಾರರು ಇವರೆಲ್ಲರೂ ಕೂಡ ಮನೋಮಯ ಕೋಶದಲ್ಲಿ ಇರ್ತಾರೆ. ಅಂದ್ರೆ ಅವರು ಮನಸ್ಸಿಗೆ ಆನಂದ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಂತವರೆಲ್ಲರೂ ಕೂಡ ಸತ್ವಗುಣದಲ್ಲಿ ಇರ್ತಾರೆ. ವಿಜ್ಞಾನಮಯ ಕೋಶ ಅಂದ್ರೆ ಯಾವ ಜ್ಞಾನವನ್ನ ಅವ್ರು ಪಡ್ಕೊಂಡು, ಅಂದ್ರೆ ಈ ಜ್ಞಾನಿಗಳು ಏನು ಜ್ಞಾನವನ್ನ ಅವರು ಶಾಸ್ತ್ರಗಳ ಮೂಲಕ ಪಡ್ಕೋತಾರೆ, ಅವರು ಸತ್ವಗುಣದಲ್ಲಿ ಇರ್ತಾರೆ. ಅದನ್ನ ಅಳವಡಿಸಿಕೊಳ್ತಾರೆ. ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಅವರ ಅನುಭವವನ್ನಾಗಿ ಮಾಡ್ಕೊಳ್ಳುವಂತವ್ರು ವಿಜ್ಞಾನಮಯ ಕೋಶದಲ್ಲಿರ್ತಾರೆ. ಅವರು ಕೂಡ ಸತ್ವಗುಣದಲ್ಲಿಯೇ ಇರ್ತಾರೆ. ಯಾವಾಗ ಈ ಜ್ಞಾನವನ್ನ ಬೆಳೆಸ್ಕೊಂಡು ಅದನ್ನ ಅವರ ಜೀವನದ ಒಂದು ಅನುಭವವನ್ನಾಗಿ ಮಾಡ್ಕೋತಾರೆ, ಅನಂತರ ಯಾರು ಶುದ್ಧ ಭಕ್ತರು ಇರ್ತಾರೆ ಅವರು ತುರ್ಯಾವಸ್ಥೆಯಲ್ಲಿ ಇರ್ತಾರೆ. ತುರ್ಯಾವಸ್ಥೆ ಅಂತಂದ್ರೆ ಭಗವಂತನ ಸಂಪರ್ಕದಲ್ಲಿರ್ತಾರೆ. ಆದ ಕಾರಣ ಅವರು ಸದಾ ಆನಂದದಲ್ಲಿ ಇರ್ತಾರೆ, ಆನಂದಮಯ ಕೋಶದಲ್ಲಿ ಇರ್ತಾರೆ. ಇದೆಲ್ಲವನ್ನು ಒಟ್ಟಾರೆಯಾಗಿ ಬ್ರಹ್ಮಪುಚ್ಛ ಅಂತ ತೈತ್ತರೀಯ ಉಪನಿಷತ್ತಿನಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಮಹಾಭೂತಾನಿ ಅಹಂಕಾರೋ ಬುದ್ಧಿರ್ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯ ಗೋಚರಃ ಇಚ್ಛಾದ್ವೇಷ ಸುಖ ದುಃಖಂ ಸಂಗಾತಶ್ಚೇತನ ಧೃತಿ ಏತದ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಅಂದ್ರೆ ಈ ದೇಹ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಸಾಂಖ್ಯಶಾಸ್ತ್ರ ಅಂತ ಕರೀತಾರೆ. ಈ ಸಾಂಖ್ಯಶಾಸ್ತ್ರದಲ್ಲಿ ಹೇಗೆ ಅಂದ್ರೆ ಜ್ಞಾನಿಗಳಾದವರು ಅವರು ವಿಶ್ಲೇಷಣಾತ್ಮಕವಾಗಿ ಒಂದು ದೇಹವನ್ನ ಮತ್ತೆ ದೇಹದಲ್ಲಿ ಇರುವಂತಹ ಆತ್ಮ ಪರಮಾತ್ಮನನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರು ಮೊದಲಿಗೆ ಏನು ತಿಳಿತಾರೆ ಅಂದ್ರೆ ಈ ದೇಹ ಏನರಿಂದ ಆಗಿದೆ, ಈ ದೇಹ ಅದು ಪಂಚಭೂತಗಳಿಂದ ಆಗಿದೆ. ಅಂದ್ರೆ ನಮ್ಮ ದೇಹ ಮಾಂಸ, ಚರ್ಮ, ಇದೆಲ್ಲ ಮೂಳೆ ಇದೆಲ್ಲವೂ ಕೂಡ ಏನದ್ರಿಂದ ಆಗಿದೆ ಅಂದ್ರೆ ಈ ಭೂಮಿ ತತ್ವ. ಅದರಲ್ಲಿ ಪಂಚಭೂತಗಳು ಅಂದ್ರೆ ಭೂಮಿ, ನೀರು, ಗಾಳಿ, ಆಕಾಶ, ಅಗ್ನಿ, ಈ 5 ಪಂಚಭೂತಗಳಿಂದ ಈ ದೇಹ ಅನ್ನೋದಾಗಿರೋದ್ರಿಂದ ಆ ದೇಹ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಈ ದೇಹದಲ್ಲಿ ಮಾಂಸ, ಮೂಳೆ ಏನಿದೆ ಅವೆಲ್ಲವೂ ಕೂಡ ಅದು ಭೂಮಿಯ ತತ್ವ ಆಗಿದೆ. ಮತ್ತೆ ನಮ್ಮಲ್ಲಿ ಇರುವಂತಹ ರಕ್ತ ಅಥವಾ ನಾವು ಮೂತ್ರ ವಿಸರ್ಜನೆ ಮಾಡ್ತೀವಿ, ಇವೆಲ್ಲವೂ ಕೂಡ ಅದು ಜಲತತ್ವ ಆಗುತ್ತೆ. ನಂತರ ನಾವು ಉಸಿರಾಡ್ತೀವಿ, ಅದು ಗಾಳಿ, ಅದು ವಾಯು ಆಗುತ್ತೆ. ನಂತರ ವಾಯು, ಅಗ್ನಿ ಅಂದ್ರೆ ನಮ್ಗೆ ಹೊಟ್ಟೆಯಲ್ಲಿ ಒಂದು ಹಸಿವಾಗುತ್ತೆ. ಹಸಿವಾದಾಗ ನಮ್ಮಲ್ಲಿ ಅಲ್ಲಿ ಒಂದು ಉರಿಯುವಂತಹ ಒಂದು ಇದಾಗುತ್ತೆ, ಅಂದ್ರೆ ನಾವು ಅನುಭವ ಆಗುತ್ತೆ. ನಾವು ತಿಂದ ಮೇಲೆ ಅದ ಅನ್ನವನ್ನ ಅದು ಜೀರ್ಣ ಮಾಡುವಂತದ್ದು ಕೂಡ ಅದು ಅಗ್ನಿ ತತ್ವವೇ ಆಗಿರುತ್ತೆ. ನಂತರ ನಮ್ಮಲ್ಲಿ ಆಕಾಶ ಅಂತಂದ್ರೆ ಈ ದೇಹಕ್ಕೆ ಒಂದು ಸರಿಯಾದ ಒಂದು ಸ್ಟ್ರಕ್ಚರ್ ಕೊಡುವಂಥದ್ದು, ಅದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂಥದ್ದು, ಅದನ್ನ ಆಕಾಶ ತತ್ವ ಅಂತ ಹೇಳಿ ಕರೀತಾರೆ. ಹೀಗೆ ಪಂಚಭೂತಗಳಿಂದ ಈ ದೇಹ ಅನ್ನುವಂಥದ್ದು ಆಗಿದೆ. ಮತ್ತೆ ಈ ದೇಹದಲ್ಲಿ ಏನೆಲ್ಲ ಇದೆ ಅಂತಂದ್ರೆ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮತ್ತೆ 5 ಇಂದ್ರಿಯ ವಸ್ತುಗಳು ಕೂಡ ಇದೆ. ಇಂದ್ರಿಯ ವಸ್ತುಗಳು ಅಂತಂದ್ರೆ ಕಣ್ಣಿನಿಂದ ನೋಡುವಂಥದ್ದು, ಮೂಗಿನಿಂದ ಘ್ರಾಣಿಸುವಂಥದ್ದು, ಕಿವಿಗಳಿಂದ ಕೇಳುವಂಥದ್ದು, ಚರ್ಮದಿಂದ ಸ್ಪರ್ಶ ಅನುಭವ ಆಗುವಂಥದ್ದು, ನಾಲಿಗೆಯಿಂದ ರುಚಿ ನೋಡುವಂಥದ್ದು, ಇವೆಲ್ಲವೂ ಕೂಡ ಸೇರಿ 20 ಅಂಶಗಳಾಗುತ್ತೆ. ನಂತರ ಅದಾದ್ಮೇಲೆ ಬರುವಂತದ್ದು ಸೂಕ್ಷ್ಮ ಶರೀರ, ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಅದರ ಜೊತೆಯಲ್ಲಿ ಪರಮಾತ್ಮನ ಜೊತೆಯಲ್ಲಿ ಆತ್ಮ, ಮತ್ತೆ ಆತ್ಮನ ಜೊತೆಯಲ್ಲಿ ಪರಮಾತ್ಮ. ಹೀಗೆ ಅವರು ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ತಾ ಹೋದ ಹಾಗೆ ಅವರು ಆತ್ಮ ಪರಮಾತ್ಮನವರೆಗೂ ಈ ಸಾಂಖ್ಯಶಾಸ್ತ್ರದಿಂದ ಜ್ಞಾನವನ್ನ ಪಡ್ಕೋತಾರೆ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಮಾನಿತ್ವಂ ಅದಮ್ಮಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹಂ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರ್ ಅನಾವಿಶ್ವಂಗಂ ಪುತ್ರಧರಾ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋ ವಪತ್ತಿಷು ಮಯಿ ಚನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ
ಅರತಿರ್ಜನ ಸಂಸದಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ ಅನ್ಯತಾ. ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಯಾವ್ದೆಲ್ಲ ಭಗವಂತ ತಿಳಿಸ್ತಾ ಇದ್ದಾನೆ ಅದೆಲ್ಲವೂ ಕೂಡ ನಿಜವಾಗ್ಲೂ ಜ್ಞಾನ. ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಇದೆ ಅಂತಂದ್ರೆ ಅದು ಅಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರು ಜ್ಞಾನಿಯಾಗಿರ್ತಾನೆ ಅವನಲ್ಲಿ ಈ ಗುಣಗಳು ಇರುತ್ತೆ. ನಮ್ರತೆ ಇರುತ್ತೆ. ಅಂದ್ರೆ ಅವನು ಆ ಜ್ಞಾನಿ ಆದವ್ರಿಗೆ ನಮ್ರತೆ ಇರುತ್ತೆ. ಯಾಕೆ ಅವ್ನಿಗೆ ಆ ನಮ್ರತೆ ಇರುತ್ತೆ ಅಂತಂದ್ರೆ ಅವನಿಗೆ ಜ್ಞಾನ ಇದೆ. ಯಾವ ಜ್ಞಾನ ಇದೆ? ನಾನು ಭಗವಂತನ ಒಂದು ಅಂಶ. ನಾನಿಲ್ಲಿ ಭಗವಂತನ ನನ್ನ ಸ್ವರೂಪ ಎನ್ನುವಂತಂದ್ರೆ ಭಗವಂತನ ಸೇವೆ ಮಾಡುವಂತದ್ದು. ನಾನು ಅವನ ಜೊತೆಯಲ್ಲಿ ಆನಂದವಾಗಿ ಇದ್ದೆ. ನನ್ನಲ್ಲಿ ಆ ಒಂದು ಭಾವ, ಅಂದ್ರೆ ನನ್ನಲ್ಲಿ ಒಂದು ಬಯಕೆ ಬಂತು. ಏನು ಅಂತಂದ್ರೆ ಭಗವಂತನ ಹಾಗೆ ನಾನು ಆಗ್ಬೇಕು. ಭಗವಂತ ಅವನು ಒಡೆಯ ಮತ್ತೆ ಭೋಕ್ತಾರ, ಅವನು ನಿಯಂತ್ರಕ. ಅವನ ಹಾಗೆ ನಾನು ಕೂಡ ಭೋಕ್ತಾರ, ನಿಯಂತ್ರಕ ಮತ್ತೆ ಒಡೆಯ ಆಗ್ಬೇಕು ಅನ್ನಂತಹ ಒಂದು ತಪ್ಪಾದ ಒಂದು ಬಯಕೆ ಬಂದ ಕಾರಣ ನಾನು ಈ ಆಧ್ಯಾತ್ಮಿಕ ಜಗತ್ತಿಗೆ ಬಂದು ಸಿಕ್ಕಾಕೊಂಡಿದ್ದೀನಿ. ಇಲ್ಲಿ ಬಂದ ಮೇಲೆ ನಾನು ಮಾಡಿದ್ದೆಲ್ಲ ಬೇರೆ ಬೇಡದ್ದೆ. ಅದ ಕಾರಣ ಅವನಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ನಮ್ರತೆ ಅನ್ನೋದು ಅವನಲ್ಲಿ ಇರುತ್ತೆ. ಯಾವ ರೀತಿ ನಮ್ರತೆ ಅನ್ನೋದು ಇರುತ್ತೆ ಅಂತಂದ್ರೆ ಅವನು ಹುಲ್ಲಿಗಿಂತ ಕಡೆ ಅಂತ ಅವನು ಅನ್ಕೋತಾ ಇರ್ತಾರೆ. ಅಂದ್ರೆ ಹುಲ್ಲಿಗಿಂತ ಕಡೆ ಅಂತಂದ್ರೆ ಈ ಹುಲ್ಲು ಅದು ಏನ್ ಮಾಡುತ್ತೆ ಅಂದ್ರೆ ಯಾರಾದ್ರೂ ಅದ್ರ ಮೇಲೆ ತುಳ್ಕೊಂಡು ಓಡಾಡಿದ್ರೆ ಮತ್ತೆ ಅದೇನು ಪ್ರತಿಭಟನೆ ಮಾಡೋದಿಲ್ಲ, ಮತ್ತೆ ಅದು ಎದ್ದು ನಿಲ್ಲುತ್ತೆ. ಹಾಗೆ ಈ ಅದಕ್ಕೆ ಒಂದು ಶಿಷ್ಟಾಷ್ಟಕದಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ ಅಂತ. ಹಾಗಂದ್ರೆ ಏನು ಅಂತಂದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ, ಜ್ಞಾನಿಗಳಿರ್ತಾರೆ, ಅವರನ್ನ ಅವರು ತೃಣಾದಪಿ ಸುನೀಚನ ಅಂದ್ರೆ ಹುಲ್ಲು ಕಟ್ಟಿಗೆ ಹೋಲಿಸ್ಕೋತಾರೆ. ಮತ್ತೆ ತೃಣಾದಪಿ ಸುನೀಚನ ತರೋರಪಿ ಸಹಿಷ್ಣುನ, ಅವರಿಗೆ ಒಂದು ಸಹಿಷ್ಣುತೆ ಅನ್ನೋದು ಎಷ್ಟಿರುತ್ತೆ ಅಂತಂದ್ರೆ ಗಿಡ ಮರಗಳು ಅವುಗಳನ್ನ ನಾವು ಎಷ್ಟೇ ಕತ್ತರಿಸಿದ್ರು ಕೂಡ ಮತ್ತೆ ಆ ಬೇರು ಇತ್ತಂದ್ರೆ ಅದು ಚಿಗುರಿ ಬಂದು ನಮಗೆ ಎಲ್ಲ ಫಲಗಳನ್ನ ಕೊಡ್ತಾ ಇರುತ್ತೆ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರಲ್ಲಿ ಈ ಗುಣಗಳು ಇರುತ್ತೆ. ಅಂದ್ರೆ ಅವರು ನಮ್ರರಾಗಿರ್ತಾರೆ. ಅವರು ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣ್ತಾರೆ. ತಪ್ಪೇನಾದ್ರೂ ನೋಡೋದಿದ್ರೆ ಅವರು ತಪ್ಪಲ್ಲಿ ಹುಡುಕ್ತಾರೆ. ಮತ್ತೆ ಅವರಲ್ಲಿ ಜಂಬ ಅನ್ನೋದು ಇರೋದಿಲ್ಲ. ಅಹಿಂಸೆ ಅಂದ್ರೆ ಈ ಬೇರೆ ಜೀವಿಗಳಿಗೆ ಅವರು ಯಾವುದೇ ರೀತಿ ಹಿಂಸೆ ಕೊಡೋದಿಲ್ಲ. ಅವರಲ್ಲಿ ತಾಳ್ಮೆ ಅನ್ನೋದಿರುತ್ತೆ. ಮತ್ತೆ ಸರಳವಾದ ಜೀವನವನ್ನ ಮಾಡ್ತಾರೆ. ನಾವು ಗೋಸ್ವಾಮಿಗಳ ಬಗ್ಗೆ ನೋಡಿದ್ವಿ. ಗೋಸ್ವಾಮಿಗಳು ಅವರು ಹೇಗೆ ಕೌಪಿನವನ್ನ ಧರಿಸಿ ಮತ್ತೆ ಮಧುಕರಿಯನ್ನ ಮಾಡಿ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅದು ಅಪಾರವಾದದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಏನೆಲ್ಲ ಜ್ಞಾನಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ. ಪ್ರಭುಪಾದರು ನಮಗೆ ಪ್ರಭುಪಾದರು ಅದೇ ಒಂದು ಪರಂಪರೆಯಲ್ಲಿ ಬಂದಂತವ್ರು. ಅವರ ಪೂರ್ವಾಚಾರ್ಯರು ಅವರೆಲ್ಲರೂ ಅವರು ಕೊಟ್ಟಂತಹ ಒಂದು ಜ್ಞಾನ ಅಂದ್ರೆ ಅವರು ನೀಡಿದ ಜ್ಞಾನ ಅಷ್ಟು ಅಪಾರವಾದ್ದಾದ್ರೂ ಕೂಡ ಅವರು ನಡೆಸಿದಂತಹ ಜೀವನ ಕ್ರಮ ಅದು ತೀರಾ ಸರಳವಾದ ಆಗಿರುತ್ತೆ. ಮತ್ತೆ ನಿಜವಾದ ಗುರುವಿನ ಬಳಿ ಹೋಗುವಂಥದ್ದು. ಯಾರು ಜ್ಞಾನಿಗಳಿರ್ತಾರೆ ಅವರು ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಅಧಿಕೃತ ಗುರುಗಳನ್ನ ಅವರು ಹುಡುಕ್ತಾರೆ. ಮತ್ತೆ ಅವರಲ್ಲಿ ಹೋಗಿ ಅವರಿಂದ ಆಶ್ರಯ ಪಡೆದು ಅವರಿಂದ ಜ್ಞಾನವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಶೌಚ ಅಂತಂದ್ರೆ ಇಲ್ಲಿ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅಂದ್ರೆ ನಾವು ಭಗವಂತನಿಗೆ ನಾವು ಬಹಿರಂಗವಾಗಿ ಶುದ್ಧಿಯನ್ನ ಮಾಡ್ಕೋತೀವಿ. ಬಹಿರಂಗ ಶುದ್ಧಿ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಅಂತರಂಗವು ಕೂಡ ತಾನಾಗಿ ಶುದ್ಧ ಆಗತ್ತೆ ಅಂತ. ಹಾಗೆ ನಾವು ಯಾವಾಗ ಸುತ್ತಮುತ್ತ ಎಲ್ಲಾ ಕಡೆ ಒಂದು ಶೌಚವನ್ನ ಮಾಡ್ತೀವಿ ಅಂತಂದಾಗ ನಮ್ಮ ಹೃದಯದಲ್ಲೂ ಕೂಡ ಶೌಚ ಅನ್ನುವಂಥದ್ದು ಅಂದ್ರೆ ಶುಭ್ರತೆ ಅನ್ನುವಂಥದ್ದು ಅದು ನೆಲೆಸುತ್ತೆ. ಅಂದ್ರೆ 4 ನಿಯಂತ್ರಕ ತತ್ವಗಳ ಬಗ್ಗೆ ಹೇಳಿದ್ದಾರೆ. ಅದನ್ನ ಮಾಡಿದ್ರು ಕೂಡ ನಮ್ಮಲ್ಲಿ ಆ ಒಂದು ಆಂತರಿಕ ಶುದ್ಧಿನ ನಾವು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಥೈರ್ಯ ಅಂತಂದ್ರೆ ಅವರು ಯಾವಾಗ್ಲೂ ಕೂಡ ಒಂದು ತಾಳ್ಮೆ ಮತ್ತೆ ಅವರಲ್ಲಿ ಒಂದು ಎಲ್ಲವನ್ನೂ ಕೂಡ ಧೈರ್ಯದಿಂದ ಅವರು ಎದುರುಕೊಳ್ತಾರೆ. ಅಂದ್ರೆ ಅವರು ನಂಬಿಕೆನ ಬಿಡೋದಿಲ್ಲ. ಮತ್ತೆ ಆತ್ಮ ಸಂಯಮ ಅಂದ್ರೆ ನಾವು ನೋಡಿದ್ವಿ ಹರಿದಾಸ್ ಠಾಕೂರರ ಬಗ್ಗೆ ಆ ಕಥೆನ ಕೇಳಿದ್ವಿ. ಹೇಗೆ ಅವನು ವೇಶ್ಯೆ ಅವರ ಹತ್ರ ಬಂದು ಅವರನ್ನ ಒಂದು ಪತನಗೊಳಿಸ್ಬೇಕು ಭಕ್ತಿ ಮಾರ್ಗದಿಂದ ಅಂತ ಹೇಳಿ ಅವಳು ಪ್ರಯತ್ನ ಪಡ್ತಾಳೆ. ಆದ್ರೆ ಶುದ್ಧ ಭಕ್ತರು ಯಾರಿರ್ತಾರೆ ಅವ್ರು ಇಂದ್ರಿಯ ಭೋಗದಲ್ಲಿ ಅವ್ರಿಗೆ ಯಾವುದೇ ಆಸಕ್ತಿ ಇರೋದಿಲ್ಲ. ಯಾಕಂದ್ರೆ ಅವರು ಆತ್ಮಾರಾಮ ಅಂತ ಕರೀತಾರೆ. ಅಂದ್ರೆ ಅವರು ಆತ್ಮನಲ್ಲಿಯೇ ಸಂತುಷ್ಟಿಯನ್ನ ಹೊಂದಿರ್ತಾರೆ. ಅಂದ್ರೆ ಅವರು ಭಗವಂತನ ಒಂದು ತುರ್ಯಾವಸ್ಥೆ ಸಮಾಧಿ ಭಗವಂತನ ಒಂದು ಧ್ಯಾನದಲ್ಲಿರುವ ಕಾರಣ ನಿಜವಾದ ಆನಂದವನ್ನ ಅವರು ಅನುಭವಿಸ್ತಾ ಇರ್ತಾರೆ. ಯಾವುದು ಇಂದ್ರಿಯ ಭೋಗ ಅನ್ನೋದಿದೆ ಅದೆಲ್ಲವೂ ಕೂಡ ಅವ್ರಿಗೆ ತುಚ್ಛವಾಗಿ ಅನಿಸ್ತಾ ಇರುತ್ತೆ.
ಆ ರೀತಿ ಒಂದು ಬ್ರಹ್ಮಚರ್ಯವನ್ನ ಒಂದು ಪಾಲಿಸುವಂತದನ್ನ ಆತ್ಮ ಸಂಯಮ ಅಂತ ಕರಿಬಹುದು. ಮತ್ತೆ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ. ಯಾವ್ದೆಲ್ಲ ಇಂದ್ರಿಯ ತೃಪ್ತಿ ಕೊಡುವಂತಹ ವಸ್ತುಗಳಿದೆ ಅದರ ಹಿಂದೆ ಅವ್ರ ಮನಸ್ಸು ಹೋಗೋದಿಲ್ಲ. ಇಂದ್ರಿಯಗಳು ಇದೆ, ಮತ್ತೆ ದೇಹ ಇದೆ. ಆ ದೇಹ ಮತ್ತೆ ಆತ್ಮವನ್ನ ಒಂದುಗೂಡಿಸಿ ಇಟ್ಟು ಆ ದೇಹದ ಮೂಲಕ ನಾವು ಈ ಭಕ್ತಿ ಮಾರ್ಗದಲ್ಲಿ ಮಾಡುವಂತಹ ಸಾಧನೆಗಳನ್ನ ಮಾಡೋದಕ್ಕೋಸ್ಕರ ಆ ದೇಹವನ್ನ ಕಾಪಾಡ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಪಡ್ಕೊಳ್ಳುವಂಥದ್ದು. ಮತ್ತೆ ಹೆಚ್ಚು ಅದರ ಮೇಲೆ ಇಂದ್ರಿಯ ವಸ್ತುಗಳ ಮೇಲೆ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅಹಂಕಾರವಿಲ್ಲದಿರುವುದು. ಅವರಿಗೆ ಯಾವತ್ತೂ ಕೂಡ ಅಹಂಕಾರ ಪಡೋದು, ಮಿಥ್ಯಾಹಂಕಾರ ಅಂತ ಇಲ್ಲಿ ಹೇಳ್ತಾರೆ. ಎರಡು ರೀತಿಯ ಅಹಂಕಾರ ಇದೆ. ಒಂದು ನಿಜವಾದ ಅಹಂಕಾರ. ನಿಜವಾದ ಅಹಂಕಾರ ಏನು ಅಂತಂದ್ರೆ ನಾನು ಭಗವಂತನ ದಾಸ ಅಂತ ತಿಳಿಯುವಂಥದ್ದು, ಅದು ನನ್ನ ನಿಜ ಸ್ವರೂಪ ಅಂತ ತಿಳಿಯುವಂಥದ್ದು, ಅದು ನಿಜವಾದ ಅಹಂಕಾರ. ಆದ್ರೆ ಯಾವ್ದು ಮಿಥ್ಯಾಹಂಕಾರ ಅಂತಂದ್ರೆ ನನ್ನನ್ನ ನಾನು ದೇಹದೊಂದಿಗೆ ಗುರುತಿಸಿಕೊಳ್ಳುವಂಥದ್ದು. ನಾನು ಹೆಂಗಸು, ನಾನು ಗಂಡಸು, ಈ ದೇಶಕ್ಕೆ ಸೇರಿದವನು, ಈ ಒಂದು ಧರ್ಮಕ್ಕೆ ಸೇರಿದವನು, ಮತ್ತೆ ನಾನು ಇದು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಇದೆಲ್ಲವೂ ಕೂಡ ಶಾಶ್ವತವಾದದ್ದು. ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಆ ದೇಹ ಬಿಡುವಂತ ಸಂದರ್ಭದಲ್ಲೂ ಕೂಡ ನಾನು ದೇಹವನ್ನ ಬಿಡ್ತಾ ಇಲ್ಲ, ಎಲ್ಲವನ್ನೂ ಬಿಡ್ತಾ ಇದ್ದೀನಿ. ಅಂದ್ರೆ ಇದೆಲ್ಲ ನನ್ನದು ಅಂತ ಯಾವ್ದನ್ನ ತಪ್ಪಾಗಿ ನಾವು ತಿಳಿತೀವಿ, ಅದನ್ನೇ ಇಲ್ಲಿ ಮಿಥ್ಯಾಹಂಕಾರ ಅಂತ ಹೇಳ್ತಾರೆ. ಯಾರು ಜ್ಞಾನಿಗಳಿರ್ತಾರೆ ಅಂತವ್ರಿಗೆ ಅಂತಹ ಒಂದು ಮಿಥ್ಯಾಹಂಕಾರ ಇರುವುದಿಲ್ಲ. ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನ ಗ್ರಹಿಸುವಂಥದ್ದು ಇದು ನಿಜವಾದ ಜ್ಞಾನ. ಇದು ಯಾರು ಕೂಡ ನಾವು ಗ್ರಹಣನೆ ಮಾಡೋದಿಲ್ಲ. ಯಾಕಂದ್ರೆ ನಾವೆಲ್ಲ ಅಜ್ಞಾನದಲ್ಲಿರುವ ಕಾರಣ ನಮ್ಗೆ ಜನ್ಮ ಅಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ನಾವು ನೋಡುವಾಗ ನಮ್ಗೆ ಅನ್ಸುತ್ತೆ ತಾಯಿಗೆ ಕಷ್ಟ ಆಗುತ್ತೆ ಅಂತ. ಅಷ್ಟೇ, ಅದಕ್ಕಿಂತ ಹೆಚ್ಚು ಕಷ್ಟ ಆ ಮಗುವಿಗೆ ಜನ್ಮದ ಸಮಯದಲ್ಲಿ ಅಥವಾ ಆ ತಾಯಿಯ ಗರ್ಭದಲ್ಲಿ ಇರುವಂತ ಸಮಯದಲ್ಲಿ ಅದಕ್ಕೆ ಆಗ್ತಾ ಇರುತ್ತೆ. ಮತ್ತೆ ಸಾವಿನ ಸಂದರ್ಭದಲ್ಲೂ ಕೂಡ ಯಾರು ಅಭಕ್ತರಿರ್ತಾರೆ ಅವರಿಗೆ ಅದು ತುಂಬಾ ಕಷ್ಟವನ್ನು ಕೊಡುತ್ತೆ. ಮತ್ತೆ ವಯಸ್ಸಾದ ಮೇಲೆ ಅವರಿಗೆ ಇಚ್ಛೆಗಳಿದೆ, ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ರೋಗ ಅಂತಂದ್ರೆ ಅಲ್ಲಿ ಬರೀ ನೋವೇ ಜಾಸ್ತಿ ಇರುತ್ತೆ. ಆದ್ರೆ ಇವೆಲ್ಲವೂ ಕೂಡ ನಮ್ಗೆ ನೋವನ್ನೇ ಕೊಡ್ತಾ ಇದೆ. ಇದು ದುಃಖಾಲಯ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ಆದ್ರೂ ಕೂಡ ನಾವು ಇದರ ಮಧ್ಯೆ ಏನೋ ಒಂದು ಐಹಿಕ ಭೋಗಗಳನ್ನ ಮಾಡ್ತಾ ಇದನ್ನ ದುಃಖ ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಂಡ್ದಿರ ಹೋಗ್ತೀವಿ. ಅದನ್ನೇ ಇಲ್ಲಿ ಅಜ್ಞಾನ ಅಂತ ಹೇಳುವಂಥದ್ದು. ಅನಾಸಕ್ತಿ ಅಂತಂದ್ರೆ ಅವರಿಗೆ ಯಾವ್ದ್ರಲ್ಲಿ ಅನಾಸಕ್ತಿ ಇರುತ್ತೆ ಅಂದ್ರೆ ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರ್ತಾರೆ. ಅಂದ್ರೆ ಅವ್ರಿಗೆ ಮಕ್ಕಳು ಇರ್ತಾರೆ, ಮನೆ ಇರುತ್ತೆ, ಹೆಂಡತಿ ಇರ್ತಾರೆ, ಎಲ್ಲ ಇರುತ್ತೆ. ಆದ್ರೆ ಅವರೆಲ್ಲರನ್ನು ಪ್ರೀತಿಸ್ತಾರೆ, ಅವ್ರ ಜೊತೆಯಲ್ಲಿ ಅವರು ಒಂದು ಅವರ ಜವಾಬ್ದಾರಿನ ವಹಿಸ್ಕೋತಾರೆ. ಆದ್ರೆ ಅವ್ರಿಗೆ ತುಂಬಾ ಅಂಟ್ಕೊಳ್ಳೋದಿಲ್ಲ. ಅಂದ್ರೆ ಅವರ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿದೆ ಈ ಜನ್ಮದಲ್ಲಿ ನನಗೆ ಈ ದೇಹ ಸಿಕ್ಕಿದೆ, ಈ ದೇಹದ ಜೊತೆಯಲ್ಲಿ ಈ ಎಲ್ಲ ಸಂಬಂಧಗಳು ಸಿಕ್ಕಿದೆ. ಈ ದೇಹವನ್ನ ಬಿಟ್ಟು ನಾನು ಇನ್ನೊಂದು ದೇಹವನ್ನ ಪಡ್ಕೊಂಡಾಗ ನನಗೆ ಮತ್ತೆ ಬೇರೆ ಒಂದು ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಈ ರೀತಿ ಒಂದು ಸಂಬಂಧಗಳು ಸಿಗುತ್ತೆ. ಅದ ಕಾರಣ ಇದು ಶಾಶ್ವತವಾದದ್ದು ಅಲ್ಲ. ಆದ್ರೆ ಇರುವಷ್ಟು ದಿನ ಇದು ನನ್ನ ಕರ್ತವ್ಯ ಅಂತ ಹೇಳಿ ಅವ್ರು ಮಾಡ್ತಾರೆ ಹೊರತು ಅದರ ಜೊತೆ ತುಂಬಾ ಅಟ್ಯಾಚ್ಮೆಂಟ್ಸ್ ಇಟ್ಕೊಳ್ಳೋದಿಲ್ಲ. ಮತ್ತೆ ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ. ಅಂದ್ರೆ ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಆ ರೀತಿ ಯೋಚನೆ ಮಾಡೋದಿಲ್ಲ. ಅಂದ್ರೆ ಕೆಲವೊಂದು ಸಲ ಈ ಭೌತಿಕವಾಗಿ ನಾವು ನೋಡ್ತೀವಿ, ಇವತ್ತು ನನಗೆ ಇಷ್ಟ ಆಗಿದ್ದು ನಾಳೆ ನನಗೆ ಇಷ್ಟ ಆಗದೆ ಹೋಗ್ಬೋದು. ಅಥವಾ ಯಾವತ್ತು ನಾನು ಇಷ್ಟಪಟ್ಟಿರ್ಲಿಲ್ಲ, ಈಗ ನನಗಿದು ಇಷ್ಟ ಆಗ್ತಿದೆ. ಆ ರೀತಿ ನಮ್ಮ ಮನಸ್ಸಲ್ಲಿ ಬೇಕು ಬೇಡಗಳು, ಅದೆಲ್ಲ ದ್ವಂದ್ವಗಳು, ಇವುಗಳಲ್ಲಿ ಅವರು ಸಮಚಿತ್ತರಾಗಿರ್ತಾರೆ. ಮಳೆಗಾಲ, ಚಳಿಗಾಲ ಬಂದ ಹಾಗೆ ಯಾವ ಕಾಲ ಬಂದ್ರೂ ಕೂಡ ಅದನ್ನ ಸಮಾನವಾಗಿ ತಗೋತೀವಿ. ಆ ರೀತಿ ಅವರು ಕಷ್ಟ ನಷ್ಟಗಳನ್ನು ಕೂಡ ಅವರು ಸಮಾನವಾಗಿ ತಗೋತಾರೆ. ಈ ದ್ವಂದ್ವಗಳು ಅಂತ ತಿಳ್ಕೊಂಡು ಇದು ಬರ್ತಾನೆ ಇರ್ತವೆ ಅಂತ ಹೇಳಿ ಅವುಗಳಲ್ಲಿ ಯಾವುದೇ ಒಂದು ರೀತಿ ಅವರು ವಿಚಲಿತರಾಗೋದಿಲ್ಲ. ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಯಾರು ಜ್ಞಾನಿಗಳಿರ್ತಾರೆ ಅವರು ಭಗವಂತನಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಭಗವಂತನಲ್ಲಿ ಸದಾ ಭಕ್ತಿಯಲ್ಲಿ ತೊಡಗ್ತಾರೆ. ಇದಕ್ಕೊಂದು ಪದ ಬರುತ್ತೆ, ನನ್ಗೆ ನೆನಪಾಗ್ತಿಲ್ಲ, ಹೇಳ್ತೀನಿ. ಅಂದ್ರೆ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಅಂದ್ರೆ ಅವ್ರಿಗೆ ಏಕಾಂತ ಪ್ರದೇಶದಲ್ಲಿ ಅಂತಂದ್ರೆ ಇಲ್ಲಿ ಈ ಯಾರೆಲ್ಲ ಪ್ರಜಲ್ಪ ಮಾಡ್ತಾರೆ ಮತ್ತೆ ಯಾರೆಲ್ಲ ಈ ಐಹಿಕ ಭೋಗಾಸಕ್ತರು ಇರ್ತಾರೆ ಅಂತವರಿಂದ ಸ್ವಲ್ಪ ಅವರು ದೂರ ಇರೋದಕ್ಕೆ ಇಷ್ಟಪಡ್ತಾರೆ. ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವಂತದ್ದು. ಅಂದ್ರೆ ಯಾರಿಗೆಲ್ಲ ಈ ಐಹಿಕ ಭೋಗದ ಆಸಕ್ತಿ ಇರುವಂತಹ ಜನ ಇದ್ದಾರೆ ಅಂತವರಿಂದ ಅವ್ರು ಸ್ವಲ್ಪ ಅವ್ರ ಮಧ್ಯೆ ಇದ್ರು ಕೂಡ ಅವರಿಗೆ ಅವರ ಜೊತೆ ಒಂದು ಸಂಪರ್ಕದಲ್ಲಿ ಅವರಿಗೆ ಸಂತೋಷ ಸಿಗೋದಿಲ್ಲ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನ ಒಪ್ಪಿಕೊಳ್ಳುವಂಥದ್ದು. ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅದರ ಮಹತ್ವ ಅಂದ್ರೆ ನಮ್ಮ
ಜನ್ಮ, ಈ ಮನುಷ್ಯ ಜನ್ಮ ಸಿಕ್ಕಿರುವಂತದ್ದೇ ಈ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳಿಕ್ಕಾಗಿನೇ. ಅದರ ಮಹತ್ವವನ್ನ ಅವರು ತಿಳ್ಕೊತಾರೆ, ಮತ್ತೆ ಅದಕ್ಕಾಗಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಪರಿಪೂರ್ಣ ಸತ್ಯದ ಜ್ಞಾನಾರ್ಥ ಅನ್ವೇಷಣೆ ಅಂದ್ರೆ ಭಗವಂತನ ತತ್ವಜ್ಞಾನಾರ್ಥ ಅನ್ವೇಷಣೆ, ಭಗವಂತನನ್ನ ಅವರು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ, ಆ ಜ್ಞಾನವನ್ನ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಇವೆಲ್ಲವನ್ನ ಕೂಡ ಇಲ್ಲಿ ಭಗವಂತ ಜ್ಞಾನ ಅಂತ ಘೋಷಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇದು ನಿಜವಾದ ಜ್ಞಾನ. ಇದಲ್ಲದೆ ಬೇರೆ ಏನಾದ್ರೂ ಇದ್ರೆ ಅದನ್ನೆಲ್ಲ ಭಗವಂತ ಪರಮಾತ್ಮ ಅಜ್ಞಾನ ಅಂತ ಹೇಳ್ತಾನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾನಾಮೃತ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಮಂ ಬ್ರಹ್ಮ ನಾಸತ್ತನ್ನಾಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿವಿಯೋ ಆ ಜ್ಞೇಯವಾದದ್ದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀನು ಈ ಜ್ಞಾನವನ್ನ ತಿಳ್ಕೊಂಡ ಮೇಲೆ ನೀನು ಅಮೃತತ್ವವನ್ನ ಸವಿತೀಯ. ಅಮೃತತ್ವ ಅಂದ್ರೆ ಮೃತ್ಯು ಇಲ್ಲದಂಥದ್ದು. ಯಾರು ಜ್ಞಾನಿ ಇದ್ದಾನೆ ಅವನಿಗೆ ನಾವು ನೋಡಿದ್ವಿ ಏನೆಲ್ಲ ಅವನಲ್ಲಿ ಗುಣಗಳು ಇರುತ್ತೆ ಅಂತ. ಅಂತಹ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಅವನಿಗೆ ಯಾವಾಗ ಸತ್ಯದ ಅರಿವಾಗುತ್ತೆ ಆಗ ಅವನು ಭಗವಂತನ ಭಕ್ತಿಯಲ್ಲಿ ತೊಡಗ್ತಾನೆ, ಭಗವಂತನಿಗೆ ಶರಣಾಗ್ತಾನೆ, ಮತ್ತೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋತಾನೆ. ಹೀಗೆ ಅವನು ಆ ಮೃತ್ಯು ಇಲ್ಲದ ಒಂದು ಜಾಗಕ್ಕೆ ಹೋಗ್ತಾನೆ, ಅಂದ್ರೆ ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ, ಅಮೃತತ್ವವನ್ನ ಸವಿತಾನೆ. ಮತ್ತೆ ಅಜ್ಞೇಯವಾದದ್ದನ್ನ ವಿವರಿಸ್ತೇನೆ, ಅಂದ್ರೆ ಅಂತಹ ಅಮೃತತ್ವವನ್ನು ಕೊಡ್ತಾ ಇರುವಂತಹ ಆ ಜ್ಞಾನದ ಗುರಿ ಅಜ್ಞೇಯ ಅದು ಏನು ಅಂತ ತಿಳಿಸ್ತೀನಿ. ಅಂದ್ರೆ ಆ ಪರಮಾತ್ಮನ ಬಗ್ಗೆ ತಿಳಿಸುವಂತದ್ದು. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಅಂದ್ರೆ ಯಾವುದು ಅನಾದಿ ಅಂದ್ರೆ ಶಾಶ್ವತವಾದದ್ದು. ಈ ಭೌತಿಕ ಜಗತ್ತು ಅನ್ನುವಂಥದ್ದು ಅದು ಅಶಾಶ್ವತ, ಆದ್ರೆ ಆಧ್ಯಾತ್ಮಿಕ ಜಗತ್ತು ಅದು ಶಾಶ್ವತವಾದದ್ದು, ಅನಾದಿಯಾದದ್ದು. ಮತ್ತು ಭಗವಂತನ ಅಧೀನದಲ್ಲಿ ಇರುವಂತಹ ಬ್ರಹ್ಮನ್, ಆ ಬ್ರಹ್ಮಜ್ಯೋತಿಯ ಬಗ್ಗೆ ಕೂಡ ಹೇಳ್ತಾ ಇದ್ದಾನೆ. ಅದು ಎಲ್ಲಿದೆ ಅಂತಂದ್ರೆ ಅದು ಈ ಐಹಿಕ ಭೌತಿಕ ಜಗತ್ತು ಏನಿದೆ ಅದರಿಂದ ಹೊರಗಡೆ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಭೋಕ್ತೃಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಅಂದ್ರೆ ಭಗವಂತ ಹೇಳ್ದ, ನಾನು ನಿನಗೆ ಭಗವಂತನ ಪರಮಾತ್ಮನ ಬಗ್ಗೆ ಜ್ಞಾನವನ್ನ ಹೇಳ್ತೀನಿ ಅಂತ. ಈಗ ಪರಮಾತ್ಮನ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಪರಮಾತ್ಮ ಅಂದ್ರೆ ಯಾರು ಅಂತ, ಅವನು ಎಲ್ಲ ಇಂದ್ರಿಯಗಳ ಮೂಲ. ಅವನನ್ನ ಹೃಷಿಕೇಶ ಅಂತ ಕರೀತಾರೆ. ಅಂದ್ರೆ ಭಕ್ತನ ಇಂದ್ರಿಯಗಳ ಮೇಲೆ ಈಶ ಅಂದ್ರೆ ಅದನ್ನ ಭಗವಂತನ ಭಕ್ತರು ಯಾರಿದ್ದಾರೆ ಅವರ ಇಂದ್ರಿಯಗಳನ್ನ ಸದಾ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಭಕ್ತನ ಇಂದ್ರಿಯಗಳ ಈಶ ಆದ ಕಾರಣ ಅವನ ಋಷಿಕೇಶ ಅಂತ ಕರೀತಾರೆ. ಆದರೂ ಆತನಿಗೆ ಇಂದ್ರಿಯಗಳಿಲ್ಲ, ಅಂದ್ರೆ ಅವನಿಗೆ ನಮ್ಮ ಹಾಗೆ ಇಂದ್ರಿಯಗಳಿಲ್ಲ, ಅಂದ್ರೆ ನಮ್ಮ ಹಾಗೆ ಭೌತಿಕ ಇಂದ್ರಿಯಗಳಿಲ್ಲ. ಅವನ ಇಂದ್ರಿಯಗಳು ಆಧ್ಯಾತ್ಮಿಕವಾದದ್ದು. ಅಂದ್ರೆ ನಾವು ಕೇಳ್ತೀವಿ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಬ್ರಹ್ಮ ಸಂಹಿತೆಯಲ್ಲಿ ಚಕ್ಷುರೇಶ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ. ಒಂದ್ ನಿಮಿಷ, ಹರೇ ಕೃಷ್ಣ. ಅಂದ್ರೆ ಭಗವಂತ ಅವನ ಒಂದು ಇಂದ್ರಿಯದಿಂದ ಅನೇಕ ಇಂದ್ರಿಯಗಳು ಮಾಡುವ ಕೆಲಸವನ್ನ ಮಾಡ್ತಾನೆ ಅಂತ. ಅಂದ್ರೆ ಅವನು ಕಣ್ಣಿನಿಂದ ಬರೀ ನೋಡಿದ ಕೂಡಲೇ ಸೃಷ್ಟಿ ಪ್ರಾರಂಭ ಆಗುತ್ತೆ. ಭಗವಂತ ಕಣ್ಣಿನಿಂದ ಬರೀ ನೋಡಿದ ಕೂಡಲೇ ಅವನು ಭಗವಂತನಿಗೆ ಅರ್ಪಿಸಿದ ನೈವೇದ್ಯ ಸ್ವೀಕಾರ ಮಾಡ್ತಾನೆ. ಆದ್ರೆ ನಾವು ಆ ರೀತಿ ಕಣ್ಣಿನಿಂದ ತಿನ್ಲಿಕ್ಕೋ ಅಥವಾ ಕಣ್ಣಿನ ದೃಷ್ಟಿಯಿಂದ ಸೃಷ್ಟಿನ ಮಾಡೋದಿಕ್ಕೋ ಸಾಧ್ಯ ಇಲ್ಲ. ಮತ್ತೆ ಭಗವಂತನ ಒಂದು ಹುಕ್ಕಳ ಬಳ್ಳಿಯಿಂದ ಬ್ರಹ್ಮನ ಜನ್ಮ ಆಗುತ್ತೆ. ಇದೆಲ್ಲವೂ ಕೂಡ ಭಗವಂತನ ಇಂದ್ರಿಯಗಳಿಗೂ ನಮ್ಮ ಇಂದ್ರಿಯಗಳಿಗೂ ಇರುವಂತಹ ವ್ಯತ್ಯಾಸಗಳು. ಅಂದ್ರೆ ಅವನಿಗೆ ಇಂದ್ರಿಯಗಳು ಇದೆ, ಆದ್ರೆ ಅವನ ಇಂದ್ರಿಯಗಳು ನಮ್ಮ ಹಾಗೆ ಒಂದು ಪಂಚೇಂದ್ರಿಯಗಳು, ನಮಗೆ ಇರುವಂತಹ ಒಂದು ಪಂಚಭೂತಗಳಿಂದ ಆದಂತಹ ಇಂದ್ರಿಯಗಳಲ್ಲ. ಅವನ ಇಂದ್ರಿಯಗಳು ಅದು ಆಧ್ಯಾತ್ಮಿಕವಾದವು. ಮತ್ತೆ ಅವನು ಒಂದು ಇಂದ್ರಿಯದಿಂದ ಎಲ್ಲಾ ಇಂದ್ರಿಯಗಳು ಮಾಡುವ ಕೆಲಸವನ್ನು ಅವನು ಮಾಡಬಲ್ಲ. ಆದ್ರೆ ಅವನ ಕಣ್ಣಿನಿಂದ ಮಾತ್ರ ನೋಡ್ಬೇಕು ಅಂತೇನಿಲ್ಲ, ಅವನ ದೇಹದ ಯಾವುದೇ ಭಾಗದಿಂದಲೂ ಕೂಡ ಅವನು ನೋಡ್ಬೋದು. ಮತ್ತೆ ಅವನು ಬಾಯಿಂದ ಮಾತ್ರ ಸ್ವೀಕಾರ ಮಾಡ್ಬೇಕು ಅಂತೇನಿಲ್ಲ, ಅವನು ಕಣ್ಣಿನಿಂದ ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಮತ್ತೆ ಅವನು ದೃಷ್ಟಿಪಾತದಿಂದಲೇ ಪ್ರಕೃತಿ ಅದು ಗರ್ಭವನ್ನ ಧರಿಸುತ್ತೆ. ಹೀಗೆ ಭಗವಂತ ಅವನ ಇಂದ್ರಿಯಗಳು
ನಮ್ಮ ರೀತಿಯ ಇಂದ್ರಿಯಗಳು ಅಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಅಂದ್ರೆ ಎಲ್ಲಾ ಜೀವರಾಶಿಗಳನ್ನು ಕೂಡ ಪಾಲನೆ ಮಾಡ್ತಿರುವಂತಹವನು ವಿಷ್ಣು. ಆದ್ರೂ ಕೂಡ ಅವನಿಗೆ ಅದರಲ್ಲಿ ಯಾವುದೇ ಒಂದು ರೀತಿಯ ಆಸಕ್ತಿ ಅನ್ನೋದು ಇರೋದಿಲ್ಲ. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ನಿಸರ್ಗದ ಈ ಗುಣಗಳು ಯಾವುದು ಅಂತಂದ್ರೆ ಸತ್ವ, ರಜೋ ಮತ್ತೆ ತಮೋ ಗುಣಗಳು. ಈ ಗುಣಗಳನ್ನ ಅವನು ಮೀರಿದವನು. ಯಾಕೆ ಅಂತಂದ್ರೆ ಅವನು ಆ ಗುಣಗಳ ಪ್ರಭು. ಅಂದ್ರೆ ಅವನು ಮಹಾಮಾಯೆಯ ನಿಯಂತ್ರಣದಲ್ಲಿ ಇಲ್ಲ, ಮಹಾಮಾಯೆಯನ್ನ ನಿಯಂತ್ರಿಸುವವನು ಅವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು ಅವನು. ಈ 3 ಗುಣಗಳಿಗೂ ಕೂಡ ಅವನೇ ಪ್ರಭು. ಆದ ಕಾರಣ ಭಗವಂತ ಅವನನ್ನ ಗುಣಾತೀತ ಅಂತ ಕರೀತಾರೆ. ಬಹಿರ್ ಅಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮಾತ್ವಂ ತದ್ ಅವಿಜ್ಞೇಯಂ ದೂರಸ್ಥಾ ಚಾಂತಿಕೆ ಚ ತತ್. ಕ್ಷಮಿಸಿ. ಪರಮಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿ ಇದ್ದಾನೆ. ಪರಮಾತ್ಮನ ಬಗ್ಗೆ ಹೆಚ್ಚು ತಿಳಿಸ್ತಾ ಇದ್ದಾನೆ ಭಗವಂತ. ಪರಮ ಸತ್ಯ ಅನ್ನುವಂಥದ್ದು ಎಲ್ಲ ಜೀವಿಗಳ ಮತ್ತೆ ಚರಾಚರಗಳ ಹೊರಗೂ ಇದ್ದಾನೆ. ಚರಾಚರ ಅಂದ್ರೆ ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮ ಅವನು ಇದ್ದಾನೆ. ಮತ್ತೆ ಅವನು ಸೂಕ್ಷ್ಮನಾಗಿದ್ದಾನೆ. ಯಾವ ರೀತಿ ಇದ್ದಾನೆ ಅಂದ್ರೆ ಅವನು ನಮ್ಮ ಈ ಐಹಿಕ ಇಂದ್ರಿಯಗಳಿಂದ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಐಹಿಕ ಇಂದ್ರಿಯಗಳು ಏನಿದೆ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಸೂರ್ಯನ ಬೆಳಕು ಇಲ್ಲ, ಅಥವಾ ಯಾವುದೋ ಒಂದು ವಿದ್ಯುತ್ ಬೆಳಕಿಲ್ಲ, ಅಥವಾ ಬೆಂಕಿಯಿಂದ ನಾವು ಯಾವ್ದು ಬೆಳಕನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ನಮಗೆ ಕಣ್ಣೇ ಇದ್ರೂ ಕೂಡ ನಾವು ಆ ಕಣ್ಣನ್ನ ಉಪಯೋಗಿಸಿ ಏನನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆ ಆವರಿಸಿದ್ರೆ ನಾವ್ ಏನನ್ನು ಕೂಡ ನೋಡೋಕೆ ನಮ್ಗೆ ಕಣ್ಣಿದ್ರೂ ನಮ್ಮಿಂದ ನೋಡಕ್ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಭಗವಂತ ಅವನು ಸೂಕ್ಷ್ಮನಾಗಿದ್ದಾನೆ. ಅಂದ್ರೆ ನಮ್ಮಲ್ಲಿ ಆತ್ಮ ಇದೆ, ಅದನ್ನೇ ನಾವು ಕಂಡಿಲ್ಲ. ನಮ್ಮೊಳಗಡೆ ಮನಸ್ಸಿದೆ, ಅದು ಅನುಭವಕ್ಕೆ ಬರ್ತಿದೆ. ಹಾಗೆ ಅದನ್ನು ಕೂಡ ನಾವು ನೋಡೋದಕ್ಕಾಗಲ್ಲ, ಯಾಕಂದ್ರೆ ಅದು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಹಾಗೆ ಇಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಆತ್ಮ ಇವೆಲ್ಲವೂ ಕೂಡ ಸೂಕ್ಷ್ಮವಾದದ್ದು. ಹಾಗೆ ಪರಮಾತ್ಮನು ಕೂಡ. ಅದರಿಂದ ನಾವು ನಮ್ಮ ಇಂದ್ರಿಯಗಳ ಮೂಲಕ ಅವನನ್ನ ಕಾಣೋದಕ್ಕೆ, ತಿಳಿಯೋದಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಈ ವಿಜ್ಞಾನಿಗಳು, ನಾಸ್ತಿಕರು ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಭಗವಂತ ಇದ್ದಾನೆ ಅನ್ನೋದೇ ಆದ್ರೆ ಅವನ್ ನಮ್ಮ ಕಣ್ಣಿಗೆ ಕಾಣಿಸ್ಲಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಇರುವಂತಹ ಒಂದು ಕೆಪಾಸಿಟಿ, ಅದು ನಾವು ನೋಡ್ತೀವಿ. ಒಂದು ಅಣುವನ್ನ ನೋಡ್ಬೇಕು, ಅಥವಾ ಎಲ್ಲಾದ್ರೂ ದೂರದಲ್ಲಿ ಇರುವಂತಹ ಗ್ರಹ ವ್ಯೂಹಗಳನ್ನ ನೋಡ್ಬೇಕು ಅಂದ್ರೂ ಕೂಡ ನಾವು ವಿಜ್ಞಾನಿಗಳು ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಅಂತೆಲ್ಲ ಕಂಡುಹಿಡ್ದಿದ್ದಾರೆ. ಆದ್ರೆ ನಮ್ಮ ಇಂದ್ರಿಯಗಳು ಏನಿದೆ ಅದಕ್ಕೆ ಅಷ್ಟು ಶಕ್ತಿ ಇಲ್ಲ. ಆ ಮೂಲಕ ನಾವು ಅವನನ್ನ ತಿಳ್ಕೋಬೇಕು ಅಂತಂದ್ರೆ ಅದು ಸಾಧ್ಯನೂ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅವನು ಬಹುದೂರದಲ್ಲಿ ಇದ್ರು ಕೂಡ ಎಲ್ಲರ ಸಮೀಪದಲ್ಲೂ ಇದ್ದಾನೆ ಅಂತ. ಬಹುದೂರದಲ್ಲಿ ಅಂದ್ರೆ ಅವನ ಧಾಮದಲ್ಲಿ, ಅವನಿಗೆ ಒಂದು ಅಡ್ರೆಸ್ ಇದೆ, ಅವನು ನಿವಾಸ ಇದೆ. ಅವನು ಭೂಲೋಕ ವೃಂದಾವನದಲ್ಲಿ, ವೈಕುಂಠ ಲೋಕಗಳಲ್ಲಿ ಇದ್ದಾನೆ. ಅಲ್ಲಿ ಅಷ್ಟು ದೂರದಲ್ಲಿದ್ದಾನೆ. ಅದೇ ಸಮಯದಲ್ಲಿ ಅವನು ಎಲ್ಲರ ಸಮೀಪ ಅಂತಂದ್ರೆ ಎಲ್ಲರ, ಅಂದ್ರೆ ಈಗ ಮೊದ್ಲೇ ಹೇಳಿದಾಗೆ ಅಣುರೇಣು ತೃಣ ಕಾಷ್ಟದಲ್ಲಿ ಪರಮಾತ್ಮ ಅವನು ಇದ್ದಾನೆ. ಅಂದ್ರೆ ಅವನು ಎಲ್ಲದರಲ್ಲೂ ಕೂಡ, ಎಲ್ಲರ ಹೃದಯದಲ್ಲೂ ಕೂಡ, ಅಷ್ಟು ಹತ್ರದಲ್ಲೂ ಕೂಡ ಅವನು ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ? ಹರೇ ಕೃಷ್ಣ. ಪರಮಾತ್ಮನ ಸ್ವಭಾವ ಯಾಕೆ ವಿರೋಧಾತ್ಮಕವಾಗಿದೆ ಅಂದ್ರೆ ನಾವ್ ಇವಾಗ ನೋಡಿದ್ವಿ, ಅವನು ದೂರದಲ್ಲೂ ಇದ್ದಾನೆ ಅಂತ ಹೇಳ್ತಾ ಇದೀವಿ, ಹತ್ರದಲ್ಲೂ ಇದ್ದಾನೆ ಅಂತ ಹೇಳ್ತಾ ಇದೀವಿ. ಈ ರೀತಿ ವಿರೋಧಾತ್ಮಕವಾಗಿ ಯಾಕೆ ಪರಮಾತ್ಮನ ಸ್ವಭಾವ ಇದೆ ಅಂತ? ಹರೇ ಕೃಷ್ಣ. ಇದನ್ನ ಚೈತನ್ಯ ಮಹಾಪ್ರಭುಗಳು ತಿಳಿಸ್ಕೊಟ್ಟಿರುವಂತಹ ತತ್ವ. ಹಾಗಂದ್ರೆ ಏನು ಅಂದ್ರೆ ಅಚಿಂತ್ಯ ಭೇದ ತತ್ವ ಅಂತ ಹೇಳ್ತಾರೆ. ಅವನ ಶಕ್ತಿ ಅದು. ಪರಮಾತ್ಮನ ಶಕ್ತಿ. ಅವನನ್ನ ಅಸಮಾರ್ಧವು ಅಂತ ಕರೀತಾರೆ ಭಾಗವತದಲ್ಲಿ. ಅಸಮಾರ್ಧವು ಅಂದ್ರೆ ಅವನಿಗೆ ಸಮಾನರು ಯಾರಿಲ್ಲ, ಅವನಿಗಿಂತ ಶ್ರೇಷ್ಠರಾದವರು ಯಾರಿಲ್ಲ. ಅವನು ಏನನ್ನು ಬೇಕಾದ್ರೂ ಮಾಡ್ಬೋದು, ಅವನು ಸರ್ವಶಕ್ತ. ಆದ ಕಾರಣ ಅವನಲ್ಲಿ ಈ ಎಲ್ಲಾ ವಿರೋಧಾತ್ಮಕ ವಿಷಯಗಳು, ನಮಗೆ ಅದು ವಿರೋಧಾತ್ಮಕ ಅನ್ಸುತ್ತೆ, ಅದು ಅವನ ಒಂದು ಅಂದ್ರೆ ಶಕ್ತಿ. ಅವನು ಎಷ್ಟು ಶಕ್ತಿಯುತನಾಗಿದ್ದಾನೆ, ಮತ್ತೆ ಅವನ ಶಕ್ತಿಗಳು ಎಷ್ಟು ಸಮರ್ಥವಾಗಿವೆ ಅಂತಂದ್ರೆ ಅವನು ಯಾವ ಸಂದರ್ಭದಲ್ಲಿ, ಎಲ್ಲಿ, ಯಾವಾಗ, ಹೇಗೆ ಬೇಕಾದ್ರೂ ಅವನಿಗೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ, ಅಂದ್ರೆ ಮನೋವೇಗಕ್ಕಿಂತ ಗಾಳಿ ವೇಗಕ್ಕಿಂತ ಅವನು ಬರ್ತಾನೆ. ಭಕ್ತರ ಸಂಕಷ್ಟದಲ್ಲಿದ್ದಾಗ ಅವರು
ಪೂರ್ತಿ ಭಾವದಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಆ ನಿಮಿಷಕ್ಕೆ ಅಲ್ಲಿ ಬಂದು ನಿಲ್ತಾನೆ. ಅಷ್ಟು ಭಗವಂತನ ಒಂದು ಶಕ್ತಿ ಅನ್ನೋದನ್ನ ನಾವು ನೋಡಬಹುದು. ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿ ಇದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲೂ ಇದ್ದಾನೆ. ಇಲ್ಲಿ ನಾವು ನೋಡ್ತಿರುವಂತಹ ಚಿತ್ರ ಭಾಗವತದಲ್ಲಿ ಬರುವಂತಹ ಚಿತ್ರ. ಅಲ್ಲಿ ಒಂದು ಸಂದರ್ಭ ಏನು ಅಂತಂದ್ರೆ, ಉತ್ತರೆ ಅಂತಂದ್ರೆ ಅಭಿಮನ್ಯುವಿನ ಹೆಂಡತಿ. ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದು ನಂತರ ಪಾಂಡವರು ಅವರು ಜಯ ಗಳಿಸಿದ್ದಾರೆ. ಆದ್ರೂ ಕೂಡ ಅಶ್ವತ್ಥಾಮ ಅವನು ಇನ್ನ ಜೀವಂತವಾಗಿದ್ದಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಉಪಪಾಂಡವರನ್ನೆಲ್ಲ ಕೊಂದು ಬಿಡ್ತಾನೆ. ನಂತರ ಏನ್ ಮಾಡ್ತಾನೆ ಅಂದ್ರೆ ಪಾಂಡವರನ್ನು ಮತ್ತೆ ಪಾಂಡವರ ಒಂದು ಪರಿಪೂರ್ಣ ಒಂದು ಏನಂತಾರೆ ಅವರ ವಂಶವನ್ನ ನಿರ್ನಾಮ ಮಾಡ್ಬೇಕು ಅಂತ ಅವನು ಏನ್ ಮಾಡ್ತಾನೆ ಅಂದ್ರೆ ಉತ್ತರೆ ಗರ್ಭದಲ್ಲಿ ಪರೀಕ್ಷಿತ ಮಹಾರಾಜ ಅಭಿಮನ್ಯುವಿನ ಮಗ ಇದ್ದಾನೆ. ಹೀಗಿರ್ಬೇಕಾದ್ರೆ ಅವನು ಅವರ ವಂಶ ಅದು ನಿರ್ನಾಮ ಮಾಡ್ಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ಕೊಲ್ಲಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ. ಅಂದ್ರೆ ಅವನು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಆಗ ಆ ಕುರುವಂಶಕ್ಕೆ ಕೊನೆಯ ಕುಡಿ ಉತ್ತರೆ ಗರ್ಭದಲ್ಲಿರುವಂತಹ ಪರೀಕ್ಷಿತ ಮಹಾರಾಜ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಉತ್ತರೆ ಹೋಗಿ ಕೃಷ್ಣನಿಗೆ ಶರಣಾಗ್ತಾಳೆ, ಹೇಳ್ತಾಳೆ ನನಗೆ ಅಭಿಮನ್ಯು ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಸತಿ ಸಹ ಗಮನ ಮಾಡ್ತಾ ಇದ್ರು. ಅಂದ್ರೆ ಗಂಡ ಅವನು ದೇಹತ್ಯಾಗ ಮಾಡಿದ್ರೆ ಅವನ ಜೊತೆಯಲ್ಲಿ ಹೆಂಡತಿ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾರು ಗರ್ಭಿಣಿ ಇರ್ತಾರೆ ಅವರು ಆ ರೀತಿ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಮಗುವಿನ ರಕ್ಷಣೆ ಮಾಡುವಂತದ್ದು ಅವರಿಗೆ ಒಂದು ಗುರುತರವಾದ ಜವಾಬ್ದಾರಿ ಇರುತ್ತೆ. ಆದ ಕಾರಣ ಉತ್ತರ ಹೇಳ್ತಾಳೆ, ನನಗೀಗ ಬ್ರಹ್ಮಾಸ್ತ್ರದಿಂದ ಸಾಯೋದಕ್ಕೆ ನನಗೇನು ಹೆದರಿಕೆ ಇಲ್ಲ, ನನಗೇನು ಬೇಸರ ಇಲ್ಲ, ನಾನು ಸಾಯೋದಕ್ಕೆ ಸಿದ್ಧ ಇದ್ದೀನಿ. ಆದ್ರೆ ನನ್ನ ಗರ್ಭದಲ್ಲಿ ಈ ಕುರುವಂಶದ ಕೊನೆಯ ಕುಡಿ ಇದೆ, ಇದನ್ನ ನೀನು ಭಗವಂತ ಹೇಗಾದ್ರೂ ಮಾಡಿ ಕಾಪಾಡು ಅಂತ ಅವಳು ಶರಣಾಗ್ತಾಳೆ. ಆಗ ಪರಮಾತ್ಮ ಅಲ್ಲಿ ಕಣ್ಣೆದುರುಗಡೆ ಇರ್ತಾನೆ. ಪಾಂಡವರು ನೋಡ್ತಾ ಇದ್ದಾರೆ, ಕುಂತಿ ಇದ್ದಾಳೆ, ಉತ್ತರ ಇದ್ದಾಳೆ, ಎಲ್ಲರೂ ನೋಡ್ತಾರೆ. ಎದುರುಗಡೆ ಕೃಷ್ಣ ಇದ್ದಾನೆ. ಅದೇ ಸಮಯದಲ್ಲಿ ಅವನು ಅವಳ ಗರ್ಭವನ್ನ ಪ್ರವೇಶಿಸಿ ಯಾವುದು ಬ್ರಹ್ಮಾಸ್ತ್ರ ಆ ಮಗುವಿನ ಕಡೆ ಬರ್ತಾ ಇದೆ ಅದರ ಜೊತೆ ಅವನು ಯುದ್ಧ ಮಾಡಿ ಆ ಬ್ರಹ್ಮಾಸ್ತ್ರವನ್ನ ಅದು ನಾಶ ಮಾಡ್ತಾನೆ. ಹೀಗೆ ಭಗವಂತ ಸೂಕ್ಷ್ಮ ರೂಪದಲ್ಲಿ ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ. ಕಣ್ಣ ಎದುರುಗಡೆ ಕೂಡ ಇರ್ಬೋದು, ಅವನು ದೇಹದ ಒಳಗಡೆ ಕೂಡ ಅವನು ಯಾವಾಗ್ಲೂ ಇರ್ತಾನೆ. ಎಲ್ಲರ ಪರಮಾತ್ಮನಾಗಿ ಅವನು ಇರ್ತಾನೆ. ಹಾಗೆ ಅವನು ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ. ಅವನು ಸೂಕ್ಷ್ಮನಾಗಿ ಇರೋದ್ರಿಂದ ನಾವು ಅವನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರೀಕ್ಷಿತ ಮಹಾರಾಜ ಉತ್ತರೆಯ ಗರ್ಭದಲ್ಲಿ ಭಗವಂತನ ದರ್ಶನವನ್ನ ಪಡಿತಾನೆ. ಅದರಿಂದ ಅವನ ಹೆಸರನ್ನ ಪರೀಕ್ಷಿತ ಅಂತ ಇಡ್ತಾರೆ. ಅಂದ್ರೆ ಅವನು ಭಗವಂತನ ದರ್ಶನವನ್ನ ಗರ್ಭದಲ್ಲಿ ಪಡ್ಕೊಂಡ ನಂತರ ಅವನು ಯಾವಾಗ ತಾಯಿಯಿಂದ ಗರ್ಭದಿಂದ ಹೊರಗಡೆ ಬರ್ತಾನೆ, ಆ ಭಗವಂತನ ಆ ರೂಪವನ್ನು ಅವನು ಎಲ್ಲಾ ಕಡೆ ಅವನು ಹುಡುಕ್ತಾನೆ. ಅಂದ್ರೆ ಅವನು ಪ್ರತಿಯೊಬ್ಬರಲ್ಲೂ ಕೂಡ ನಾನು ತಾಯಿಯ ಗರ್ಭದಲ್ಲಿದ್ದಾಗ ನೋಡಿದಂತಹ ವ್ಯಕ್ತಿ ಇವರ ಅಂತ ಹುಡುಕ್ತಾ ಇರ್ತಾನೆ. ಆದ ಕಾರಣ ಅವನನ್ನ ಪರೀಕ್ಷಿತ ಅಂತ ಕರೀತಾರೆ. ಇದು ಭಗವಂತನ ಸರ್ವಶಕ್ತತೆ. ಅವನು ಎಲ್ಲಿ ಯಾವಾಗ ಹೇಗೆ ಬೇಕಾದ್ರೂ ಅವನು ಇರ್ತಾನೆ. ಮತ್ತೆ ಅವನು ಯಾವಾಗ ಏನ್ ಬೇಕಾದ್ರೂ ಅವನಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ್ರೆ ನಮ್ಮ ಇಂದ್ರಿಯಗಳು ಅದು ಪರಿಪೂರ್ಣ ಆದ ಕಾರಣ ಅವನನ್ನ ಅದು ಕಾಣೋದಿಲ್ಲ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅಂದ್ರೆ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ ಅಂದ್ರೆ ಯಾವ್ದೆಲ್ಲ ಬೆಳಕು ಕೊಡ್ತಾ ಇದೆ. ಈಗ ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ. ಆ ಸೂರ್ಯನಿಗೆ ಬೆಳಕನ್ನ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ಭಗವಂತನ ಪ್ರಭೆ, ಆ ಬ್ರಹ್ಮಜ್ಯೋತಿ ಏನಿದೆ ಅದು ಸೂರ್ಯನ ಬೆಳಕಿಗೆ ಅದು ಮೂಲ ಆಗಿದೆ. ಮತ್ತೆ ಆ ಬೆಳಕು ಎಲ್ಲಿಂದ ಬರ್ತಾ ಇದೆ? ಅದು ಸ್ವತಃ ಕೃಷ್ಣನಿಂದ, ಅವನ ಭಗವಂತನ ದೇಹದಿಂದ ಬರ್ತಿರುವಂತಹ ಕಿರಣಗಳು. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ. ಅಂದ್ರೆ ತಮೋಗುಣದಲ್ಲಿ ಭಗವಂತ ಇಲ್ಲ, ಅವನು ಅದರಿಂದ ಹೊರಗಡೆ ಇದ್ದಾನೆ. ಅಂದ್ರೆ ತಮಸ್ಸಿನ ಆಚೆ ಅಂತಂದ್ರೆ ಈ ಭೌತಿಕ ಜಗತ್ತು ಅದು ತಮಸ್ಸಿನಿಂದಲೇ ಕೂಡಿರುವಂತದ್ದು. ಅದರಿಂದ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದಾನೆ. ಮತ್ತೆ ಅವನು ಅವ್ಯಕ್ತನು. ಅವನು ಎಲ್ಲರಿಗೂ ಕೂಡ ವ್ಯಕ್ತ ಇಲ್ಲ. ಅವನು ಎಲ್ಲಾ ಕಡೆ ಇದ್ರೂ ಕೂಡ ನಾವು ಅವನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ವಿ ದಿವ್ಯ ಚಕ್ಷುವಿನ ಮೂಲಕ ಈ ಭೌತಿಕ ಜಗತ್ತಿನಲ್ಲಿ ಅವನು ಹೇಗಿದ್ದಾನೆ, ಯಾವ ರೀತಿ ಇದ್ದಾನೆ ಅನ್ನೋದನ್ನ ಅರ್ಜುನ ಕಾಣ್ತಾನೆ. ಆದ್ರೆ ಈಗ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆದ್ರೆ ನಾವು ನಮ್ಮಿಂದ, ನಮ್ಮ ಇಂದ್ರಿಯಗಳಿಂದ ನಾವು ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನು ಅವ್ಯಕ್ತವಾಗಿದ್ದಾನೆ. ಅವನು ಜ್ಞಾನ ಅಂದ್ರೆ ಭಗವಂತನೇ ಅವನು ನಿಜವಾದ ಜ್ಞಾನ. ಮತ್ತೆ ಜ್ಞಾನದ ವಸ್ತು ಅಂದ್ರೆ ಈ ಜ್ಞಾನ ಅಂದ್ರೆ ವೇದಗಳು.
ಭಗವಂತನಿಂದ ಬಂದಂತದ್ದು ವೇದಗಳು. ಮತ್ತೆ ಆ ವೇದಗಳ ಮೂಲ ಉದ್ದೇಶ, ಗುರಿ ಅದು ಕೂಡ ಭಗವಂತನನ್ನ ತಿಳ್ಕೊಳ್ಳುವಂತದ್ದೇ ಆಗಿರುತ್ತೆ. ಅಂದ್ರೆ ಈ ವೇದಗಳ ವಸ್ತು ಕೂಡ ಭಗವಂತನೇ ಆಗಿರ್ತಾನೆ. ಮತ್ತೆ ಆ ವೇದಗಳ ಗುರಿ, ಏನು ನಾವು ಜ್ಞಾನವನ್ನ ಪಡ್ಕೊಂಡ್ಮೇಲೆ ನಾವು ಏನನ್ನ ಸಾಧಿಸ್ತೀವಿ ಅದು ಕೂಡ ಪರಮಾತ್ಮನೇ ಆಗಿರ್ತಾನೆ. ಆದ ಕಾರಣ ಭಗವಂತ ಅವನು ಜ್ಞಾನದ ವಸ್ತು ಮತ್ತೆ ಜ್ಞಾನದ ಗುರಿ ಎಲ್ಲವೂ ಅವನೇ ಆಗಿರ್ತಾನೆ. ಅವನು ಎಲ್ಲ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನು ಎಲ್ಲರ ಹೃದಯದಲ್ಲೂ ಕೂಡ ಪರಮಾತ್ಮನಾಗಿ ಪ್ರತಿಷ್ಠಿತನಾಗಿದ್ದಾನೆ. ಈ ಎರಡು ಪಕ್ಷಿಗಳನ್ನು ಗಮನಿಸಿ. ಇವುಗಳ ನಡುವಿನ ವ್ಯತ್ಯಾಸವೇನು? ಹರೇ ಕೃಷ್ಣ. ಈ ಒಂದು ಚಿತ್ರದಲ್ಲಿ ಎರಡು ಪಕ್ಷಿಗಳನ್ನ ತೋರಿಸ್ತಾ ಇದ್ದಾರೆ. ಆ ಎರಡು ಪಕ್ಷಿಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನ ಕೇಳ್ತಾ ಇದ್ದಾರೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಸಾದೃಶ್ಯ ಅಂದ್ರೆ ಅನಾಲಜಿ ಅಂತ ಕರೀತಾರೆ. ಇಲ್ಲಿ ಒಂದು ಹೋಲಿಕೆ ಮಾಡ್ತಾ ಇದ್ದಾರೆ. ದೇಹವನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಆ ದೇಹದಲ್ಲಿ ಇರುವಂತಹ ಎರಡು ಪಕ್ಷಿಗಳನ್ನ ಆತ್ಮ ಮತ್ತೆ ಪರಮಾತ್ಮನಿಗೆ ಹೋಲಿಸ್ತಾ ಇದ್ದಾರೆ. ಆತ್ಮ ಸದಾ ಈ ದೇಹದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾನೆ. ಅವನ ಜೊತೆಯಲ್ಲಿ ಪರಮಾತ್ಮ ಸದಾಕಾಲ ಬರ್ತಾ ಇದ್ದಾನೆ, ಅವನ ಪಕ್ಕದಲ್ಲಿಯೇ ಇದ್ದಾನೆ. ಆದ್ರೆ ಆತ್ಮನಿಗೆ ಪರಮಾತ್ಮನ ಯಾವುದೇ ಒಂದು ಗಮನನೇ ಕೊಡ್ತಾ ಇಲ್ಲ ಅವನು. ಆದ್ರೆ ಪರಮಾತ್ಮ ಸದಾ ಈ ಯಾರು ಆತ್ಮನಿದ್ದಾನೆ ಅವನ ಪ್ರತಿಯೊಂದು ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದಾನೆ. ಆದ್ರೆ ಅವನು ಸದಾ ಅವನ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಯಾವುದೇ ಯೋನಿಯಲ್ಲಿ ಅವನು ಆತ್ಮ ಯಾವುದೇ ದೇಹವನ್ನು ಪಡೆದಾಗ್ಲೂ ಕೂಡ ಪರಮಾತ್ಮ ಅವನ ಜೊತೆಯಲ್ಲೇ ಬರ್ತಾ ಇದ್ದಾನೆ. ಯಾಕೆ ಅವನು ಆ ರೀತಿ ಬರ್ತಾ ಇದ್ದಾನೆ ಅಂದ್ರೆ ಒಂದಲ್ಲ ಒಂದು ದಿನ ಇವನು ಪರಮಾತ್ಮನ ಕಡೆ ಮುಖ ಮಾಡ್ತಾನೆ, ಮತ್ತೆ ಅವನನ್ನ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಆ ಪರಮಾತ್ಮನ ಉದ್ದೇಶ ಆಗಿರುತ್ತೆ. ಹೀಗೆ ಆತ್ಮ ಪರಮಾತ್ಮ ಸದಾ ಒಂದು ದೇಹದಲ್ಲಿ ಇದ್ದಾರೆ. ಆದ್ರೆ ಆತ್ಮ ಈ ಅಜ್ಞಾನದಿಂದ ಯಾವಾಗ ಈ ಭೌತಿಕ ಪ್ರಕೃತಿಯ ಒಂದು ಸಂಪರ್ಕಕ್ಕೆ ಬರುತ್ತೆ ಆಗ ತನ್ನ ನಿಜ ಸ್ವರೂಪವನ್ನ ಮರೆತು ಬಿಡುತ್ತೆ. ಆ ಸ್ವರೂಪವನ್ನ ಮರೆತ ಕಾರಣ ಪರಮಾತ್ಮನ ಬಗ್ಗೆ ಅದಕ್ಕೆ ಒಂದು ಆ ನೆನಪು ಅದು ಕಳ್ಕೊಂಡ್ಬಿಡುತ್ತೆ. ಇತಿ ಕ್ಷೇತ್ರಂ ತದಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಯೋ ಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಅಂದ್ರೆ ಭಗವಂತ ಇಲ್ಲಿವರೆಗೆ ಅವನು ಎಲ್ಲವನ್ನು ಕೂಡ ಕುಲಂಕುಷವಾಗಿ ತಿಳಿಸಿದ್ದಾರೆ. ಕ್ಷೇತ್ರ ಅಂದ್ರೆ ದೇಹ ಅಂತ, ಜ್ಞಾನ ಅಂತಂದ್ರೆ ದೇಹ ಮತ್ತೆ ಆ ದೇಹದಲ್ಲಿ ಇರುವಂತಹ ಆತ್ಮ ಪರಮಾತ್ಮನ ವಿಷಯವನ್ನ ತಿಳ್ಕೊಳ್ಳುವಂಥದ್ದು ಅಂತ, ಜ್ಞಾನಕ್ಕೆ ನಿಲುಕುವುದು ಅಂತಂದ್ರೆ ಜ್ಞೇಯ ಅಂತಂದ್ರೆ ಆ ಪರಮಾತ್ಮನನ್ನ ತಿಳ್ಕೊಳ್ಳುವಂಥದ್ದು. ಇದೆಲ್ಲವನ್ನ ನಾನು ಈಗ ಹೇಳಿದ್ದಾಯ್ತು. ಆದ್ರೆ ಇದನ್ನ ಯಾರು ಅರ್ಥ ಮಾಡ್ಕೋತಾರೆ? ಇದನ್ನ ಅರ್ಥ ಮಾಡ್ಕೊಳ್ಳುವಂತವ್ರು ಯಾವಾಗ್ಲೂ ಭಗವಂತನ ಭಕ್ತರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂ ಶೈವ ವಿದ್ಧಿ ಅನಾದಿ ಉಭಾವಪಿ ವಿಕಾರಂಶ ಗುಣಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಅಂದ್ರೆ ಈ ಪ್ರಕೃತಿ, ಭೌತಿಕ ಪ್ರಕೃತಿ, ಜಡವಸ್ತುವಿನಿಂದ ಆದಂತ ಪ್ರಕೃತಿ ಮತ್ತೆ ಜೀವಿಗಳು ಅಂದ್ರೆ ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶಗಳು. ಅಂದ್ರೆ ತಟಸ್ಥ ಶಕ್ತಿ. ನಾವು ಕೂಡ ಅನಾದಿ ಅಂದ್ರೆ ತುಂಬಾ ಶಾಶ್ವತತೆಯನ್ನ ಹೊಂದಿರುವಂತವ್ರು. ಅಂದ್ರೆ ನಾವು ಭಗವಂತ ಹೇಗೆ ಅನಾದಿನೋ ಹಾಗೆ ನಾವು ಕೂಡ ಅಂದ್ರೆ ಗುಣದಲ್ಲಿ ನಾವು ಭಗವಂತನು ಇಬ್ರು ಸಮಾನರು. ಆದ್ರೆ ಪರಿಮಾಣದಲ್ಲಿ ಇಬ್ಬರಿಗೂ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಅಂದ್ರೆ ಅವನು ವಿಭು ಅಂದ್ರೆ ನಾವು ಅಣುವಾಗ್ತೀವಿ ಹಾಗೆ. ಆದ್ರೆ ಗುಣ ಮಾತ್ರ ನಮ್ದು ಸಮಾನವಾಗಿರುತ್ತೆ. ಅಂದ್ರೆ ನಾವು ಸಚ್ಚಿದಾನಂದ. ಅದನ್ನ ನಾವು ಯಾವಾಗ ಈ ಭೌತಿಕ ಜಗತ್ತಿಗೆ ಬರ್ತೀವಿ ಅದು ನಾವು ಮರಿತೀವಿ. ಆದ್ರೆ ನಾವು ಕೂಡ ಶಾಶ್ವತವಾದವರು, ಪೂರ್ಣ ಆನಂದ ಜ್ಞಾನದಲ್ಲಿ ಇದ್ದವರು. ಭೌತಿಕ ಪ್ರಕೃತಿಯ ಸಂಪರ್ಕಕ್ಕೆ ಬಂದ ಮೇಲೆ ಅದೆಲ್ಲವನ್ನು ಕೂಡ ಕಳ್ಕೋತೀವಿ. ಆದ ಕಾರಣ ದೇಹದ ಒಂದು ಅಂತ್ಯವನ್ನ ನಮ್ಮದೇ ಅಂತ್ಯ ಅಂತ ತಿಳ್ಕೊತೀವಿ. ಆದ್ರೆ ಆತ್ಮಕ್ಕೆ ಸಾವಿಲ್ಲ, ಅನಾದಿ ಅದು. ಮತ್ತೆ ಇದು ಅವರ ಏರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಅಂದ್ರೆ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಬೇರೆ ಬೇರೆ ರೀತಿಯ ಒಂದು ದೇಹಗಳು ಇರುತ್ತೆ. ಅದು ಆ ಪ್ರಕೃತಿಯ ಸಂಪರ್ಕಕ್ಕೆ ಬಂದಾಗ ಯಾವಾಗ ನಾವು ಆ ಮೂರು ಗುಣಗಳಲ್ಲಿ ವರ್ತಿಸ್ತೀವಿ ಆ ವರ್ತನೆಗೆ ತಕ್ಕಂತೆ ಒಂದೊಂದು ದೇಹಗಳು ನಮಗೆ ಕರ್ಮಕ್ಕೆ ಪ್ರತಿಕ್ರಿಯೆಯಾಗಿ ಅಥವಾ ನಮ್ಮ ಒಂದು ಇಚ್ಛೆಗಳಿಗೆ ಅನುಗುಣವಾಗಿ ನಮಗೆ ಬೇರೆ ಬೇರೆ ದೇಹಗಳು ಸಿಗುತ್ತೆ.
84 ಲಕ್ಷ ಜೀವರಾಶಿಗಳಿಗೆ ಕಾರಣವಾಗುವ ಐಹಿಕ ಸಂಪರ್ಕದ ಪಾತ್ರವೇನು? ಹರೇ ಕೃಷ್ಣ. ಈ 84 ಲಕ್ಷ ಜೀವರಾಶಿ ಪ್ರಭೇದಗಳು ಏನಿದೆ ಅದಕ್ಕೂ ಮತ್ತೆ ಐಹಿಕ ಸಂಪರ್ಕದ ಪಾತ್ರವೇನು? ಈ ಪ್ರಕೃತಿಯ ಜೊತೆ ಅದಕ್ಕೆ ಯಾವ ರೀತಿ ಒಂದು ಸಂಬಂಧ? ಅಂದ್ರೆ ನಾವು ಯಾವ ರೀತಿ ಒಂದು ಕರ್ಮಗಳನ್ನ ಮಾಡ್ತೀವಿ ಅದಕ್ಕೆ ಪ್ರತಿಫಲವಾಗಿ ಒಂದು ದೇಹವನ್ನ ಪಡಿತೀವಿ. ನಾವು ನೋಡಿದೀವಿ, ಬೇಡದನ್ನ ತಿನ್ನುವಂತವರು ಹಂದಿಯ ಜನ್ಮವನ್ನ ಪಡಿತಾರೆ, ಹೆಚ್ಚಾಗಿ ನಿದ್ರೆ ಮಾಡುವಂತವ್ರು ಹೆಬ್ಬಾವು ಅಥವಾ ಒಂದು ಕರಡಿಯ ಜನ್ಮವನ್ನ ಪಡಿತಾರೆ, ಮತ್ತೆ ತುಂಬಾ ಅನೈತಿಕ ಸಂಬಂಧಗಳಲ್ಲಿ ತೊಡಗುವಂತವ್ರು ನಾಯಿ ಜನ್ಮವನ್ನ ಪಡಿತಾರೆ. ನಂತರ ಸರಿಯಾಗಿ ಅರೆಬರಿ ಬಟ್ಟೆ ಧರಿಸುವಂತವ್ರು ಸಸ್ಯಗಳ ಒಂದು ಜನ್ಮವನ್ನ ಪಡಿತಾರೆ. ಹೀಗೆ ನಾವು ಒಂದೊಂದು ಗುಣದಲ್ಲಿ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಒಂದು ವರ್ತನೆ ಇರುತ್ತೆ. ಆ ವರ್ತನೆಗೆ ತಕ್ಕಂತೆ ಒಂದು ಕರ್ಮದ ಪ್ರತಿಫಲ ಅನ್ನೋದಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಒಂದು ದೇಹ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ. ಹೀಗೆ 84 ಲಕ್ಷ ಜೀವರಾಶಿಗಳಿಗೆ ಪ್ರಕೃತಿ ಸಂಪರ್ಕದಿಂದ ಏನಾಗುತ್ತೆ ಅಂದ್ರೆ ತಮೋ ಗುಣದಲ್ಲಿರುವಂತವು ತುಂಬಾ ನಿದ್ರೆ ಮಾಡುವಂತದ್ದು, ಮತ್ತೆ ರಜಗುಣದಲ್ಲಿ ಇರುವಂತಹ ಪ್ರಾಣಿಗಳು, ಅಂದ್ರೆ ರಜಗುಣದಲ್ಲಿ ಯಾವೆಲ್ಲ ಪ್ರಾಣಿಗಳು ಬರುತ್ತೆ ಅಂತಂದ್ರೆ ಈ ಸಿಂಹ, ಚಿರತೆ ಇವೆಲ್ಲವೂ ಕೂಡ ಬೇಟೆಯಾಡಿ ಮಾಂಸ ಭಕ್ಷಣೆ ಮಾಡ್ತವೆ. ಆದ್ರೆ ಯಾರೆಲ್ಲ ಈ ಮಾಂಸ ಭಕ್ಷಣೆ ಮಾಡೋದ್ರಲ್ಲಿ ಆಸಕ್ತಿ ಹೊಂದಿರ್ತಾರೆ ಅವರು ಆ ರೀತಿ ಒಂದು ಪ್ರಾಣಿಗಳ ದೇಹವನ್ನ ಪಡಿತಾರೆ, ಆ ಒಂದು ರೂಪವನ್ನ ಪಡಿತಾರೆ. ನಂತರ ಸತ್ವಗುಣದಲ್ಲಿ ಇರುವಂತವ್ರು ದೇವತೆಗಳ ಒಂದು ರೂಪವನ್ನು ಪಡಿತಾರೆ. ಈ ದೇವತೆಗಳ ದೇಹ ಏನಿದೆ ಅದು ನಮ್ಮ ಹಾಗೆ ಐಹಿಕ ದೇಹ ಅಲ್ಲ, ಅದು ಕೂಡ ಒಂದು ಭೌತಿಕ ಜಗತ್ತಿನಲ್ಲಿ ಒಂದು ಜೀವನ ನಡೆಸುವ ರೀತಿಯಾಗಿರುತ್ತೆ. ಅಂದ್ರೆ ಅವರು ಕೂಡ ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟವರಾಗಿರ್ತಾರೆ. ಹೀಗೆ 84 ಲಕ್ಷ ಜೀವರಾಶಿಗಳು ಆ ಐಹಿಕ ಪ್ರಕೃತಿಯ ಸಂಪರ್ಕಕ್ಕೆ ಬಂದಾಗ ಆ ಗುಣಗಳಲ್ಲಿ ಅದು ಬಂದಿಯಾಗುತ್ತೆ. ಆ ಗುಣಗಳಲ್ಲಿ ಬಂದಿಯಾದಾಗ ಅದಕ್ಕೆ ತಕ್ಕ ಹಾಗೆ ಅದರ ವರ್ತನೆ ಇರುತ್ತೆ. ಆ ವರ್ತನೆ ಮಾಡಿದ ಕೂಡಲೇ ಅಂದ್ರೆ ಆ ರೀತಿ ಒಂದು ಕರ್ಮಗಳನ್ನ ಅದು ಮಾಡಿದ ಕೂಡಲೇ ಆ ಕರ್ಮದ ಫಲಗಳನ್ನ ಅದು ಭೋಗಿಸೋದಕ್ಕೆ ಮತ್ತೆ ಇನ್ನೊಂದು ದೇಹದಲ್ಲಿ ಅದು ಜನ್ಮವನ್ನ ಪಡೆಯುತ್ತೆ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷಂ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯ ಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಆದ್ರೆ ಇಲ್ಲಿ ಭಗವಂತ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಪ್ರಕೃತಿಯ ಒಂದು ಅಧೀನದಲ್ಲಿ ಬಂದಾಗ ಈ ರೀತಿ ತ್ರಿಗುಣಗಳಲ್ಲಿ ಬಂದಿಗಳಾಗಿ ನಾವು ಅದಕ್ಕೆ ಸಿಕ್ಕಾಕೋತೀವಿ. ಆದ್ರೆ ಇದು ಹೇಗೆ ಅಂತಂದ್ರೆ, ಮೊದಲಿಗೆ ಆತ್ಮ ಅದು ಪರಮಾತ್ಮನ ಸೇವಕನಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದಂಥದ್ದು. ಅದಕ್ಕೆ ಒಂದು ಬಯಕೆ ಬಂತು ಈ ಪ್ರಕೃತಿಯನ್ನ ಭೋಗಿಸಬೇಕು ಅಂತ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ನಾವಿವಾಗ ಎಲ್ಲಾದ್ರೂ ಹೊರಗಡೆ ಯಾವ್ದಾದ್ರು ಒಂದು ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಕಾರ್ ಬುಕ್ ಮಾಡಿ ಡ್ರೈವರ್ ಜೊತೆಯಲ್ಲಿ ಹೋಗೋದಕ್ಕೆ ಅಂತ ಹೋದಾಗ ಹೋಗ್ತೀವಿ. ನಾವು ನಮಗಿಷ್ಟ ಬಂದ ಹಾಗೆ ನಾವು ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ಹೋಗ್ತೀವಿ. ಆದ್ರೆ ಅಲ್ಲಿ ಡ್ರೈವರ್ ಯಾರಾದ್ರೂ ನಮ್ಮನ್ನ ಕಿಡ್ನಾಪ್ ಮಾಡ್ದ ಅಂತಂದ್ರೆ ನಾನೊಂದ್ ಕಡೆ ಹೋಗಕ್ ಹೇಳ್ತೀನಿ, ಅವನಿಷ್ಟ ಬಂದ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಹಾಗೆ ಈ ಇಂದ್ರಿಯಗಳು ಅನ್ನುವಂಥದ್ದು ಈ ಆತ್ಮನನ್ನ ಕಿಡ್ನಾಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೈಜಾಕ್ ಮಾಡ್ಬಿಡುತ್ತೆ. ಅಂದ್ರೆ ಅದು ಆ ಇಂದ್ರಿಯಗಳು ಕೊಟ್ಟಿರುವಂತದ್ದು ಆತ್ಮ ಏನ್ ಕೇಳುತ್ತೆ ಅದನ್ನ ಮಾಡೋದಕ್ಕೆ. ಆದ್ರೆ ಆ ಇಂದ್ರಿಯಗಳು ಏನ್ ಮಾಡುತ್ತೆ ಅಂತಂದ್ರೆ ಆ ಇಂದ್ರಿಯಗಳು ಹೇಳಿದಾಗೆ ಆತ್ಮ ಕೇಳೋ ಹಾಗೆ ಮಾಡ್ಬಿಡುತ್ತೆ. ಅಂದ್ರೆ ಆತ್ಮ ಅದು ಇದನ್ನ ಭೋಗಿಸಿ ಮತ್ತೆ ಧಾಮಕ್ಕೆ ಅದು ಹೋಗ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅದನ್ನ ಮತ್ತೆ ಇಷ್ಟ ಬಂದ ಹಾಗೆ ಇಂದ್ರಿಯಗಳು ಮತ್ತೆ 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 ಬೇರೆ ಬೇರೆ ದೇಹಗಳಲ್ಲಿ ಆತ್ಮವನ್ನ ಬಂಧಿಸ್ತಾ ಹೋಗುತ್ತೆ. ಹೀಗೆ ಈ ಸುಖ ದುಃಖಗಳಿಗೆ ಜೀವಿ ಕಾರಣ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಭಗವಂತ ನಮಗೆ ಎಲ್ಲಾ ಜ್ಞಾನವನ್ನ ಕೊಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ ಮತ್ತೆ ಇದನ್ನ ಯಾವುದೇ ಒಂದು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅಥವಾ ಗಿಡ ಮರಗಳಿಗೆ ಕೊಟ್ಟಿಲ್ಲ. ಪರಮಾತ್ಮ ಅದು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದ್ರೂ ಕೂಡ ಅದನ್ನ ತಿಳಿದೀರಾ ಅಥವಾ ಅದನ್ನ ತಿಳಿದ ಮೇಲೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರಾ ಹೋದಾಗ ನಮ್ಮ ಜೀವನದಲ್ಲಿ ಬರುವಂತ ಸುಖ ದುಃಖಗಳಿಗೆ ನಾವೇ ಕಾರಣ ಆಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾನೆ. ಪುರುಷ ಪ್ರಕೃತಿ ಸ್ತೋಹಿ ಭುಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗಸ್ಯ ಸದ್ ಅಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಆದ್ರೆ ಇಲ್ಲಿ ಪರಮಾತ್ಮ ಅವನು ಎಲ್ಲರಿಗೂ ಕೂಡ ಮುಂದೆ ನಾವು ನೋಡ್ತೀವಿ ಅವನು ಎಲ್ಲದಕ್ಕೂ ಕೂಡ ಒಂದು ಅನುಮತಿಯನ್ನ ಕೊಡ್ತಾನೆ. ಅಂದ್ರೆ ಪರಮಾತ್ಮನ ಒಂದು
ಅವನ ಒಂದು ಸ್ಯಾಂಕ್ಷನ್ ಇಲ್ಲದೆ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆತ್ಮ ಏನ್ ಮಾಡ್ತಾನೆ ಅಂದ್ರೆ, ಪರಮಾತ್ಮ ಆತ್ಮನಿಗೆ ಒಂದು ಸಣ್ಣದೊಂದು ಸ್ವಾತಂತ್ರ್ಯ ಕೊಟ್ಟಿರ್ತಾನೆ. ಬಯಕೆ, ಆಸೆ ಪಡುವಂತಹ ಒಂದು ಅಧಿಕಾರ ಅಷ್ಟೇ ಆತ್ಮನಿಗೆ ಇರುತ್ತೆ. ಆದ್ರೆ ಆಸೆ ಪಟ್ಟದನ್ನೆಲ್ಲ ಈಡೇರಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಪ್ರಕೃತಿಯ ಸಂಪರ್ಕ ಆಗ್ಬೇಕು. ಆ ಪ್ರಕೃತಿ ಸಂಪರ್ಕಕ್ಕೆ ಬಂದಾಗ ಅದಕ್ಕೆ ಒಂದು ದೇಹ ಸಿಗುತ್ತೆ. ಆ ದೇಹ ಸಿಕ್ಕಿದ ಮೇಲೆ ಏನಾಗುತ್ತೆ ಅಂದ್ರೆ ಅದು ತ್ರಿಗುಣಗಳಲ್ಲಿ ಬಂದಿ ಆಗ್ತಾ ಹೋಗುತ್ತೆ. ಈ ತ್ರಿಗುಣಗಳು ಏನ್ ಮಾಡುತ್ತೆ ಅಂದ್ರೆ, ಆ ಗುಣಗಳಲ್ಲಿ ಆತ್ಮ ಅದು ಹೇಗೆ ವರ್ತಿಸುತ್ತೆ ಅದಕ್ಕೆ ತಕ್ಕ ಹಾಗೆ ಅದು ಒಂದು ಕಷ್ಟ ಸುಖಗಳು ಅನ್ನುವಂಥದ್ದು, ಇಚ್ಛೆಗಳು, ಮತ್ತೆ ಏನಂತಾರೆ ಬಯಕೆಗಳು, ದ್ವೇಷ ಅನ್ನುವಂಥದ್ದು, ಇವೆಲ್ಲ ದ್ವಂದ್ವಗಳಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಹೀಗೆ ಐಹಿಕ ಪ್ರಕೃತಿಯ ಸಂಪರ್ಕಕ್ಕೆ ಬಂದ ಕೂಡಲೇ ಅದೇನಾಗುತ್ತೆ ಅಂತಂದ್ರೆ ಅದು ತನಗೆ ಬಂದಂತೆ ಒಂದು ಕಾರ್ಯಗಳಲ್ಲಿ ತೊಡಗುತ್ತೆ. ಆ ಕಾರ್ಯಗಳ ಪ್ರತಿಕ್ರಿಯೆಯಿಂದ ಅದು ಬೇರೆ ಬೇರೆ ದೇಹಗಳನ್ನ ಪಡ್ಕೊಳ್ಳುತ್ತೆ. ಯಾವ್ದ್ಯಾವ್ದೆಲ್ಲ ದೇಹಗಳನ್ನ ಪಡ್ಕೊಳ್ಳುತ್ತೆ ಅದಕ್ಕೆ ಆ ದೇಹದಲ್ಲಿ ಅದಕ್ಕೆ ತನ್ನದೇ ಆದ ಒಂದು ಕಷ್ಟ ಸುಖಗಳು ಅನ್ನೋದು ಬರ್ತಾ ಇರುತ್ತೆ. ಈ ರೀತಿ ಆ ಆತ್ಮ ಅದು ದಾರಿ ತಪ್ಪುತ್ತೆ. ಅಂದ್ರೆ ಅದು ಯಾವಾಗ ಭಗವಂತನ ಸೇವೆಯನ್ನ ಬಿಡುತ್ತೆ ಆಗ ಅದು ಇಂದ್ರಿಯಗಳ ಭೋಗದಲ್ಲಿ, ಇಂದ್ರಿಯಗಳ ಸೇವೆಯಲ್ಲಿ ತೊಡಗುತ್ತೆ. ಇಂದ್ರಿಯಗಳು ಅದನ್ನ ಒಬ್ಬ ಸೇವಕನನ್ನ ಒಡೆಯ ಹೇಗೆ ನಡೆಸ್ಕೋತಾನೆ ಹಾಗೆ ಆತ್ಮನನ್ನ ಅದರ ಪತನಕ್ಕೆ ಈ ಇಂದ್ರಿಯಗಳು ಒಂದು ಕಾರಣ ಆಗ್ತವೆ. ಪರಮಾತ್ಮನು ಮಾಡುವ 2 ಕಾರ್ಯಗಳನ್ನು ಯಾವುವು? ಹರೇ ಕೃಷ್ಣ. ಪರಮಾತ್ಮ 2 ಕೆಲಸಗಳನ್ನ ಮಾಡ್ತಾನೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಪರಮಾತ್ಮ 2 ರೀತಿಯ ಕೆಲಸಗಳನ್ನ ಮಾಡ್ತಾನೆ. ಅದು ಹನುಮಂತ ಮತ್ತೆ ಉಪದೃಷ್ಟ ಅಂತ ಕರೀತಾರೆ. ಉಪದೃಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪಿ ಉಕ್ತೋ ದೇಹೇ ಅಸ್ಮಿನ್ ಪುರುಷ ಪರ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಅಂದ್ರೆ ಇಲ್ಲಿ ಪರಮಾತ್ಮ 2 ಕೆಲಸ ಮಾಡ್ತಾ ಇರ್ತಾನೆ. ಒಂದು ಉಪದೃಷ್ಟ ಅಂದ್ರೆ ಮೇಲ್ವಿಚಾರಕ ಅಂದ್ರೆ ಏನ್ ಮಾಡ್ತಾರೆ, ಅವ್ರು ನೋಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ಮನಸ್ಸಾಕ್ಷಿ, ಆತ್ಮಸಾಕ್ಷಿಯಾಗಿ ನಾವು ಏನನ್ನ ಮಾಡ್ತಾ ಇದೀವಿ, ನಾವ್ ಏನನ್ನ ಯೋಚನೆ ಮಾಡ್ತಾ ಇದೀವಿ, ನಮ್ಮ ಮನಸ್ಸು ಬುದ್ಧಿನಲ್ಲಿ ಏನೆಲ್ಲ ಓಡ್ತಿದೆ ಪ್ರತಿಯೊಂದನ್ನು ಕೂಡ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಮತ್ತೆ ಅಪ್ಪಣೆ ಕೊಡುವವನು. ನಾವ್ ಏನನ್ನೇ ಇಚ್ಛೆ ಪಟ್ವಿ ಅಂದ್ರೆ ಭಗವಂತನ ಸ್ಯಾಂಕ್ಷನ್ ಆಗ್ದಿರಾ ಅದು ನಡೆಯುವುದಿಲ್ಲ. ಭಗವಂತ ನಮಗೆ ಆ ಯೋಗ್ಯತೆ ಇದೆ ಅಂದಾಗ ಅವನು ನಾವು ಇಚ್ಛೆ ಪಟ್ಟದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿದೆ ಅಂದ್ರೆ ಅಪ್ಪಣೆ ಕೊಡ್ತಾನೆ. ಆ ಇಚ್ಛೆ ಪಟ್ಟದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ ಅಂತಂದ್ರೆ ಅವನು ಅಪ್ಪಣೆ ಕೊಡೋದಿಲ್ಲ. ಹೀಗೆ ಪರಮಾತ್ಮ 2 ಕೆಲಸಗಳನ್ನ ಸದಾ ಮಾಡ್ತಾ ಇರ್ತಾನೆ. ಯಾ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋಪಿ ಸಾನಾ ಭೂಯೋ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಇದಕ್ಕೆ ಒಂದು ಉದಾಹರಣೆಯಾಗಿ ಪರೀಕ್ಷಿತ ಮಹಾರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜನ ಹೇಳ್ದೆ, ಉತ್ತರೆಯ ಗರ್ಭದಲ್ಲಿ ಅಭಿಮನ್ಯುವಿನ ಮಗುವಾಗಿದ್ದ. ಅವನು ಜನನ ಆದ್ಮೇಲೆ ಅವನು ಕೂಡ ಶುದ್ಧ ಭಕ್ತನಾಗಿದ್ದ. ಅಂದ್ರೆ ಪಾಂಡವರ ಹಾಗೆ ಅವನು ಕೂಡ ಕೃಷ್ಣನ ಭಕ್ತನಾಗಿದ್ದ. ಅವನಿಗೆ ಏನಾಗುತ್ತೆ ಅಂದ್ರೆ ಭಗವಂತನ ಒಂದು ಸಂಕಲ್ಪದಿಂದ, ಅಂದ್ರೆ ಈಗ ಭಗವದ್ಗೀತೆ ಅದು ಸಿಗ್ಬೇಕು ಅಂತ ಪರಮಾತ್ಮ ಏನ್ ಮಾಡ್ತಾರೆ, ಅರ್ಜುನನ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತರ್ತಾನೆ. ಆ ಕಾರಣ ನಮ್ಗೆ ಭಗವದ್ಗೀತೆ ಸಿಕ್ಕಿದೆ. ಅದೇ ರೀತಿ ಅವನ ಮೊಮ್ಮಗನನ್ನು ಕೂಡ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿಸ್ತಾನೆ. ಅಂದ್ರೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಇವನು ಒಮ್ಮೆ ರಾಜ್ಯ ಪರ್ಯಟನೆಗಂತ ಹೋಗಿರ್ತಾನೆ. ಕಾಡನ್ನ ಹಾದಿ ಬರುವಾಗ ಅವನಿಗೆ ನೀರಿನ ದಾಹ ಆಗುತ್ತೆ. ಆಗ ಅವನು ಒಂದು ಕುಟೀರಕ್ಕೆ ಹೋಗ್ತಾನೆ. ಅಲ್ಲಿ ಶಮಿಕ ಋಷಿಗಳು ಅಂತ ಇರ್ತಾರೆ. ಅವರು ಧ್ಯಾನದಲ್ಲಿ ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಅವ್ರಿಗೆ ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಏನ್ ನಡೀತಿದೆ ಅವ್ರಿಗೆ ಗೊತ್ತಿಲ್ಲ. ಅವರು ಪರಿಪೂರ್ಣವಾಗಿ ಅವರ ಪ್ರಜ್ಞೆ ಭಗವಂತನ ಧ್ಯಾನದಲ್ಲಿ ಇರುವಾಗ ಇವನು ಅಲ್ಲಿಗೆ ಹೋಗಿ ನೀರನ್ನ ಕೇಳ್ತಾನೆ. ಆದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇವ್ನು ಬಂದಿರೋದು, ನೀರ್ ಕೇಳ್ತಿರೋದು ಯಾವ್ದು ಗೊತ್ತಿರೋದಿಲ್ಲ. ಅವರು ಹಾಗೇ ಇರ್ತಾರೆ ಧ್ಯಾನ ಮಾಡ್ತಾ. ಆಗ ಅವನ್ ಏನ್ ಅನ್ಕೋತಾನೆ, ಇವ್ರು ಬೇಕು ಅಂತ, ಅಂದ್ರೆ ಯಾರು ತಪಸ್ವಿಗಳಿದ್ದಾರೆ, ಯಾರು ಅಂದ್ರೆ ಧ್ಯಾನ ಮಾಡುವಂತಹ ಬ್ರಾಹ್ಮಣ ಋಷಿಗಳು, ಅವರು ರಾಜನಿಗಿಂತ ಮೇಲಿನ ಒಂದು ಇದ್ರಲ್ಲಿದ್ದಾರೆ ಅನ್ನೋ ರೀತಿ ಅಹಂಕಾರದಿಂದ ಇವ್ರು ಬೇಕು ಅಂತ ನನಗೆ ಕೊಡಬಾರ್ದಂತಲೇ ಆ ರೀತಿ ಮಾಡಿದ್ದಾರೆ ಅಂತ ಅವನು ಅಂತಹ ಒಂದು ಭಾವನೆಗೆ ಬರುವಂತ ವ್ಯಕ್ತಿ ಅಲ್ಲ. ಪರಮಾತ್ಮ ಅವನನ್ನ ಆ ಸಮಯದಲ್ಲಿ ಆ ರೀತಿ ಒಂದು ಪರಿಸ್ಥಿತಿಗೆ ದೂಡ್ತಾನೆ. ಆಗ ಅವನ್ ಏನ್ ಮಾಡ್ತಾನೆ, ಕೋಪದಿಂದ ಒಂದು ಅಲ್ಲಿ ಸತ್ತಿರೋ ಹಾವನ್ನ ಅವನ ಕಡೆ ಬಿಸಾಡಿ ಹೋಗ್ತಾನೆ. ನಂತರ ಏನಾಗುತ್ತೆ, ಅವನ ಮಗ ಶೃಂಗಿ, ಶಮಿಕ ಋಷಿಗಳ ಮಗ, ಅವನಿಗೆ ಗೊತ್ತಾಗುತ್ತೆ ಈ ರೀತಿ ಪರೀಕ್ಷಿತ ಮಹಾರಾಜ ಒಂದು ಸತ್ತ ಹಾವನ್ನ ತಂದೆಯ ಮೇಲೆ ಹಾಕಿ ಹೋಗಿದ್ದಾನೆ ಅಂತ. ಅವನಿಗೆ ಕೋಪ ಬಂದು ಅವನು ಏನ್ ಮಾಡ್ತಾನೆ, ಚಿಕ್ಕ ಬಾಲಕ ಅವನು,
ಅಂದ್ರೆ ಅವನಲ್ಲಿ ಆ ಬ್ರಾಹ್ಮಣತ್ವ ಅನ್ನೋದಿರುತ್ತೆ. ಅವನು ಶಪಿಸ್ತಾನೆ. ಅವನು ಯಾರು ಪರೀಕ್ಷಿತ ಮಹಾರಾಜ ಈ ರೀತಿ ಮಾಡಿದ್ದಾನೆ, ಅವನು 7 ದಿನಗಳಲ್ಲಿ ಸಾವನ್ನಪ್ಪಲಿ ಅಂತ ಅವನಿಗೆ ಶಾಪವನ್ನು ಕೊಟ್ಟು ಬಿಡ್ತಾನೆ. ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಇದು ಗೊತ್ತಾಗುತ್ತೆ, ಈ ರೀತಿ ಒಂದು ಶಾಪ ಬಂದಿದೆ ಅಂತ. ಆಗ ಅವನು ಸಮಚಿತ್ತವನ್ನ ಕಳ್ಕೊಳ್ಳೋದಿಲ್ಲ. ಅವನ ಎಲ್ಲ ರಾಜ್ಯಭಾರವನ್ನ, ಅವನಿಗೂ ಚಿಕ್ಕ ವಯಸ್ಸೇ ಇರುತ್ತೆ, ಎಲ್ಲ ರಾಜ್ಯಭಾರವನ್ನ ತನ್ನ ಮಗನಿಗೆ ಅಂದ್ರೆ ಜನಮೇಜಯನಿಗೆ ಕೊಟ್ಟು, ನಂತರ ಅವನು ಇಲ್ಲಿ ಶುಕಮುನಿಗಳಲ್ಲಿ ಅಂದ್ರೆ ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿ ಶುಕಮುನಿಗಳಿಂದ ಭಾಗವತವನ್ನ ಕೇಳ್ತಾನೆ. ಭಾಗವತದಲ್ಲಿ ಈ ಎಲ್ಲ ಜ್ಞಾನಗಳು ಬರುತ್ತೆ, ಭಗವಂತನ ಜ್ಞಾನವನ್ನ. ಅದನ್ನ ಕೇಳಲಿಕ್ಕೆ ಎಲ್ಲ ಋಷಿ ಮುನಿಗಳು ಎಲ್ಲಾ ಒಂದು ಲೋಕಗಳಿಂದಲೂ ಬರ್ತಾರೆ. ಅಂದ್ರೆ ಇಲ್ಲಿ ಶುಕಮುನಿಗಳು ಬಂದು ವ್ಯಾಸರ ಮಗ, ಅವರ ತಂದೆ ವ್ಯಾಸರು, ವ್ಯಾಸರ ತಂದೆ ಪರಾಶರ ಮುನಿಗಳು, ವ್ಯಾಸರ ಗುರುಗಳು ನಾರದರು, ಮತ್ತೆ ಸೂತ ಗೋಸ್ವಾಮಿಗೆ ಅನೇಕ ಋಷಿ ಮುನಿಗಳು ತಪಸ್ವಿಗಳು ಅಲ್ಲಿ ಬಂದು ಈ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಕೂತ್ಕೋತಾರೆ. ಅಲ್ಲಿ ಪರೀಕ್ಷಿತ ಮಹಾರಾಜ ಮತ್ತೆ ಶುಕಮುನಿಗಳು 7 ದಿನಗಳವರೆಗೆ ಊಟ ನೀರು ನಿದ್ದೆ ಎಲ್ಲವನ್ನು ಬಿಟ್ಟು ಈ ಭಗವಂತನ ಜ್ಞಾನವನ್ನ ತಿಳಿತಾರೆ. ಅಂತಹ ಜ್ಞಾನವನ್ನ ಯಾರು ತಿಳಿತಾನೆ ಅಂತವನು ಮತ್ತೆ ಇಲ್ಲಿ ಹುಟ್ಟೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾರಿಗೆ ಇಂಥ ಜ್ಞಾನ ಸಿಕ್ಕಿದೆ ಅಂತವರು ಅವರ ಅಂದ್ರೆ ಪ್ರಸ್ತುತ ಸ್ಥಿತಿ ಏನೇ ಆಗಿರ್ಬೋದು, ಆದ್ರೆ ಅವರು ಒಮ್ಮೆ ಅವರ ದೇಹತ್ಯಾಗ ಆಯ್ತು ಅಂತಂದ್ರೆ ಮತ್ತೆ ಈ ಭೌತಿಕ ಜಗತ್ತಿಗೆ ಅವರು ಬರುವುದಿಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದ್ ಆತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ, ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣುತ್ತಾರೆ. 3 ರೀತಿಯಲ್ಲಿ ಪರಮಾತ್ಮನನ್ನ ಕಾಣ್ತಾರೆ ಜನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಧ್ಯಾನ, ಅಷ್ಟಾಂಗ ಯೋಗಿಗಳು, ಮತ್ತೆ ಇನ್ನು ಜ್ಞಾನ ಅಂದ್ರೆ ಸಾಂಖ್ಯ ಯೋಗವನ್ನ ತಿಳಿದಂತವ್ರು, ಮತ್ತೆ ಇನ್ನ ಒಬ್ರು ಅಂದ್ರೆ ನಿಷ್ಕಾಮ ಕರ್ಮವನ್ನ ಮಾಡುವಂತವ್ರು, ಯಾವುದೇ ಒಂದು ಫಲದ ಅಪೇಕ್ಷೆ ಇಟ್ಕೊಂಡಿರ ಭಗವಂತನ ಸೇವೆಯಲ್ಲಿ ತೊಡಗುವಂತವ್ರು. ಇವರೆಲ್ಲರೂ ಕೂಡ ಪರಮಾತ್ಮನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ಯೇತು ಏವಂ ಅಜಾನಂತ ಶ್ರುತ್ವಾ ನೇಭ್ಯಾ ಉಪಾಸತೆ ತೇ ಅಪಿ ಚಾತಿತರಂತಿ ಏವಾ ಮೃತ್ಯುಂ ಶ್ರುತಿ ಪರಾಯಣಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇನ್ನೊಂದು ವರ್ಗದ ಜನ ಇದ್ದಾರೆ, ನಮ್ಮಂತವ್ರು. ಅಂದ್ರೆ ನಮ್ಮಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ಅವರು ಏನ್ ಮಾಡ್ತಾರೆ, ಸರಿಯಾದ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಆಶ್ರಯವನ್ನು ಪಡೆದು ಅವರ ಮೂಲಕ ಈ ಜ್ಞಾನವನ್ನ ತಿಳ್ಕೊಂಡು ಅದನ್ನ ಅನುಸರಣೆ ಮಾಡಿ ನಂತರ ಅವರು ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಮತ್ತೆ ಈ ಹುಟ್ಟು ಸಾವು ಅನ್ನುವಂತಹ ಒಂದು ಚಕ್ರದಲ್ಲಿ ಆ ಚಕ್ರದಿಂದ ಪಾರಾಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನೋಡ್ತಿರುವಂತದ್ದು ಕಪಿಲ ಮುನಿ. ಅವರ ಮುಂದೆ ಆ ಜ್ಞಾನವನ್ನ ತಿಳ್ಕೊಳ್ತಾ ಇರುವಂತದ್ದು ಕಪಿಲ ಮುನಿಗಳ ತಾಯಿಯಾದಂತಹ ದೇವಹೂತಿ. ಕರ್ತಬ ಮುನಿ ಅವರು ಕಪಿಲ ಮುನಿಗಳ ಜನ್ಮ ಆದ ನಂತರ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ನಂತರ ದೇವಹೂತಿಯ ಒಂದು ಜವಾಬ್ದಾರಿ ಅದು ಕಪಿಲ ಮುನಿಗಳದಾಗಿರುತ್ತೆ. ಅವರು ಈ ದಿವ್ಯ ಜ್ಞಾನವನ್ನ ತಾಯಿಗೆ ತಿಳಿಸ್ಕೊಡ್ತಾ ಇರುವಂತ ಚಿತ್ರವನ್ನ ನಾವು ನೋಡ್ತಾ ಇದ್ವಿ. ಈ ರೀತಿ ಏನು ಜ್ಞಾನ ಇಲ್ಲದೆ ಇರುವಂತವರು ಕೂಡ ಭಗವಂತನನ್ನ ಸಾಕ್ಷಾತ್ಕರಿಸ್ಕೋಬೇಕು ಅಂತಂದ್ರೆ ಗುರುವಿನ ಒಂದು ಆಶ್ರಯ ಪಡೆಯುವ ಮೂಲಕ, ಅವರಿಂದ ಜ್ಞಾನವನ್ನ ತಿಳಿಯುವ ಮೂಲಕ ಪಡಿಬಹುದು ಅನ್ನೋದರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿ ಇರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಅಂದ್ರೆ ನಾವು ಯಾವುದನ್ನೇ ನೋಡಿದ್ರು ಕೂಡ, ಜಡ ಇರ್ಬೋದು ಅದು ಅಥವಾ ಜೀವಿನೇ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಸಂಯೋಗ ಅಂತ ಹೇಳ್ತಾ ಇದ್ದಾನೆ. ಒಂದು ಕ್ಷೇತ್ರ ಅಂದ್ರೆ ಪ್ರಕೃತಿ, ಕ್ಷೇತ್ರಜ್ಞ ಅಂದ್ರೆ ಅಲ್ಲಿ ಬರುವಂತ ಜೀವಾತ್ಮ. ಈ ಎರಡರ ಒಂದು ಸಂಯೋಗದಿಂದಲೇ ನಾವು ಪ್ರತಿಯೊಂದು ಜೀವಿ ಕೂಡ ಆಗಿದ್ದಾನೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಸ್ತು ಅವಿನಿಶ್ಯಂತಂ ಯ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನನ್ನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಯಾರು ಪಂಡಿತನಿದ್ದಾನೆ, ಯಾರು ಜ್ಞಾನಿ ಇದ್ದಾನೆ, ಅವನು ಪ್ರತಿಯೊಂದನ್ನು ಪ್ರತಿಯೊಂದು ಜೀವಿಯನ್ನು ಕಂಡಾಗ ಅವನು ಅದೇ ರೀತಿ ಕಾಣ್ತಾನೆ. ಯಾವ ರೀತಿ ಕಾಣ್ತಾನೆ ಅಂತಂದ್ರೆ, ಈ ಎಲ್ಲಾ ಜೀವಿಗಳು ಏನೆಲ್ಲ ಇದೆ ಅವುಗಳು ಕೂಡ ನನ್ನ ಹಾಗೆಯೇ ಭಗವಂತನ ವಿಭಿನ್ನ ಅಂಶಗಳು. ಮತ್ತೆ ಅವುಗಳು ಇಂತಹ ಒಂದು ಯೋನಿಯಲ್ಲಿ ಅವುಗಳು ಅಂತಹ ಒಂದು ದೇಹವನ್ನ ಪಡೆದಿರುವಂತದ್ದು ಯಾವ ಕಾರಣದಿಂದ ಅಂತ ಅವನಿಗೆ ಗೊತ್ತಿರುತ್ತೆ. ಅದು ಯಾವ್ದು ಒಂದು
ಗುಣದ ಒಂದು ಪ್ರಭಾವಕ್ಕೆ ಒಳಪಟ್ಟು ಅದು ಮಾಡಿರುವಂತಹ ಕಾರ್ಯಗಳು ಅದರ ಪ್ರತಿಕ್ರಿಯೆಯಾಗಿ ಆ ದೇಹಗಳನ್ನ ನಾವು ಪಡ್ಕೊಂಡಿವೆ. ಮತ್ತೆ ಆ ಎಲ್ಲಾ ದೇಹದಲ್ಲೂ ಕೂಡ ಪರಮಾತ್ಮನು ಇದ್ದಾನೆ ಅನ್ನೋದನ್ನ ಅವನು ಕಾಣ್ತಾ ಇರ್ತಾನೆ. ಸಮಂ ಪಶ್ಯಂತಿ ಸರ್ವತ್ರ ಸಮಂ ವಸ್ಥಿತಂ ಈಶ್ವರಂ ನಾಹೀನಸ್ತಿ ಆತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಂದ್ರೆ ಯಾವಾಗ ಅವನಿಗೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಜೀವಾತ್ಮ ಪರಮಾತ್ಮನ ಜ್ಞಾನ ಇದೆ, ಆವಾಗ ಅವನು ಬೇರೊಂದು ಜೀವಾತ್ಮನಿಗೆ ಯಾವುದೇ ರೀತಿಯ ಒಂದು ನೋವನ್ನ ಕೊಡೋದಿಲ್ಲ. ಮತ್ತೆ ಈ ಇಂದ್ರಿಯಗಳ ಭೋಗದಲ್ಲಿ ಅವನು ಆಸಕ್ತಿಯನ್ನ ಇಟ್ಕೊಳ್ಳೋದಿಲ್ಲ. ಮತ್ತೆ ಇಂದ್ರಿಯಗಳು ಹೇಗೆ ದಾರಿ ತಪ್ಪಿಸ್ತವೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆದ ಕಾರಣ ಅವಶ್ಯಕತೆಗಿಂತ ಹೆಚ್ಚಿನದನ್ನು ಅವನು ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋದಿಲ್ಲ. ಮತ್ತೆ ಅವನು ಬೇರೆ ಯಾವುದೇ ಒಂದು ಜೀವಿಗಳಿಗೆ ಹಿಂಸೆಯನ್ನು ಕೂಡ ಕೊಡೋದಿಲ್ಲ. ಆ ಹಿಂಸೆನ ಕೊಡುವ ಮೂಲಕ ಏನಾಗುತ್ತೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಆ ಯಾವ ಒಂದು ಈ ಪ್ರಾಣಿ ಹಿಂಸೆ ಮಾಡುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ನಾಲಿಗೆ ಚಪಲ ಒಂದು ಇಂದ್ರಿಯ ಭೋಗಕ್ಕಾಗಿ ಈ ತರ ಜೀವಿನ ಕೊಲ್ತಾರೆ. ಅದಕ್ಕೆ ನೋವಾಗುತ್ತೆ, ಅದಕ್ಕೆ ಜೀವ ಇದೆ, ಅದು ಯಾವುದೇ ಒಂದು ಅನುಭವ ಅವ್ರಿಗೆ ಆ ಒಂದು ಪ್ರಜ್ಞೆ ಆ ಕಾನ್ಶಿಯಸ್ ಅವರಲ್ಲಿ ಇರೋದಿಲ್ಲ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಆ ಪ್ರಾಣಿಯಾಗಿ ಅವರು ಹುಟ್ಟಿ ಬರ್ಬೇಕಾಗುತ್ತೆ. ಆಗ ಯಾವ ಪ್ರಾಣಿಯನ್ನು ಅವರು ತಿಂದ್ರು ಆ ಪ್ರಾಣಿ ಅವರಿಗೆ ಒಂದು ಅವಕಾಶ ಸಿಗುತ್ತೆ ನಮ್ಮನ್ನ ಕೊಂದು ತಿನ್ನೋದಕ್ಕೆ. ಈ ರೀತಿ ಆತ್ಮಕ್ಕೆ ಒಂದು ಹೀನ ಸ್ಥಿತಿಯನ್ನ ಯಾರು ಜ್ಞಾನಿಯಾಗಿದ್ದಾನೆ ಅವ್ನು ತಂದ್ಕೊಡೋದಿಲ್ಲ. ಅವನಿಗೆ ಈ ಜ್ಞಾನ ಅವನಿಗೆ ಮೊದಲೇ ಗೊತ್ತಿರುತ್ತೆ. ಆದ ಕಾರಣ ಅವನು ತನ್ನ ಆತ್ಮ ಘಾತಕ ಕೆಲಸವನ್ನು ಅವರು ಮಾಡೋದಿಲ್ಲ. ಪ್ರಕೃತೈವಾಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ ಯಾ ಪಶ್ಯತಿ ತಥಾತ್ಮಾನಾಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕಾರ್ಯಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಅಂದ್ರೆ ಆತ್ಮನ ಹೇಳ್ದೆ ಅದಕ್ಕಿರುವಂತಹ ಒಂದು ಕೆಪಾಸಿಟಿ ಏನಂದ್ರೆ ಬಯಕೆ ಅಷ್ಟೇ. ಆತ್ಮಕ್ಕೆ ಬಯಕೆ ಪಡೋದಷ್ಟೇ ಅದಕ್ಕಿರುವಂತಹ ಒಂದು ಸಾಮರ್ಥ್ಯನೇ ಹೊರತು ಅದರಿಂದ ಆಚೆಗೆ ಆತ್ಮದ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಆ ಆತ್ಮ ಏನನ್ನಾದ್ರೂ ಅದು ಭೋಗಿಸ್ಬೇಕು ಅಂತ ಇಚ್ಛೆ ಇಟ್ಕೊಂಡಿದ್ರೆ ಅದನ್ನ ಭೋಗಿಸೋದಕ್ಕೆ ಅದಕ್ಕೆ ಒಂದು ದೇಹ ಬೇಕಾಗುತ್ತೆ. ಆ ದೇಹ ಪ್ರಕೃತಿಯಿಂದ ಆಗಿರುತ್ತೆ. ಆ ದೇಹ ಪ್ರಕೃತಿಯಿಂದ ಆದ ಕಾರಣ ಅದು ತ್ರಿಗುಣಗಳಲ್ಲಿ ಸದಾ ಇರುತ್ತೆ. ಆ ತ್ರಿಗುಣಗಳ ಬಂದಿಯಾದಾಗ ಏನದೆಲ್ಲ ಮಾಡುತ್ತೆ ಅದು ಪ್ರಕೃತಿಯಿಂದ ಆ ಗುಣಗಳಿಂದಾನೇ ಮಾಡ್ತಾ ಇರುತ್ತೆ. ಆದ್ರೆ ತಾನೇನನ್ನು ಮಾಡೋದಿಲ್ಲ ಅಂತ ನೋಡುವವರು ಅಂದ್ರೆ ಆತ್ಮನಿಂದ ಬಯಸೋದಕ್ಕೆ ಸಾಧ್ಯನೇ ಹೊರತು ಅದು ಏನನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಯಾರು ತಿಳಿದಿದ್ದಾರೆ ಅವ್ನು ನಿಜವಾದ ಜ್ಞಾನಿಯದಲ್ಲಿ ಹೇಳ್ತಾ ಇದ್ದಾರೆ. ಈ ಹೇಳಿಕೆಯನ್ನು ನೀವು ಹೇಗೆ ವಿವರಿಸುತ್ತೀರಿ? ತಾನು ಏನನ್ನು ಮಾಡುವುದಿಲ್ಲ. ಹರೇ ಕೃಷ್ಣ. ತ್ರಿಗುಣಗಳಿಂದ ತಿಳಿಯಬಹುದು. ಮಾತಾಜಿ ತ್ರಿಗುಣಗಳಿಂದ ತಿಳಿಯಬಹುದು. ಹೌದು ಮಾತಾಜಿ, ತ್ರಿಗುಣಗಳೇ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಅದೇ ಪ್ರಕೃತಿನೇ ಈ ದೇಹನೇ ಅದನ್ನೆಲ್ಲ ನಾವ್ ಏನನ್ನಾದ್ರೂ ಬಯಸ್ತಾ ಇದೀವಿ, ಆತ್ಮ ಬಯಸುತ್ತೆ ಅಂತಂದ್ರೆ ಅದನ್ನ ಮಾಡೋದಕ್ಕೆ ನಮ್ಗೆ ದೇಹ ಬೇಕಾಗುತ್ತೆ. ಆ ದೇಹ ತ್ರಿಗುಣಗಳಲ್ಲಿ ಇರುತ್ತೆ. ಆ ತ್ರಿಗುಣಗಳು ನಮ್ಮನ್ನ ಅದಕ್ಕೆ ಇಷ್ಟ ಬಂದ ಹಾಗೆ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಡುತ್ತೆ. ಆದ್ರೆ ನಾವು ನಿಜವಾಗ್ಲೂ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮದ ಕೈಯಲ್ಲಿ ಏನನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಚ್ಛಿಸೋದು ಬಿಟ್ರೆ ಬೇರೆ ಸಾಮರ್ಥ್ಯ ಅದಕ್ಕಿರೋದಿಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಕೃಷ್ಣ ಈ ದೇಹದ ಜೊತೆ ಬೆರೆಯುವುದಿಲ್ಲ. ಅಂದ್ರೆ ಹೇಗೆ ಇದು ಅಂತಂದ್ರೆ ಯಾವಾಗ ಅವನಿಗೆ ಈ ಜ್ಞಾನ ಸಿಗುತ್ತೆ ಅಂದ್ರೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಆದ್ರೆ ಅದನ್ನ ಈಡೇರಿಸ್ಕೊಳ್ಳೋಕೆ ನನಗೆ ದೇಹ ಬೇಕಾಗಿದೆ. ಆ ದೇಹದಲ್ಲಿ ಬಂದ ಕಾರಣ ಆ ತ್ರಿಗುಣಗಳ ಬಂದಿಯಾಗಿ ನಾನು ಆ ಪ್ರಕೃತಿ ನನಗೆ ಏನೆಲ್ಲ ಮಾಡಕ್ಕೆ ಹೇಳ್ತಾ ಇದ್ದೆ ಅದ್ರ ಪ್ರಕಾರ ನಾ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಅವನಿಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ನಾನ್ ಮಾಡ್ತಾ ಇರೋಂಥದ್ದಲ್ಲ, ಈ ಪ್ರಕೃತಿ ಗುಣಗಳೇ ನನ್ನ ಕೈಯಲ್ಲಿ ಮಾಡಿಸ್ತಿದೆ ಅಂತ ಅವನಿಗೆ ತಿಳಿದಾಗ ಅವನು ಬ್ರಹ್ಮನ್ ದೃಷ್ಟಿಗೆ ಬರ್ತಾನೆ. ಆ ಬ್ರಹ್ಮನ್ ದೃಷ್ಟಿಗೆ ಬಂದಾಗ ಅವನು ದೇಹದಲ್ಲಿ ಏನೆಲ್ಲ ನಡೀತಿದೆ ಅದ್ರ ಜೊತೆ ಅವನು ತನ್ನನ್ನ ತಾನು ಗುರುತಿಸ್ಕೊಳ್ಳೋದಿಲ್ಲ. ಇದೆಲ್ಲವೂ ಕೂಡ ತಂತಾನೆ ನಡೀತಿದೆ, ಇದನ್ನೆಲ್ಲ ನಾ ಮಾಡ್ತಿಲ್ಲ ಅನ್ನೋದನ್ನ ಅವನು
ತಿಳ್ಕೊತಾನೆ. ಅದನ್ನೇ ಇಲ್ಲಿ ಬ್ರಹ್ಮನ್ ದೃಷ್ಟಿ ಅಂತ ಕರೀತಿದ್ದಾರೆ. ಯಥಾ ಪ್ರಕಾಶಯತಿ ಏಕಾ ಕೃಷ್ಣಂ ಲೋಕಂ ಇಮಂ ರವಿಂ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಅಂದ್ರೆ ಇದು ಆತ್ಮದ ಜ್ಞಾನವನ್ನ ತಿಳಿಸ್ತಿರುವಂತದ್ದು. ಆತ್ಮ ದೇಹದಲ್ಲಿ, ಈ ಜಡ ದೇಹದಲ್ಲಿ ಇದ್ದಾಗ ಅದರಲ್ಲಿ ಒಂದು ಚೈತನ್ಯ ಅನ್ನುವಂಥದ್ದು, ಅದರಲ್ಲಿ ಒಂದು ಚಟುವಟಿಕೆ ಅನ್ನೋದು ಇರುತ್ತೆ, ಪ್ರಜ್ಞೆ ಅನ್ನೋದು ಇರುತ್ತೆ. ಈಗ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಹೋಲಿಕೆ, ಸಾದೃಶ್ಯ ಅಥವಾ ಅನಾಲಜಿ ಅಂತ ಕರಿಬಹುದು. ಅಂದ್ರೆ ಸೂರ್ಯ ಅವನು ಒಂದು ಕಡೆ ಇದ್ರೆ ಅದು ಇಡೀ ಜಗತ್ತಿಗೆ ಬೆಳಕನ್ನ ಕೊಡುತ್ತೆ, ಎಲ್ಲಾ ಕಡೆ ಅವನ ಬೆಳಕು ಅದು ಇರುತ್ತೆ. ಹಾಗೆ ಆತ್ಮ ಅನ್ನುವಂಥದ್ದು ನಮ್ಮ ಕೂದಲಿನ ಮೊನೆಯ 10,000 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗದಷ್ಟು ಆತ್ಮದ ಗಾತ್ರ. ಆತ್ಮ ನಮ್ಮ ಹೃದಯದಲ್ಲಿ ಅಂದ್ರೆ ಹೃದಯದ ಒಳಗೆ ಅಂತಲ್ಲ, ಹೃದಯದ ಭಾಗದಲ್ಲಿ ಆತ್ಮ ಸ್ಥಿತನಾಗಿದ್ದಾನೆ. ಆ ಆತ್ಮ ಎಲ್ಲಿಯವರೆಗೆ ಆ ದೇಹದಲ್ಲಿ ಇರ್ತಾನೆ ಅಲ್ಲಿವರೆಗೂ ಇಡೀ ದೇಹದಲ್ಲಿ ಆ ಒಂದು ಚೈತನ್ಯ ಅನ್ನೋದು ಇರುತ್ತೆ. ಅಂದ್ರೆ ಯಾರಾದ್ರೂ ಬಂದು ಹೃದಯದಲ್ಲಿ ಆತ್ಮ ಇದ್ದಾರೆ ಅಂತ ಹೇಳಿ ಹೃದಯವನ್ನೇ ಮುಟ್ಟಬೇಕು ಅಂತ ಏನಿಲ್ಲ. ದೇಹದ ಯಾವುದೇ ಭಾಗವನ್ನ, ಅಂದ್ರೆ ನಮ್ಮ ಕೈಯನ್ನು, ನಮ್ಮ ಕಾಲನ್ನು, ನಮ್ಮ ಬೆನ್ನನ್ನು, ತಲೆಯನ್ನು ಎಲ್ಲಿ ಮುಟ್ಟಿದ್ರು ಕೂಡ ನಮ್ಗೆ ಅನುಭವಕ್ಕೆ ಬರುತ್ತೆ, ಅಂದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಆ ಚೈತನ್ಯ ಇರುತ್ತೆ, ಪ್ರಜ್ಞೆ ಇರುತ್ತೆ. ಅಂದ್ರೆ ಆ ಸ್ಪರ್ಶದ ಅನುಭವ ನಮ್ಗೆ ಆಗುತ್ತೆ. ಹೇಗೆ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೂರ್ಯ ಹೇಗೆ ಇಡೀ ಜಗತ್ತನ್ನ ಅವನು ಬೆಳಗುತ್ತಾನೆ, ಅದೇ ರೀತಿ ಆತ್ಮದಲ್ಲಿ ಇರುವಂತಹ ಆ ಪ್ರಜ್ಞೆ ಅನ್ನುವಂಥದ್ದು ಇಡೀ ದೇಹವನ್ನ ಅದು ಬೆಳಗುತ್ತೆ ಅಂತ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದು ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಯಾರಿಗೆ ಈ ಜ್ಞಾನ ಸಿಕ್ಕಿದೆ ಅಂದ್ರೆ ಅವನಿಗೆ ಕ್ಷೇತ್ರ ದೇಹ ಅನ್ನುವಂಥದ್ದು, ಆ ದೇಹ ಪಂಚಭೂತಗಳಿಂದ ಆಗಿರುವಂಥದ್ದು, ಕ್ಷೇತ್ರಜ್ಞ ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು, ಆತ್ಮನ ಜೊತೆ ಪರಮಾತ್ಮನಿದ್ದಾನೆ ಅನ್ನುವಂಥದ್ದು, ಮತ್ತೆ ಈ ಎರಡರ ವ್ಯತ್ಯಾಸ ಯಾವಾಗ ಅವ್ನಿಗೆ ಗೊತ್ತಾಗುತ್ತೆ. ಈ ಭೌತಿಕ ದೇಹ ಅನ್ನುವಂಥದ್ದು ಅದು ಗುಣಗಳಿಂದ ಸೇರಿದೆ, ಮತ್ತೆ ಕ್ಷೇತ್ರಜ್ಞ ಇಬ್ರು ಕೂಡ ಆ ದೇಹದಲ್ಲಿ ಬಂದಾಗ ಆ ದೇಹದಲ್ಲಿ ಆಗುವ ಎಲ್ಲ ಕಷ್ಟ ಸುಖಗಳು ಎಲ್ಲವನ್ನು ಕೂಡ ಅನುಭವವನ್ನ ಪಡಿತಾರೆ ಅನ್ನುವಂಥದ್ದು. ಇದೆಲ್ಲವನ್ನ ತಿಳ್ಕೊಂಡು, ಮತ್ತೆ ಈ ಪ್ರಕೃತಿಯ ಬಂಧನದಿಂದ ಮೋಕ್ಷ, ನನಗೆ ಈ ಭೌತಿಕ ದೇಹ ಸಿಕ್ಕಿದ್ದೆ ಈ ಬಂಧನಕ್ಕೆ ಕಾರಣ ಆಗಿದೆ, ಹೇಗೆ ನಾನು ಈ ಭೌತಿಕ ದೇಹದಿಂದ ಬಂಧನದಿಂದ ಮೋಕ್ಷವನ್ನ ಪಡೆಯುವಂಥದ್ದು, ಆ ಪ್ರಕ್ರಿಯೆ ಏನಿದೆ ಅದನ್ನ ಅರ್ಥ ಮಾಡಿಕೊಂಡವನು, ಅಂದ್ರೆ ಆ ಪ್ರಕ್ರಿಯೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ತೊಡಗುವಂಥದ್ದು. ಯಾವಾಗ ನಾವು ಈ ದೇಹವನ್ನ ಪಡ್ಕೊಂಡಿದೀವಿ, ಆ ದೇಹದಲ್ಲಿ ಆ ಗುಣಗಳು ಇದೆ, ಮತ್ತೆ ನಮ್ಮಲ್ಲಿ ಆ ಇಂದ್ರಿಯಗಳು ನಮ್ಮನ್ನ ಆ ಗುಣಗಳಿಗೆ ಬಂಧಿಸ್ತಾ ಹೋಗ್ತಾ ಇದೆ. ಆ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸುವ ಮೂಲಕ ಅವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ. ಅವುಗಳನ್ನ ನಾವು ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಅವು ನಮ್ಮನ್ನ ನಾ ಹೇಳಿದ ಹಾಗೆ ಹೈಜಾಕ್ ಮಾಡ್ತವೆ. ಅಂದ್ರೆ ನಾವು ಒಬ್ಬ ಡ್ರೈವರ್ ಇಟ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇದೀವಿ, ನಾವು ಹೇಳಿದ ಕಡೆಗೆ ಅವ್ನು ಕರ್ಕೊಂಡು ಹೋಗ್ಬೇಕು, ಅದು ಬಿಟ್ಟು ಅವನಿಷ್ಟ ಬಂದ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅದು ಇಂದ್ರಿಯಗಳು ಮಾಡ್ತಾ ಇರುವಂತ ಕೆಲಸ. ಆ ಇಂದ್ರಿಯಗಳನ್ನ ನಾವು ಹೇಳಿದ ಹಾಗೆ ನಮ್ಮ ಆದೇಶ ಅನುಸಾರ ಅವು ಕೆಲಸ ಮಾಡ್ಬೇಕು. ಅದು ಯಾವಾಗ ನಾವು ಹೇಳಿದ ಹಾಗೆ ಕೇಳುತ್ತೆ ಅಂತಂದ್ರೆ ಅವುಗಳನ್ನ ಭಕ್ತಿ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ಅವು ನಿಯಂತ್ರಣಕ್ಕೆ ಬರುತ್ತೆ. ಆ ರೀತಿ ನಾವು ಮಾಡ್ದಿರ ಇದ್ರೆ ಏನಾಗುತ್ತೆ ಅಂತಂದ್ರೆ ಅವು ನಮ್ಮನ್ನ ಅವಿಷ್ಟ ಬಂದ ಹಾಗೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಆತ್ಮವನ್ನ ಅವು ಮತ್ತೆ ಮತ್ತೆ ಬಂಧನದಲ್ಲಿ ಹೆಚ್ಚು ಕಾಲ ಬಂಧಿಸ್ತಾ ಹೋಗುತ್ತೆ. ಯಾರನ್ನ ತಿಳ್ಕೋತಾರೆ, ಈ ಪ್ರಕ್ರಿಯೆ ಅರ್ಥ ಮಾಡ್ಕೋತಾರೆ, ಅಂತವರು ಭಗವಂತನ ಪಡೆಯುತ್ತಾರೆ, ಪರಮ ಗುರಿಯನ್ನ ಮುಟ್ಟುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಈ ಅಧ್ಯಾಯದ ಸಾರಾಂಶ ಏನೆಲ್ಲ ತಿಳ್ಕೊಂಡ್ವಿ ಅಂತಂದ್ರೆ 6 ಅರ್ಜುನನ ಪ್ರಶ್ನೆಗಳು, ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯಂ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಏತದ್ ವೇದಿತುಂ ಇಚ್ಛಾಮಿ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನದ ವಿವರಣೆ. ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಧಿ, ಅಂದ್ರೆ ಭಗವಂತ ವಿವರಣೆಯನ್ನ ಕೊಡ್ತಾನೆ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಇಬ್ರು ಇರ್ತಾರೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಆತ್ಮನಿಗೆ ಒಂದು ದೇಹದಲ್ಲಿ ಆಗುವ ಅನುಭವಗಳು ಗೊತ್ತಾಗುತ್ತೆ, ಪರಮಾತ್ಮನಿಗೆ ಎಲ್ಲಾ ದೇಹಗಳಲ್ಲೂ ಆಗುವಂತಹ ಒಂದು ಅನುಭವದ ಜ್ಞಾನ ಅವನಿಗೆ ಇರುತ್ತೆ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ, ನಾವು ಜ್ಞಾನವನ್ನ ಹೇಗೆ ಪಡಿಬಹುದು ಅದನ್ನ ಹೇಳದ. ಜ್ಞಾನವನ್ನ ಯಾರು ಯೋಗಿಗಳಿದ್ದಾರೆ ಅವರು ಧ್ಯಾನದ ಮೂಲಕ, ಯಾರು ಜ್ಞಾನಿಗಳಿದ್ದಾರೆ ಅವರು ಸಾಂಖ್ಯ ಯೋಗದ ಮೂಲಕ, ಮತ್ತೆ ಯಾರು ನಿಷ್ಕಾಮ ಕರ್ಮ ಯೋಗವನ್ನ ಮಾಡ್ತಾರೆ ಅಂತವ್ರು ಪರಮಾತ್ಮನನ್ನ ತಿಳ್ಕೊತಾರೆ. ಆದ್ರೆ ಇನ್ನೂ ಒಂದು ರೀತಿಯ ಜನ ಇದ್ದಾರೆ, ಅವರು ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರು
ಸರಿಯಾದ ಒಂದು ಅಧಿಕೃತ ಗುರುಗಳಿದ್ದಾರೆ. ಅವರ ಮೂಲಕ ಆ ಜ್ಞಾನವನ್ನ ತಿಳ್ಕೊಂಡು ಆ ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ. ಹಾಗೆ ಅವರು ಭಗವಂತನನ್ನ ಹೊಂದಿ ಮತ್ತೆ ಈ ಭವಸಾಗರದಿಂದ ಪಾರಾಗ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಜ್ಞೇಯಂ ಅಂದ್ರೆ ಜ್ಞಾನದ ವಸ್ತು ಅದು ಪರಮಾತ್ಮ. ಸರ್ವತಃ ಪಾಣಿ ಪಾದಂ ತದ್ ಅಂದ್ರೆ ಪರಮಾತ್ಮ ಜ್ಞಾನವನ್ನ ತಿಳಿಯುವಂಥದ್ದು. ಪ್ರಕೃತಿ ಪುರುಷ ಮತ್ತು ಅವರ ಸಹಯೋಗ. ಈ ಪ್ರಕೃತಿ ಮತ್ತೆ ಪುರುಷ ಮತ್ತೆ ಅವರು ಯಾವ ರೀತಿ ಸಹಯೋಗ ಇದೆ. ಪ್ರಕೃತಿಯಿಂದ ನಮಗೆ ಒಂದು ದೇಹ ಸಿಗುತ್ತೆ. ನಾವು ಕೂಡ ಪುರುಷ ಅಂತ ಯಾವಾಗ ನಮ್ಮನ್ನ ಕರೀತಾರೆ, ಪುರುಷ ಅಂತಂದ್ರೆ ಯಾರು ಭೋಗಿಸ್ತಾನೆ, ಈ ಪ್ರಕೃತಿಯನ್ನ ಭೋಗಿಸುವವನು ಪುರುಷ. ಆದ್ರೆ ನಿಜವಾಗ್ಲೂ ಕೂಡ ಭೋಗ್ತಾರ ಅದು ಪರಮಾತ್ಮ. ಆದ್ರೆ ನಾವು ನಮ್ಮನ್ನ ನಾವು ಭೋಗ್ತಾರ ಅಂತ ತಿಳ್ಕೊಂಡು ಬಂದು ಈ ಪ್ರಕೃತಿಯಲ್ಲಿ ಬಂಧನಕ್ಕೆ ಸಿಲುಕಾಕೋತೀವಿ. ಕಾರಣಂ ಗುಣ ಸಂಗಸ್ಯ, ಜ್ಞಾನದ ದೃಷ್ಟಿ. ಯಾರು ಜ್ಞಾನಿ ಇದ್ದಾನೆ, ಈ ಎಲ್ಲ ಜ್ಞಾನವನ್ನ ತಿಳಿದಿದ್ದಾನೆ, ಅವನು ಅವನ ಆತ್ಮವನ್ನ ಉದ್ಧಾರ ಮಾಡ್ತಾನೆ. ಅವನು ಈ ಆತ್ಮದ ಘಾತಕ ಕೆಲಸವನ್ನ ಅವನು ಮಾಡೋದಿಲ್ಲ ಅಂತ ಹೇಳಿ ತಿಳಿದ್ವಿ. ಕ್ಷೇತ್ರಜ್ಞೇಯೋರೇವಂ ಅಂತರಂ ಜ್ಞಾನ ಚಕ್ಷುಷ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅದಕ್ಕೂ ಮುಂಚೆ ಎಲ್ಲರೂ ದಯವಿಟ್ಟು ಒಮ್ಮೆ ಅಟೆಂಡೆನ್ಸ್ ಹಾಕಿ. ಕೃಷ್ಣ. ಮಾಂಚ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದಿ ಕಿ ಜೈ. ರಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಅಂದ್ರೆ ಜ್ಞಾನ ಯೋಗ ಸ್ವಲ್ಪ ಎಲ್ಲರಿಗೂ ಕಷ್ಟ ಅನ್ಸುತ್ತಾ ಅಂತ ನನ್ಗೆ ಗೊತ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇವತ್ತು ಏನು ವಿಷಯ ತಿಳ್ಕೊಡ್ಬೋದು, ಎಲ್ಲರಿಗೂ ಸುಲಭ ಇತ್ತು ಅನ್ಸುತ್ತಾ ಇಲ್ಲ ಕಷ್ಟ ಅನಿಸ್ತಾ ಗೊತ್ತಿಲ್ಲ. ಇನ್ನು ಉಳಿದ 5 ಅಧ್ಯಾಯಗಳು ಅದು ಜ್ಞಾನದ ಬಗ್ಗೆ ಇರುತ್ತೆ. ಅದ್ರೆ ಸ್ವಲ್ಪ ಗಮನ ಕೊಟ್ಟು ಕೇಳ್ಬೇಕಾಗತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾನು ಯಾರನ್ನೂ ಮ್ಯೂಟ್ ಮಾಡಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಮಾತಾಜಿ. ಜ್ಞಾನ ಯೋಗ ಅಲ್ವಾ ಮಾತಾಜಿ ಇವಾಗ ಹೇಳಿದ್ದು? ಹೌದು ಮಾತಾಜಿ, ಜ್ಞಾನ ಯೋಗದ ಬಗ್ಗೆ ತಿಳಿಸಿದ್ದು. ಅಂದ್ರೆ ಕೊನೆಯ 6 ಭಾಗಗಳು ಇವತ್ತಿನಿಂದ ಅಂದ್ರೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಇನ್ನ ಬರುವಂತದ್ದೆಲ್ಲ ಜ್ಞಾನ ಯೋಗದ ಬಗ್ಗೆ ಇರುತ್ತೆ. ಹಾ ಮಾತಾಜಿ. ಚೆನ್ನಾಗಿತ್ತು ಅದೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಒಂದೊಂದು ಉಪಕಥೆಗಳು ಹೇಳ್ಕೊಂಡು ಆ ಹಾ ಮಾತಾಜಿ. ಸಿಚುಯೇಷನ್ ಹೆಂಗೆ ನಮ್ಗೆ ಅರ್ಥ ಮಾಡಿಸ್ತೀರಾ ಅಂದ್ರೆ ಚೆನ್ನಾಗಿ ಅರ್ಥ ಮಾಡಿಸ್ತೀರ ಮಾತಾಜಿ. ತುಂಬಾ ಸಂತೋಷ ಆಗುತ್ತೆ ಕೇಳಕ್ಕೆ. ತುಂಬಾ ಇಂಟ್ರೆಸ್ಟ್ ಆಗಿದೆ. ಥ್ಯಾಂಕ್ಸ್ ಮನ್ಸಲ್ಲಿ ಮಾತಾಜಿ. ಅಲ್ಲೇ ಇರಂಗ ಆಗುತ್ತೆ ಮಾತಾಜಿ. ತುಂಬಾ ಒಂಥರ ಇನ್ವಾಲ್ವ್ ಆಗಂಗ ಆಗುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತೀರಾ ಮಾತಾಜಿ. ಅದು ಸಮಯ ಕಡಿಮೆ ಇದೆ ಮಾತಾಜಿ. ನಮ್ಗೆ ಅದೇ ಶ್ಲೋಕಗಳು ಜಾಸ್ತಿ ಇದೆ. ಅಂದ್ರೆ 1 ಗಂಟೆ ಹೇಳಿದ್ದಾರೆ, ಅದು 1:30 ಹೋಗುತ್ತೆ. ಹೌದು ಆದ್ರೂ ಪೂರ್ತಿ ಹೇಳಿದ್ವಿ ಅನ್ಸಲ್ಲ. ಅಲ್ಲ ಮಾತಾಜಿ, ನೀವು ಚಿಕ್ಕಂದಿನಿಂದ ಅಭ್ಯಾಸ ಮಾಡಿದ್ರ ಮಾತಾಜಿ ಇದು ಕೇಳೋದು? ಇಲ್ಲ ಮಾತಾಜಿ, ನಾನ್ ಬಂದು ಎಷ್ಟು 3 ವರ್ಷ ಆಯ್ತಷ್ಟೇ. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದೀರಾ, ಕರಗತ ಮಾಡ್ಕೊಂಡಿದೀರಾ ಅನ್ನಂಗೆ ನಮ್ಗೆ ಅಭ್ಯಾಸ ಆತರ ನೀವು ಇನ್ವಾಲ್ವ್ ಆಗಂಗ್ ಹೇಳ್ತೀರಾ. ಅಂದ್ರೆ ಮಾತಾಜಿ ಇಲ್ಲಿ ಹೇಳ್ಕೊಡ್ತಾರೆ ಮಾತಾಜಿ. ಇಸ್ಕಾನ್ ಅಲ್ಲಿ ಚೆನ್ನಾಗಿರುತ್ತೆ. ಅಂದ್ರೆ ನಾನು ನಿಮ್ ತರನೇ ಲೆವೆಲ್ 1 ಬಂದಿದ್ದು. ಆಮೇಲೆ ಲೆವೆಲ್ 2 ಲೆವೆಲ್ 3 ಅಂತೆಲ್ಲ ಲೆವೆಲ್ಸ್ ಇರುತ್ತೆ.
ಅದು ಹಾ ಹಾ ಕಲಿತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಫಸ್ಟ್ ಈಗ ನಾ ಹೇಳಿದ್ನಲ್ಲ ಆತರ ಬರೀ ಹ್ಮ್ ಪ್ರಮುಖವಾದ ಶ್ಲೋಕಗಳನ್ನ ಮಾತ್ರ ಹೇಳ್ತಾರೆ. ಹಾ ಆಮೇಲೆ ಹಾ ಪ್ರತಿಯೊಂದು ಶ್ಲೋಕಕ್ಕೆ ಲೆವೆಲ್ 2 ನಲ್ಲಿ ಸಂಕ್ಷಿಪ್ತ ಅಂದ್ರೆ ವಿವರಣೆಯಾಗಿ ಹೇಳ್ತಾರೆ. ಹಾಗೆ ಲೆವೆಲ್ 3 ನಲ್ಲಿ ನಮ್ಗೆ ಅದು ಈ ತರ ಸ್ಲೈಡ್ಸ್ ಕೊಟ್ರೆ ಹೇಗೆ ಹೇಳೋದು ಅದೆಲ್ಲ ತಿಳಿಸ್ತಾರೆ. ಆ ರೀತಿ ಅದು ರೆಡಿ ಮಾಡ್ತಾರೆ. ನಾನು ಮಕ್ಳು ಇದ್ದಾಗ್ಲಿಂದಲೂ ಭಗವದ್ಗೀತೆ ಪಾರಾಯಣ ಮಾಡ್ತೀನಿ. ಹಾ ಮತ್ತೆ ಮಾತಾಜಿ. ನಮ್ಗೆ ಸಂಸ್ಕೃತ್ ಬರಲ್ಲ ಮಾತಾಜಿ. ಸಂಸ್ಕೃತ್ ಅದೇ ಸಂಸ್ಕೃತ ಹಾ ಅಷ್ಟು ಮಾತಾಜಿ. ಅರ್ಥ ಆಗಲ್ಲ. ವಿವರಣೆ ಕೊಟ್ಟಿರ್ತಾರಲ್ಲ ಅದು ಅರ್ಥ ಆಗುತ್ತೆ. ಹಾ ಮಾತಾಜಿ. ನಂದು ಅದೇ ಮಾತಾಜಿ. ನಂಗೂ ಶ್ಲೋಕ ಅಷ್ಟು ಸಂಸ್ಕೃತ ಬರೋದಿಲ್ಲ, ನಿಜವಾಗ್ಲೂ ಬರೋದಿಲ್ಲ. ಆದ್ರೆ ಅದು ಹಾ ವಿವರಣೆ ಎಲ್ಲ ಕೇಳಿ ಕೇಳಿ ಅದು ಅಭ್ಯಾಸ ಆಗಿರೋದ್ರಿಂದ ಬರುತ್ತೆ. ಹೌದು ಮಾತಾಜಿ. ತುಂಬಾ ನಾನು ಎಷ್ಟು ಸರಿ ಓದಿದ್ದೀನಿ ಅಂದ್ರೆ, ನನ್ನಾಗ್ಲೇ 60 ವರ್ಷ ಆಗಿದೆ ಮಾತಾಜಿ. ನನ್ಗೆ ಹಾ 69. ಮಾತಾಜಿ. ನಮ್ಮ ಮಕ್ಳು ಹರಿ ಬೋಲ್ ಚಿಕ್ಕವರಿದ್ದಾಗ್ಲಿಂದಲೂ ಪೂಜೆ ಮಾಡಿದಾಗೆಲ್ಲ ಒಂದೊಂದು ಅಧ್ಯಾಯ ಓದ್ತೀರಾ ಪಠಣ ಮಾತಾಜಿ? ಮಾಡ್ತಿದ್ದೆ. ಹ್ಮ್ ಅದಕ್ಕೆ ಅಂದ್ರೆ ಸ್ವಲ್ಪ ಮಾತಾಜಿ, ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಅಲ್ಲೇ ಇದ್ದೀನೇನೋ ಒಂಥರ ಇನ್ವಾಲ್ವ್ ಆಗಂಗೆ ಆಗುತ್ತೆ ನನ್ಗೆ. ತುಂಬಾ ಬಹಳ ಅದು ನೀವು ಮನಸ್ಸಿಗೆ ಓದಿದ್ದೆಲ್ಲ ಆನಂದ ಆಗುತ್ತೆ. ಹ್ಮ್ ನೆನಪಾಗುತ್ತೆ ಅಲ್ಲ ಮಾತಾಜಿ? ನೀವು ಓದಿದೀರ ಅಂದ್ರೆ ಅದು ಮತ್ತೆ ನೆನಪಾಗುತ್ತೆ ನಿಮ್ಗೆ ಅದೆಲ್ಲ. ನೆನಪಾಗುತ್ತೆ. ಒಂದ್ ಸ್ವಲ್ಪ ಅರ್ಥ ಆಗುತ್ತೆ. ಆ ಹೌದಲ್ವಾ, ಪ್ರತಿಯೊಂದು ಜೀವಿಗಳಲ್ಲೂ ಆತನನ್ನ ಕಾಣ್ಬೇಕು ನಾವು. ಅವನನ್ನೇ ಕಂಡ್ರೆ ನಾವು ಅವನನ್ನೇ ಹೊಂದುತ್ತೀವಿ. ಪ್ರತಿಯೊಂದು ಇರುವೆಯಿಂದಲೂ ಸಹ ಮಾನವರ್ವರ್ಗುನು ಅವನನ್ನ ಕಾಣ್ಬೇಕು ಅದರಲ್ಲಿ. ಮಾತಾಜಿ, ಅಂದ್ರೆ ನೀವು ಯಥಾರೂಪನ ಮಾತಾಜಿ ಭಗವದ್ಗೀತೆ ಓದೋದು? ಅರ್ಥ ಮಾತ್ರ ಓದ್ತೀನಿ ಮಾತಾಜಿ. ಹಾ ಮಾತಾಜಿ. ಅರ್ಥ ಮಾತ್ರ ಓದ್ಕೊಂಡು ಹೋಗ್ತೀನಿ. ಮನ್ಸಲ್ಲೇ ಸಂಸ್ಕೃತ್ ಓದ್ಕತೀನಿ. ಹಾ ಮಾತಾಜಿ. ಆಮೇಲೆ ಅರ್ಥನೂ ಸಹಿತ ಆ ಒಂದೊಂದು ಅಧ್ಯಾಯ ದೇವ್ರ ಪೂಜೆ ಮಾಡುವಾಗ, ದೇವ್ರ ಪೂಜೆ ಆದ್ಮೇಲೆ ಬೆಳಗ್ಗೆ ಒಂದು ಅಧ್ಯಾಯ, ಸಂಜೆ ಒಂದು ಅಧ್ಯಾಯ ಓದ್ತಾನೆ ಇರ್ತೀನಿ. ಲಾಸ್ಟ್ ವರ್ಗು ಓದ್ತೀನಿ, ಮತ್ತೆ ಮೊದ್ಲಿಂದ ಓದ್ತಾ ಇರ್ತೀನಿ. ಓದ್ತಾನೆ ಇರ್ಬೇಕು ಅನ್ಸುತ್ತೆ. ಹೌದು ಮಾತಾಜಿ. ಅದು ಒಂದ್ಸತಿ ಅದೇ ಹೇಳ್ತೀವಲ್ಲ, ಓಪನ್ ಮಿಸ್ಟ್ರಿ ಅಂತ ಹೇಳ್ತಾರೆ. ಎಷ್ಟ್ ಸತಿ ನೀವು ಓದಿದ್ರು ಕೂಡ ಹೊಸ ಹೊಸ ವಿಷಯಗಳು ನಿಮ್ಗೆ ಯಾವಾಗ್ಲೂ ಸಿಗ್ತಾನೆ ಇರುತ್ತೆ. ಅದು ಯಾವತ್ತೂ ಹಳೆದನ್ಸಲ್ಲ. ಆದ್ರೆ ಈಗ ಬೇರೆ ಬುಕ್ಗಳು ನಾವು ಓದಿದ್ರೆ, ಕತೆ ಬುಕ್ ಆತರಲ್ಲ, ಇದು ನನಗೆ ಗೊತ್ತಿದೆ ಬಿಡಪ್ಪ ಅನ್ಸುತ್ತೆ. ಇದು ಆ ರೀತಿ ಹ ಇದಲ್ಲ. ಅಂದ್ರೆ ಇದು ನಮ್ಗೆ ಪ್ರತಿ ಸತಿ ಒಂದು ಹೊಸ ಅನುಭವ ಕೊಡುತ್ತೆ, ಹೊಸ ಜ್ಞಾನ ಹೌದು ಕೊಡುತ್ತೆ, ಹೊಸ ವಿಷಯ ಇರುತ್ತೆ. ಹೌದು ಆದ್ರೆ ಮಾತಾಜಿ. ಭಗವಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹೇಳಿರುವಂತದ್ದು ಈಗ್ಲೂ ಕೂಡ ಹೌದು ಅದನ್ನ ನಾವು ಓದಿದಾಗ ಸನಾತನ. ಎಷ್ಟು ಸತಿ ಓದಿದ್ರು ಕೂಡ ಅದರಲ್ಲಿ ಹೊಸತನ ಇರುತ್ತೆ. ಹೌದು ಹೌದು ಮಾತಾಜಿ, ಕರೆಕ್ಟ್ ಮಾತಾಜಿ. ಹ್ಮ್ ನಮಗೂ ಹಾಗೆ ಅನ್ಸುತ್ತೆ. ಒಂಥರ ಏನೋ ಮನಸ್ಸು ಉಲ್ಲಾಸವಾಗಿರುತ್ತೆ, ಏನೋ ಒಂದು ಆನಂದ. ಕೆಲವೊಂದು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿದೆ, ಅದಕ್ಕೆ ಉತ್ತರಗಳು ಅಲ್ಲಿ ಸಿಗ್ತಾ ಇರುತ್ತೆ ಮಾತಾಜಿ. ಹೌದು ಹೌದು ಮಾತಾಜಿ, ಅದನ್ನ ಅನುಭವ ಆಗಿದೆ ಮಾತಾಜಿ. ಸಣ್ಣ ಸಣ್ಣದಾಗಿ ಅನುಭವ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಆ ಅನುಭವಗಳಿದ್ರೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಎಕ್ಸಿಟ್ ಆಗೋಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ.